ಚರಿತ್ರೆ ನಮ್ಮ ಬ್ಲಾಕಿನ ಅಧ್ಯಕ್ಷರ ನೇತೃತ್ವದಲ್ಲಿ. ಕೆಲವರು ನಮ್ಮ ಅಧ್ಯಕ್ಷರಿಗೆ ಏನಾದರೂ ಹೇಳಿರ್ಬೋದು. ಖಂಡಿತವಾಗಿ ಅಧ್ಯಕ್ಷರ ಲಾಭಕ್ಕಾಗಿ ಅಲ್ಲ, ಅಥವಾ ಅಧ್ಯಕ್ಷರಿಗೆ ನಿಮ್ಮ ಪುರಸಭೆಯಲ್ಲಿ ಯಾವುದು ಅಧಿಕಾರ ಅವರಿಗೆ ಬೇಡ, ಯಾವುದು ಅಭಿವೃದ್ಧಿ ಅವರಿಗೆ ಬೇಡ. ಖಂಡಿತವಾಗಿ ಅವರಿಗೆ ಅವರದಾದ ಅವಕಾಶ ಇದೆ. ಹಾಗಾಗಿ ಅಧ್ಯಕ್ಷರು ಯಾಕೆಂತ ಹೇಳಿದರೆ ಇಷ್ಟು ಕಷ್ಟಪಟ್ಟದ್ದು ನಮ್ಮ ವೀಕ್ಷಕರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಪಕ್ಷದ ಗೌರವ ಉಳಿಬೇಕು, ಪಕ್ಷದ ಸಿದ್ಧಾಂತ ಬೇಕಂತ ಹೇಳಿ 3-4 ದಿವಸಗಳಿಂದ ರಾತ್ರಿ ಹಗಲು ನಿಮ್ಮಲ್ಲಿ ಫೋನ್ ಮುಖಾಂತರ ನಿಮಗೆ ಗೌರವ ಕೊಟ್ಟು ನಿಮ್ಮನ್ನು ಚರ್ಚಿಸಿದ ರೀತಿ ಖಂಡಿತವಾಗಿ ಒಳ್ಳೆಯ ಒಂದಿದ್ದು. 31 ಜನ ಚುನಾವಣೆಗೆ ನಿಂತಾವಾಗ ಬೆಳಿಗ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, 4:15 ಗಂಟೆ ಸಮಯಕ್ಕೆ 31 ಜನರಿಗೂ ನಾನು ಫೋನ್ ಮಾಡಿದ್ದೇನೆ. ಬೆಳಿಗ್ಗೆ 4:15 ಗಂಟೆಗೆ ಚುನಾವಣೆ ದಿವಸ, ಯಾರಾದರೂ ನೆನಪಿದ್ದರೆ ಹೇಳಿ. 31 ಜನರಿಗೂ ನಾನು ಫೋನ್ ಮಾಡಿದ್ದೇನೆ, ಎಲ್ಲರಿಗೂ. ಯಾಕೆಂತ ಹೇಳಿದರೆ ಇವತ್ತು ಚುನಾವಣೆ, ಬೇಗ ಇದ್ದು ರೆಡಿಯಾಗಿ ಅಂತ. ಯಾಕೆ ಮಾಡಿದ್ದು ಅಂತ ಹೇಳಿದರೆ ಹೆಸರು ಗಳಿಸ್ಲಿಕ್ಕೂ ಅಲ್ಲ, ನಮ್ಮ ಪಕ್ಷದ ಋಣ. ಏನೋ ನಿದ್ರೆ ಬಂದು ಲೇಟ್ ಆಗಬಾರ್ದಂತ ಉದ್ದೇಶ ಇಟ್ಟುಕೊಂಡು 5 ಗಂಟೆ ಒಳಗೆ 31 ಜನರಿಗೂ ಫೋನ್ ಮಾಡಿ ನಾನು ಎಚ್ಚರ ಮಾಡಿದ್ದೇನೆ. ಹೌದಾದರೆ ಹೇಳಿ, ಇಲ್ಲಾಂದರೆ ಬೇಡ ಅಂತ ಹೇಳಿ. ಹಾಗಾಗಿ ಇದು ಯಾಕೆ ನಾನು ಫೋನ್ ಮಾಡಿದ ಉದ್ದೇಶ, ನಾನು ಅವತ್ತು ಮಲಗಲಿಲ್ಲ, ಎಲ್ಡ್ರಮ್ ಹಾಕಿ ಮಲಗಿದ್ದು. ನಾವು ಪುದು ಚುನಾವಣೆಯಲ್ಲಿ ಹಾಗೆ ಪುದು ಚುನಾವಣೆಗೆ ನಮಗೆ ನಮ್ಮ ಶಾಸಕರು ಚಂದ್ರಾಸ್ ಕರ್ಕೇರಿಗೂ ನಮಗೆ ಒಂದು ಅವಕಾಶ ಕೊಟ್ಟಿದ್ದರು ಪುದು ಚುನಾವಣೆಯಲ್ಲಿ. ಅಲ್ಲಿಯೂ ಸಹ ಅದೇ ರೀತಿ ಮಾಡಿದ್ದೇನೆ, ಆ ರೀತಿ ಇಲ್ಲಿಯೂ ಮಾಡಿದ್ದೇವೆ. ಹಾಗಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಖಂಡಿತವಾಗಿ ನಮಗೆ 2 ವರ್ಷದಿಂದ ಭಾಳಷ್ಟು ಟೆನ್ಷನ್ ಇತ್ತು. ನಮ್ಮ ಶಾಸಕರೇ ನಮ್ಮ ಪಂಚಾಯತ್ ಅಧಿದಲ್ಲಿ ಹೆಚ್ಚು ಕಡಿಮೆ ಆದರೂ ಉಳ್ಳಾಲ ಪುರಸಭೆ ನಗರಸಭೆ ಅಂತ ಹೇಳಿದರೆ ಈ ಭಾಗದ ನಿಮ್ಮನ್ನು ನಾವು ನಮ್ಮ ಸ್ವಂತ ತಾಯಿಯಾಗಿ ಗೌರವಿಸ್ತೇವೆ. ಯಾಕೆಂತ ಹೇಳಿದರೆ ನೀವು ದೊಡ್ಡ 42 ಸಾವಿರ ಇರುವಂಥ ಜನಸಂಖ್ಯೆ ಇರುವಂಥ ನಿಮ್ಮ ನಗರಸಭೆಯನ್ನು ವೋಟರ್ಸ್, ನಾವು ನಿಮ್ಮನ್ನು ಕಾಂಗ್ರೆಸ್ ಪಕ್ಷ ಈ ಪ್ರದೇಶದ ಎಲ್ಲ ಗ್ರಾಮ ಪಂಚಾಯತ್, ಪಟ್ಟಣ ಪಂಚಾಯತ್ ಎಲ್ಲ ನಿಮ್ಮನ್ನು ತಾಯಿಯ ಸ್ಥಾನವಾಗಿ ಗೌರವಿಸ್ತೇವೆ. ಯಾಕೆಂತ ಹೇಳಿದರೆ ನಮ್ಮ ಪಕ್ಷ, ನಮ್ಮ ಶಾಸಕರು ಇಷ್ಟು ಸಲ ಸಚಿವರಾಗಲಿ ಶಾಸಕರಾಗಲಿ, UT ಫರೀದ್ರವರು 4 ಸಲ ಶಾಸಕರಾಗಲಿಕ್ಕೆ, ನಮ್ಮ ಖಾದರ್ರವರು 4 ಸಲ ಶಾಸಕರಾಗಲಿಕ್ಕೆ ಉಳ್ಳಾಲ ನಗರಸಭೆಯ ಭಾಳಷ್ಟು ಕೊಡುಗೆ ಇದೆ. ಹಾಗಾಗಿ ನಿಮ್ಮನ್ನು ನಾವು ತಾಯಿಯ ಸ್ಥಾನದಲ್ಲಿ ಗೌರವಿಸೋದು. ಯಾಕೆಂತ ಹೇಳಿದರೆ ನೀವು ಭಾಳಷ್ಟು ದೊಡ್ಡ ಮತದಾರ ಇರುವಂಥ ವೋಟ್ ಬ್ಯಾಂಕ್ ನಿಮ್ಮದು. ಇನ್ನು ಮುಂದಕ್ಕೂ ಆ ವೋಟ್ ಬ್ಯಾಂಕನ್ನು ಇಲ್ಲಿಗೆ ಬಂದು ಏನೋ ಮಾತಾಡಿ ಹೋಗುವಂಥ ಜನ ಇದ್ದಾರೆ. ಖಂಡಿತವಾಗಿ ಉಳ್ಳಾಲ ಪ್ರದೇಶದ ಜನರು ಯಾವತ್ತೂ ಈ ಕೋಮುವಾದಿ ಭಾಷಣಕ್ಕೆ ಕಿವಿಗೊಡುವವರಲ್ಲ. ಹಾಗಾಗಿ ಉಳ್ಳಾಲದ ಇತಿಹಾಸವನ್ನು ಆಲೋಚನೆ ಮಾಡಿದರೆ ಖಂಡಿತವಾಗಿ ಸೋಮನಾಥೇಶ್ವರ ದೇವಸ್ಥಾನ, ಸೋಮನಾಥ ದೇವಸ್ಥಾನ ಅಂತ ಹೇಳಿದರೆ ನಮ್ಮ ರಾಜ್ಯಕ್ಕೆ ಒಂದು ಗೌರವ ಇರುವಂಥ ದೇವಸ್ಥಾನ. ಚಿರುಬಿ ಭಗವತ ದೇವಸ್ಥಾನ, ಜೊತೆಗೆ ನಮ್ಮ ಸೈಯದ್ ಮದನ್ ಅಂತ ಹೇಳಿದರೆ ನಮ್ಮ ಇಡೀ ದೇಶದಲ್ಲಿ 2ನೇ ಒಂದು ಮುಸ್ಲಿಮಿನ ನಮ್ಮ ಪ್ರೀತಿ ಗಳಿಸುವಂಥ ಒಂದು ಕ್ಷೇತ್ರ, ಪುಣ್ಯಕ್ಷೇತ್ರ ಇದ್ದರೆ ಅದು ಉಳ್ಳಾಲ ಸೈಯದ್ ಮದನಿ ದರ್ಗಾ. ಅದೇ ರೀತಿ ಭಾಳಷ್ಟು ಚರ್ಚ್ಗಳು ಇಲ್ಲಿಗೆ ಬಂದು ಕಿನ್ಯ ಅಂತ ಈ ಗ್ರಾಮದಲ್ಲಿ ಏನೋ ಹೇಳಿ ಹೋದರೆ ಯಾರು ಜನ ಅದಕ್ಕೆ ಇದು ಮಾಡುವ ಕಿವಿ ಕೊಡುವ ಅವಶ್ಯಕತೆ ಇಲ್ಲ. ನಮ್ಮ ಚಿತ್ರಾಕ್ಷಿಯವರು, ಅವರ ಧರ್ಮ, ಅವರ ಹಸ್ಬೆಂಡ್ ನಮಗೆ ಭಾಳಷ್ಟು ಸ್ನೇಹಿತರು, ನಮ್ಮ ಚಂದ್ರಕಾಂತ್ರವರು. ಎಲ್ಲರಿಗೂ ಊಟ ಕೊಡುವವರು, ಧರ್ಮಕ್ಕೆಲ್ಲ ನನಗೆ. ಆದರೆ ನಮ್ಮ ಚಂದ್ರಕಾಂತ್ರವರು, ನೀವು ನಮ್ಮ ಸದಾಶಿವ ಉಳ್ಳಾಲರವರು ಹೇಳಿದರು, ಖಂಡಿತವಾಗಿ 31 ಜನರನ್ನು, ನಮ್ಮ ಪಕ್ಷದವರನ್ನಲ್ಲ, 31 ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು 2 ವರ್ಷಗಳ ಕಾಲ ಉಳ್ಳಾಲ ನಗರಸಭೆ ಒಳ್ಳೆಯ ಒಂದು ಅಭಿವೃದ್ಧಿ ಆಗಲಿಕ್ಕೆ ನಿಮ್ಮ ಇಬ್ಬರ ಪ್ರಯತ್ನ ಭಾಳಷ್ಟು ಅಗತ್ಯ ಇದೆ. ಜೊತೆಗೆ ನಮ್ಮ ಹಿರಿಯ ಸದಸ್ಯರುಗಳು, ಅನುಭವ ಸದಸ್ಯರುಗಳನ್ನು ಅವರ ಹತ್ರ ನಿಮಗೆ ಮಾಹಿತಿ ಇಲ್ಲ ಅಂತಲ್ಲ, ಅವರ ಮಾಹಿತಿಯನ್ನು ತಗೊಂಡು ನೀವೊಂದು ಆಡಳಿತ ಮಾಡಬೇಕು. ಖಂಡಿತವಾಗಿ ನಾವು ಇವತ್ತು ಅಧಿಕಾರ ಅಂತ ಹೇಳಿ ತಾವು ದಯವಿಟ್ಟು ಭಾವಿಸಬೇಡಿ. ನಿಮಗೆ ಒಂದು ಅವಕಾಶ ಸಿಕ್ಕಿದೆ ಅಷ್ಟೇ, ನಮ್ಮ ಅಧಿಕಾರ ಅಂತ ಹೇಳಿ ನೀವು ತಲೆಯಲ್ಲಿ ಇಡಬೇಡಿ. ನಮಗೆ ದೇವರು ಕೊಟ್ಟೊಂದು ಅವಕಾಶ, ಈ ಅವಕಾಶವನ್ನು 2 ವರ್ಷಗಳ ಕಾಲ ಒಳ್ಳೆಯ ರೀತಿಯಲ್ಲಿ ಮುಗಿಸಿ ಉಳ್ಳಾಲ ನಗರಸಭೆ ರಾಜ್ಯದಲ್ಲಿಯೇ ಒಂದು ನಗರಸಭೆ ಆಗಲಿಕ್ಕೆ ನಿಮ್ಮ ಸಂಪೂರ್ಣ ನೀವು ಜವಾಬ್ದಾರಿ ವಹಿಸಿಕೊಡುವಂಥ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಮುಂದಿನ ಸಲ ನಮ್ಮ ಪಕ್ಷ ನಮ್ಮ ಆಡಳಿತಕ್ಕೆ ಬರುವಾಗ ಭಾಳಷ್ಟು ಸದಸ್ಯರಿಗೆಲ್ಲ ನೋವಿರ್ಬೋದು, ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಸಿಟ್ಟು ಬಂದದ್ದು ಇರ್ಬೋದು.
ಆದರೆ ನೀವು ಯಾರು ಕ್ಷಮೆ ಕೊಡಬೇಡಿ. ಅವರಿಗೆ ನಿಮ್ಮ ಹತ್ರ ಸಿಟ್ಟು ಬಂದಿರ್ಬೋದು, ಆದರೆ ಅವರು ಯಾವುದಕ್ಕೂ ನೀವು ಬೇಸರಿಸಬೇಡಿ. ಒಂದು ಪಕ್ಷದ ಸಿದ್ಧಾಂತಕ್ಕಾಗಿ ನಮ್ಮ ಹತ್ರ ಮಾತಾಡಿರ್ಬೋದು ಹೊರತು ಅವರ ಸ್ವಂತ ಇದಕ್ಕೇನಲ್ಲ. ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ಏನು ತಲೆಬಿಸಿಲ್ಲ ಇತ್ತು. ನಾಳೆ ಬ್ಲಾಕ್ ಅಧ್ಯಕ್ಷರಾಗಿ ಜೀವನ ಮಾಡಬೇಕಂತ ಏನಿಲ್ಲ. ಒಬ್ಬ ಮಗು ಅವರ ಅಧ್ಯಕ್ಷರಾದದ್ದು UT ಖಾದರ್ನ ಗೆಲುವಿನ ಇಂಥ ಕೆಲಸ ಮಾಡಲಿಕ್ಕೆ ಹೊರತು ಬೇರೆ ಯಾವುದಕ್ಕೂ ಅಧ್ಯಕ್ಷ ಆಗಿ ನಾವೇನೋ ಇದರಲ್ಲಿ ಸಂಪಾದನೆ ಮಾಡಿ ಅಲ್ಲ ವಿಷಯ ಹೇಳೋದು. ಹಾಗಾಗಿ ಸಂತೋಷಣ್ಣನ ವಿಷಯದ ಬಗ್ಗೆ ನಾನು ಅದು ಇಲ್ಲಿ ನಿಮ್ಮ ಎದುರಿಗೆ ಹೊಗಳುವುದಲ್ಲ. ಹಾಗಾಗಿ ಅವರ ಅಧ್ಯಕ್ಷಸ್ಥಾನದಲ್ಲಿ ಇವತ್ತು ನಮಗೆ ಒಂದು ಪ್ರಥಮವಾಗಿ ಭಾಳಷ್ಟು ಸಂತೋಷವಾಯಿತು. ನೀವು ಬ್ಲಾಕ್ ಅಧ್ಯಕ್ಷರಾಗಿ ಈ ನಗರಸಭೆಯನ್ನು ಬಿಟ್ಟುಕೊಟ್ಟಿಲ್ಲಲ್ಲ ಬೇರೆಯವರಿಗೆ. ಅದಕ್ಕಾಗಿ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಮುಂದಕ್ಕೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಸೇನಾಧಿಪತಿಗಳು ನೀವಲ್ಲ. ಪಾಪ ನಾನು ಎಲ್ಲ ಆಯಿತು, ನನ್ನ 3 ಸಲ ಪಂಚಾಯತಿ ಅಧ್ಯಕ್ಷ ಆದೆ. ನನ್ನ ಹೆಂಡತಿ ತಾಲೂಕು ಪಂಚಾಯತ್ ಸದಸ್ಯರಾದರು, ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷರಾದರು. ನಮಗೆ ತಂದೆ ಮಕ್ಕಳಿಗೆ ಭಾಳಷ್ಟು ಅವಕಾಶ ಸಿಕ್ಕಿದೆ ಕಾಂಗ್ರೆಸ್ಸಲ್ಲಿ. ಆದರೆ ಏನು ಸಿಕ್ಕದೆ ಪಂಚಾಯತಿ ಅಧ್ಯಕ್ಷ ಏನು ಸಿಕ್ಕದ ಕೆಲವು ನಮ್ಮ ಕಾರ್ಯಕರ್ತರಿದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೇನೆ. ಏನೋ ನಮಗೆ ಒಂದು ಇದಿತ್ತು, ನಿಮಗೆ ಗೊತ್ತಿಲ್ಲ ಏನಂತ ಒಂದು ಇದಿತ್ತು. ಆದರೆ ನಮ್ಮ ಕಾರ್ಯಕರ್ತರು ಭಾಳಷ್ಟು ಅವಕಾಶ ಇರುವಾಗ ಸಹ ನಾವು ಕೊಡಲಿಕ್ಕೆ ಆಗಲಿಲ್ಲ. ನಿಮ್ಮ ಎಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸಿ ಮುಂದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ನಗರಸಭೆ, ಪಟ್ಟಣ ಪಂಚಾಯತ್, ಪುರಸಭೆ ನೀವು 3 ಜನ ಸೇರಿ ನಮ್ಮ 10 ಗ್ರಾಮ ಪಂಚಾಯತ್ಗಳಿದೆ ನಮ್ಮ ಕ್ಷೇತ್ರದಲ್ಲಿ. ಈ 10 ಗ್ರಾಮ ಪಂಚಾಯತಿಯ ಚುನಾವಣೆಯಲ್ಲಿ ನಮಗೆ ನೀವು ಸಹಕಾರ ಬೇಕು. ನಿಮ್ಮದು ಯಾವುದು ನಗರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿ, ನೀವು 3 ಪಂಚಾಯತಿಯವರು ಸೇರಿ ನಮ್ಮ 10 ಗ್ರಾಮ ಪಂಚಾಯತಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ತೆಕ್ಕೆಗೆ ಬರಲಿಕ್ಕೆ ನಿಮ್ಮ ಸಂಪೂರ್ಣ ಸಹಕಾರವನ್ನು ಈ ಸಂದರ್ಭದಲ್ಲಿ ಯಾಚಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರೂ ಮಾತನ್ನು ಮುಗಿಸ್ತೇನೆ. ಜೈ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್. ನಮ್ಮಲ್ಲಿ ಅವಕಾಶ ಇತ್ತು, ಅವಕಾಶ ಸಿಕ್ಕಿತ್ತು, ಹೆದರಿಕೆ ಇತ್ತು ನಮಗೆ, ಅದು ಸ್ವಾಭಾವಿಕ. ಆದರೆ ಹೆದರಬಾರ್ದು, ಯಾವತ್ತೂ ಕೂಡ ನಾವು ಹೆದರಬಾರದು. ಯಾಕೆಂತೇಳಿದ್ರೆ ವಿಪ್ ಜಾರಿ ಮಾಡುವಾಗ ಕೂಡ ನಾವು ಆಲೋಚನೆ ಮಾಡಿದ್ದೇವೆ, ವಿಪ್ ಬೇಕಾ ಬೇಡವಾ ಅಂತೇಳಿ. ನಾನು ಹೇಳಿದ್ದೇನೆ ಸದಸ್ಯರು, ವಿಪ್ಪು ಗೊಳಿಸಿ ಯಾಕೆ ಓಟು ಮಾಡುವೇರು ಅಂತೇಳಿ. ಆಗ ಅವರು ಹೇಳಿದರು ಕಾರ್ಪೊರೇಷನ್ ಮಸ್ತ್ ಗಲಾಟೆ ಮಾಡ್ತದೆ, ನಾನು ಹೋದ ಕೈದೇ ಇರ್ತದೆ ಅಂತೇಳಿ. ಹಾಗೆ ಬೇಸರದ ಸಂಗತಿ ಕೂಡ ಇದೆ ಇಲ್ಲಿ. ಈಗ ಹೇಳಬೇಕಾಗ್ತದೆ, ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಂತಹ ಕೆಲವು ಸದಸ್ಯರು ಇವತ್ತು ಕಾಣ್ತಾ ಇಲ್ಲ. ಇದು ಸರಿಯಾದ ಬೆಳವಣಿಗೆ ಅಲ್ಲ. ಯಾಕೆಂತೇಳಿ ಇಲ್ಲಿ ಮೊಹಮ್ಮದ್ ಹಾಕಿದ್ದಾರೆ, ಇವರನ್ನು ಸಾಧಾರಣ ಬ್ರಿಟಿಷ್ ಮೊಹಮ್ಮದ್ ಹಾಕ್ ಅಂತ ಹೇಳಿದರೆ ಮಾತ್ರ ಗೊತ್ತಾಗೋದು. ನನ್ನ ಆತ್ಮೀಯರು ಒಟ್ಟಿಗೆ ಚಹಾ ಕುಡಿಯುವವರು ನಾವು, ಮತ್ತು ಒಟ್ಟಿಗೆ ಕುಳಿತುಕೊಂಡ ದಿನೇಶ್ ಮತ್ತು ನಾವು ಜನತಾದಳದಲ್ಲಿ ಇದ್ದವರು, ಒಟ್ಟಿಗೆ ಇದ್ದರು. ಈಗಲೂ ಒಟ್ಟಿಗೆ ಇದ್ದೆವು, ಅಲ್ಲ ಇದ್ದೆವು. ಆದರೆ ಯಾರೇ ಗೆಲ್ಲಲಿ, ಯಾರೇ ಅಧಿಕಾರ ಸಿಗಲಿ, ಒಟ್ಟಿಗೆ ಇರಬೇಕು. ಒಟ್ಟಿಗಿದ್ರೆ ಮಾತ್ರ ಅದು ಚೆಂದ ಕಾಣ್ತದೆ. ಇಲ್ಲಾಂದರೆ ಏನಾಗ್ತದೆ, ಕೆಲಸ ಇರ್ಬೋದು ನಮಗೆ ಕೆಲಸ ಇಲ್ಲ ಅಂತ ಹೇಳಿ ಅಲ್ಲ, ಎಲ್ಲರಿಗೂ ಕೆಲಸ ಇದೆ. ಆ ಕೆಲಸವನ್ನು ಬದಿಗಿಟ್ಟು ನಾವು ಇವತ್ತು ಯಾರು ಆಯ್ಕೆಯಾಗಿ ಆ ಕಾಂಗ್ರೆಸ್ನ ಸ್ಥಾನವನ್ನು ಪಡೆದಿದ್ದಾರೆ, ಯಾಕೆಂದರೆ ಉಳ್ಳಾಲ ನಗರಸಭೆಗೆ ಅಧ್ಯಕ್ಷರಾದರೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಅದನ್ನು ನಾವು ಖುಷಿ ಪಟ್ಕೊಳ್ಬೇಕು. ಉಪಾಧ್ಯಕ್ಷರಾದರೂ ಕೂಡ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು, ನಾವು ಖುಷಿ ಪಟ್ಕೊಳ್ಬೇಕು. ಇವತ್ತು ಅವರನ್ನು ಅಭಿನಂದನೆ ಮಾಡಲಿಕ್ಕೆ ಹೊರಟದ್ದು ಬ್ಲಾಕ್ನವರು. ಇದು ಬಹಳ ಒಂದು ಮನಸ್ಸಿಗೆ ಖುಷಿ ತರುವಂಥ ವಿಚಾರ. ಬ್ಲಾಕ್ ನಿಮಗೇನು ಕೊಡ್ತಾ ಇಲ್ಲ, ನಿಮ್ಮಿಂದ ಏನನ್ನು ಅಪೇಕ್ಷಿಸ್ತಾ ಇಲ್ಲ, ಕೊಡುವಂಥದ್ದು ನಿಮಗೆ ಜವಾಬ್ದಾರಿ. ಪುರಸಭೆ ಇದ್ದ ಉಳ್ಳಾಲ ನಗರಸಭೆ ಆಯಿತು, ಅದರ ವ್ಯಾಪ್ತಿ ಕೂಡ ಜಾಸ್ತಿ ಆಯಿತು. ವ್ಯಾಪ್ತಿ ಜಾಸ್ತಿ ಆದಾಗ ಇನ್ನಷ್ಟು ಜವಾಬ್ದಾರಿ ಜಾಸ್ತಿ ಆಗ್ತಾ ಬಂತು. ಒಂದಾಗಿ ಅಲ್ಲಿ ಸ್ಪಷ್ಟವಾದ ಬಹುಮತ ಇಲ್ಲ. ಇನ್ನೊಂದು ಕಡೆ ನಮ್ಮೊಳಗಡೆ ನಾವು ಕೆಲವು ವಿಚಾರದಲ್ಲಿ ಕಚ್ಚಾಡುವುದು, ಅದು ಸ್ವಾಭಾವಿಕ. ರಾಜಕೀಯದಲ್ಲಿ ಕಚ್ಚಾಟ ಬೇಕೇ ಬೇಕು. ಅಪ್ಪ ಮಕ್ಕಳು ಅಪ್ಪನ ಆಸ್ತಿಯಲ್ಲಿ ಮಗ ಹೇಳ್ತಾನೆ, ಹೆಂಗೆ ಎದುರದ ಜಾಗ ಎತ್ತಿಕೊಡು ರೋಡ್ದ ಅಂತೇಳಿ. ಎಲ್ಲರೂ ಹೇಳೋದು ರೋಡಿನ ಸೈಡಲ್ಲೇ ಜಾಗ ಸಿಗಬೇಕಂತೆ. ಅದೇ ರೀತಿ ಪಕ್ಷದಲ್ಲಿ ಇದ್ದುಕೊಂಡು ಬೇರೆ ಬೇರೆ ಮನೆಯಿಂದ ಬಂದವರು ಬೇರೆ ಬೇರೆ ಆಲೋಚನೆಯನ್ನು ಇಟ್ಟುಕೊಂಡ ಜನ ಕೇಳುವಂಥ ತಪ್ಪಲ್ಲ. ಆದರೆ ನಮಗೆ ಮಾತ್ರ ಲಿಮಿಟೇಷನ್ ಇದೆ. ನಮಗೇನಾಗಿದೆ, ಲಿಮಿಟೇಷನ್ ಇದೆ. ಇವತ್ತು ಚಿತ್ರಕಲಾರವರನ್ನು
ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಅವರೊಟ್ಟಿಗೆ ಸಾಥ್ ನೀಡಲು ಅಯ್ಯೂಬ್ರವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಇಲ್ಲಿಗೆ ಅಲ್ಲಿದ್ದು ಸ್ಥಾನಮಾನ ಮುಗಿಯಲಿಲ್ಲ, ಇನ್ನೂ ಕೂಡ ಸ್ಥಾಯಿ ಸಮಿತಿ ಅಧ್ಯಕ್ಷರಲ್ಲ ಇದೆ, ಅದು ಕೂಡ ಪವರ್ಫುಲ್ ಪೋಸ್ಟು. ಇಲ್ಲಿ ನಿಮಗೆ ಅಭಿನಂದನೆ ಮಾಡುವುದರೊಟ್ಟಿಗೆ ನಿಮ್ಮಿಂದ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ನಾವು ನಿಮಗೆ ಅಭಿನಂದನೆ ಮಾಡುವುದರೊಟ್ಟಿಗೆ ನಿಮ್ಮಿಂದ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಪಕ್ಷ ಅಧಿಕಾರ ಕೊಟ್ಟಿದೆ, ಪಕ್ಷದ ಅಧಿಕಾರವನ್ನು ಚುನಾವಣೆಯಲ್ಲಿ ಯಾವ ರೀತಿ ನಮಗೆ ಮತ ಹಾಕುವ ಜನರನ್ನು ಹೆಚ್ಚು ಮಾಡ್ತೀರಿ ಆ ಕೆಲಸವನ್ನು ನೀವು ಮಾಡಬೇಕು. ಇವತ್ತಿಂದಲೇ ಅಲ್ಲ, ನೀವು ನಗರ ಉಲ್ಲಾಲ ನಗರಸಭೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ನೀವೊಂದು ಪ್ಲ್ಯಾನನ್ನು ರೆಡಿ ಮಾಡಬೇಕು. ಎಲ್ಲರೂ ಕುಳಿತುಕೊಂಡು ಬ್ಲಾಕ್ ಅಧ್ಯಕ್ಷರು, ಹಿರಿಯರು, ಅದೇ ರೀತಿ ಆಯ್ಕೆಯಾದಂಥ ಸದಸ್ಯರು, ನಮ್ಮ ಪಕ್ಷದವರು ಇಲ್ಲೇ ಕುಳಿತುಕೊಂಡು ನೀವು ಒಂದು ಪ್ಲ್ಯಾನ್ ಮಾಡಿ, ನಾವು ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ. ಅಭಿವೃದ್ಧಿ ಮಾಡಬೇಕಾದ ಪ್ಲ್ಯಾನ್ ಮಾಡಿದ ನಂತರ ಅದಕ್ಕೆ ಹಣ ಎಲ್ಲಿಂದ ತಗೊಂಡು ಬರುವುದು. ಈಗ ಯಾವುದೇ ಪ್ಲ್ಯಾನ್ ಎಷ್ಟೋ ಮಾಡ್ಬೋದು, ಹಣ ತಗೊಂಡು ಬರಬೇಕಾದ ಹಣ ಎಲ್ಲಿಂದ ಒಟ್ಟು ಮಾಡಿಸುವುದು. ಈ ಪ್ಲ್ಯಾನನ್ನು ಎಕ್ಸಿಕ್ಯೂಟಿವ್ ಮಾಡಲಿಕ್ಕೆ ಇದನ್ನು ಯಾವ ರೀತಿ ಕಾರ್ಯಕ್ರಮ ಹಾಕ್ಕೊಳ್ಳೋದು. ಯಾಕಂದರೆ ಉಳ್ಳಾಲದಲ್ಲಿ ಮುಖ್ಯ ಸಮಸ್ಯೆ ಇರುವುದು ನೀರಿದ್ದು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲಿಂದ ಇಲ್ಲಿ ನೀರಿದ್ದು ಸಮಸ್ಯೆ ಇದೆ. ನಮಗೆ ಗೊತ್ತಾಗ್ತದೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ಅಂದರೆ ನಿಮಗೆ ಜಾಸ್ತಿ ನೀರು ಕೊಟ್ಟರೆ ನಮಗೆ ನೀರಿಲ್ಲ ಅಲ್ಲಿ. ಈ ಸಮಸ್ಯೆಯನ್ನು ನಿಭಾವನೆ ಮಾಡಬೇಕಾದ್ರೆ ನೀವು ಪುಣ್ಯವಂತರು. ಯಾಕೆಂದರೆ ನಿಮಗೆ MLA ಇದ್ದಾರೆ. 8 ಜನರಲ್ಲಿ 7 ಜನ ಸೋತರು ಕೂಡ ಒಬ್ಬರು ಗೆದ್ದಿದ್ದಾರೆ, ಅದು ಉಳ್ಳಾಲದವರು. ಅವ್ರಿಗೆ ಪುನರಪಿ ಚುನಾವಣೆಗೆ ನಿಂತಾಗ ಗೆಲ್ಲಿಸುವಂಥ ಜವಾಬ್ದಾರಿ ನಿಮ್ಮಲ್ಲಿದೆ. ಆ ಗೆಲ್ಲಿಸಬೇಕಾದರೆ ಸಾರ್ವಜನಿಕರಿಗೆ ಮೂಲ ಸೌಕರ್ಯವನ್ನು ಒದಗಿಸಿಕೊಡುವಂಥದ್ದು ನಿಮ್ಮ ಜವಾಬ್ದಾರಿ. ಎಲ್ಲ ವಾರ್ಡಿಗೆ ನೀವು ವಿಸಿಟ್ ಮಾಡಬೇಕು. ಎಲ್ಲ ವಾರ್ಡಿಗೆ ವಿಸಿಟ್ ಮಾಡಿ ಅಲ್ಲಿ ಸಮಸ್ಯೆಯನ್ನು ಅರಿತುಕೊಳ್ಬೇಕು. ಪ್ರತಿಪಕ್ಷ ವಾರ್ಡಿಗಾದರೂ ಹೋಗಬೇಕು. ಯಾಕಂತ ಹೇಳಿದರೆ 100ಕ್ಕೆ 100 ಓಟು ಪಡೆದು ಗೆದ್ದವರಲ್ಲ, ಅಲ್ಲಿ ನಮ್ಮ ಪಕ್ಷದವರು ಕೂಡ ಇದ್ದಾರೆ. ಪಕ್ಷ ಯಾವುದೇ ಆಗಿರಲಿ ಅಲ್ಲಿ ಹೋಗಿ ಅವರ ಸಮಸ್ಯೆಯನ್ನು ತಿಳಿದು ಆ ಸಮಸ್ಯೆಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೋದು. ಕಚೇರಿಯಲ್ಲಿ ಕುಳಿತುಕೊಂಡು ಆಡಳಿತ ಮಾಡುವ ಅಂತ ಹೇಳಿದರೆ ಯಾವತ್ತೂ ಕೂಡ ಅಧಿಕಾರಿಗಳು ಕಚ್ಚಾಡಿದರೂ ಕೂಡ ನಿಮಗೂ ಮತ್ತು ಅಧಿಕಾರಿಗಳ ವಿಚಾರ ಬರುವ ಅವರೆಲ್ಲರೂ ಒಟ್ಟಾಗ್ತಾರೆ. ನಿಮಗೆ ವಿಷಯ ಸಿಗಲಿಕ್ಕೆ ಅವರು ಬಿಡುವುದಿಲ್ಲ. ಇಂಟರ್ನಲ್ ವಿಷಯ, ಆಡಳಿತದ್ದು ಇಂಟರ್ನಲ್ ವಿಷಯ ಯಾವುದೇ ಸರ್ಕಾರಿ ಅಧಿಕಾರಿ ಅಧ್ಯಕ್ಷರಿಗಾಗಲಿ ಉಪಾಧ್ಯಕ್ಷರಾಗಿ ಗೊತ್ತಾಗಲಿಕ್ಕೆ ಬಿಡುವುದಿಲ್ಲ. ಅದು ಸ್ವಲ್ಪ ಗೊತ್ತಾಗೋದು ಸದಸ್ಯರಿಗೆ ಮಾತ್ರ, ಬ್ರಿಟಿಷ್ ಮೊಹಮ್ಮದ್ ಅವರಿಗೆ ಮಾತ್ರ. ಇವರ ಹತ್ರ ಹೇಳ್ತಾರೆ ಅಧ್ಯಕ್ಷರು ಸರಿ ಇದ್ದಿದ್ದು, ಹೆಂಗೆಲ್ಲ ಗೊತ್ತುಂಟು ಸರಿ ಇದ್ದೀರಿ ಅಂತ ಶುರು ಆಯಿತು ಅಲ್ಲಿಂದ. ಅಥವಾ ಉಪಾಧ್ಯಕ್ಷರು ಸರಿ ಇಲ್ಲ ಅಂತೆ. ಯಾವುದೇ ಕೂಡ ನಮ್ಮ ಪಕ್ಷದವರನ್ನು ಯಾರನ್ನು ದೂರವಾಗಿ ನಾಳೆ ಪೂರ ಎಡ್ಡೆಲ್ಲೇರಿ ಸಂದರ್ಭಕ್ಕೆಲ್ಲ ವಂಚ ಹಾಕ್ಬಿಟ್ಟು ಎಂಕರು ಸರಿಟೇ ಇಲ್ಲ ಅಂತೇಳಿ ಉತ್ತರ ಕೊಡಬೇಕು. ಇವತ್ತು ಮೊಹಮ್ಮದ್ ಅವರನ್ನು ನಾನು ತುಂಬ ಫಸ್ಟಿಗೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಹಿರಿಯರು, ತುಂಬ ಸಲ ಚುನಾವಣೆಯಲ್ಲಿ ಗೆದ್ದವರು, ಆವತ್ತು ಅಧ್ಯಕ್ಷ ಅವರಿಗೆ ಆ ಸ್ಥಾನ ಸಿಗಲಿಲ್ಲ ಅಂತೇಳಿ ಬೇಸರ ಅಲ್ಲ. ಫಸ್ಟಿಗೆ ನೆಗಡಿಕೊಂಡು ಹೇಳ್ತಾ ಇದ್ದಾರೆ ಓಡೆ ಸೈನ್ ಪಾಡೋಡು ಅಂತೇಳಿ, ಇಪ್ಪದು ಓಡೆ ಸೈನ್ ಪಾಡೋಡು ಅಂತೇಳಿ. ಅಂದರೆ ಬೇಸರ ಇಲ್ಲ, ಆ ರೀತಿ ಇರೋದು. ದೇವರು ನಮಗೆ ಕರುಣಿಸಿದ್ದನ್ನು ಯಾವತ್ತೂ ಕೊಡ್ತಾನೆ. ಆದರೆ ಯಾರೂ ಏನು ಮತ್ತೆ ಭ್ರಷ್ಟಾಚಾರಕ್ಕೆ, ಸ್ವಜನ ಪಕ್ಷಪಾತಕ್ಕೆ ನೀವು ಎಣಿಸ್ಕೊಳ್ಬೋದು ಹಣವೇ ಭ್ರಷ್ಟಾಚಾರ ಅಂತೇಳಿ. ಅಲ್ಲ, ಹಣವೇ ಭ್ರಷ್ಟಾಚಾರ ಅಲ್ಲ. ನಿಮ್ಮ ಜಾತಿ ಧರ್ಮದವರಿಗೆ ಕೂಡ ಸಹಾಯ ಮಾಡಲಿಕ್ಕೆ ನೀವು ಅಧಿಕಾರವನ್ನು ದುರುಪಯೋಗ ಮಾಡಲಿಕ್ಕೆ ಅದು ಕೂಡ ಭ್ರಷ್ಟಾಚಾರವೇ. ಕಾಸ್ಟ್ ಕರಪ್ಷನ್, ಮನಿ ಕರಪ್ಷನ್, ಪವರ್ ಕರಪ್ಷನ್. ಅಧಿಕಾರ ದುರುಪಯೋಗ ಆಗಬಾರ್ದು, ನಗರಸಭೆಯ ಹಣದಲ್ಲಿ ಅವ್ಯವಹಾರ ಆಗಬಾರ್ದು. ಅದೇ ರೀತಿ ವಾರ್ಡಿನ ಅಭಿವೃದ್ಧಿಯಲ್ಲೂ ಕೂಡ ಹೆಚ್ಚು ಕಮ್ಮಿ ನಮ್ಮ ಸದಸ್ಯರಿಗೆ ಸಹಾಯವಾಗುವಂತೆ. ಯಾಕೆಂತ ಹೇಳಿದರೆ 13ರಲ್ಲಿ 13 ಜನ ಕೈ ಎತ್ತಿದವರು ನಮ್ಮ ಪಕ್ಷದವರು. ಹೌದಾ? ಅವರನ್ನು ಕೈ ಬಿಡದೆ ಬೇರೆ ಪಕ್ಷದವರು ಇರ್ಬೋದು, ನಮ್ಮ ಪಕ್ಷದವರಿಗೆ ಹೆಚ್ಚಿನ ಒತ್ತು ಕೊಟ್ಟು ಅಭಿವೃದ್ಧಿಗೆ ಸಹಾಯ ಮಾಡಬೇಕು. ಬೇರೆ ಕಡೆ ಕೂಡ ಮಾಡಬಾರ್ದಲ್ಲ, ಮಾಡಬೇಕು. ಆದರೆ ಇವತ್ತು ನಾನು ಈ ಪಕ್ಷದ ಕಚೇರಿಯಲ್ಲಿ ನಿಂತು ಹೇಳೋದು ನಮ್ಮವರಿಗೆ ಜಾತಿ ಸಹಾಯ ಮಾಡಬೇಕು. ಯಾಕಂದರೆ ಅಧ್ಯಕ್ಷರ ಎದುರಲ್ಲಿ ಹೇಳ್ತಾ ಇದ್ದೇನೆ, ಇದು ಪಕ್ಷದ ತೀರ್ಮಾನ. ನಮ್ಮವರಿಗೆ ನೀವು ಜಾಸ್ತಿ ಸಹಾಯ ಮಾಡಬೇಕು. ಭ್ರಷ್ಟಾಚಾರಕ್ಕೆ ಒಳಗಾಗದೆ ಮತ್ತೆ ಎಲ್ಲ ಆಗು ಹೋಗುಗಳನ್ನು ನಿಮಗೆ ಹೇಳ್ಬೋದು ಅಧ್ಯಕ್ಷರು ಇವರೇ ಹೇಳ್ಬೋದು. ಯಾವುದು ಅಲ್ಲಿ ಕಮಿಷನರ್ ಹೇಳ್ಬೋದು, ಅಧ್ಯಕ್ಷರ ದಾರಿಗೆ ಪೂರ ಎಂಕ್ಲೆಗೆ ಅಂತೇಳಿ. ನೀವು ನಿಮ್ಮ ಅಧಿಕಾರವನ್ನು ಚಲಾಯಿಸಬೇಕು. ಅಧಿಕಾರ ಸಿಗುವುದಲ್ಲ, ಅಧಿಕಾರ ಚಲಾವಣೆ ಮಾಡಬೇಕು. ಚಲಾವಣೆ ಮಾಡಬೇಕಾದ್ರೆ ನೀವು ಕಮಿಷನರ್ ಹತ್ರ ಕೇಳಬೇಕು, ಫೈಲ್ ತಗೊಂಡು ನಾನು ನೋಡ್ತೀನಿ ಏನು ಸಮಸ್ಯೆ ಇದೆ ಅಂತೇಳಿ. ನೀವು ಹೇಳಿದ್ದೇ ಬೇಡ. ಇವತ್ತು ಕೂಡ ಮಹಾನಗರ ಪಾಲಿಕೆಯಲ್ಲಿ ಖಾತಾ ಬಗ್ಗೆ ಸರಿಯಾದ ವ್ಯವಸ್ಥೆ ಇಲ್ಲ. ನಾವು ವಿಚಾರಿಸುವಾಗ ಉಳ್ಳಾಲದಲ್ಲಿ
ಯಾವುದು ಅನ್ಡಿವೈಡೆಡ್ ರೈಟ್ಸ್ ಎಂಟರ್ ಆಗಿ ಬರ್ತಾ ಉಂಟು. ನಾನು ಇವತ್ತು ಕಮಿಷನರ್ ಹತ್ರ ಹೇಳಿದೆ, ಮಹಾನಗರ ಪಾಲಿಕೆಯಲ್ಲಿ ಅನ್ಡಿವೈಡೆಡ್ ರೈಟ್ಸ್ ಎಂಟರ್ ಆಗ್ತಾ ಇಲ್ಲ, ಉಳ್ಳಾಲ ನಗರಸಭೆಯಲ್ಲಿ ಎಂಟರ್ ಆಗ್ತಾ ಉಂಟು. ಅದು ಹೇಗೆ ಅವರು ಮಾಡಿದರು ಅಂತೇಳಿ 9 ಲೆವೆಲಲ್ಲಿ ಎಂಟರ್ ಆಗ್ತದೆ. ಈಗ ಪ್ರತಿಯೊಂದು ಕೂಡ ಆಡಳಿತದ ಒಳಗೇನಿದೆ ಹೊರಗೇನಿದೆ, ಆದರೆ ಜನರಿಗೆ ತೊಂದರೆಯಾಗುವಂಥ ಯಾವುದೇ ಕಾರ್ಯಕ್ರಮವನ್ನು ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳಿ. ಖಾಲಿ ಕೌನ್ಸಿಲರ್ಸೇ ಅಲ್ಲ. ಈಗ ಕೌನ್ಸಿಲರ್ಸ್ ಹೇಳ್ತಾರೆ ಗೂಡಂಗಡಿ ಬರೋದು ಎಪ್ಪೋಡು ಅವು ಡೆವಲಪ್ಮೆಂಟ್ ಬಾರ ತೊಂದರೆ ಆಗ್ಬೋದು ಅಂತೇಳಿ ಕೌನ್ಸಿಲರ್ಸ್ಗೆ ಇದೆ. ಅಂದರೆ ಒಂಥರ ಹುಚ್ಚು, ಅಧಿಕಾರಿಗಳ ಮಾತು ಕೇಳಿ ಕೇಳಿ ಗೂಡಂಗಡಿ ದಪ್ಪಗ ಅಂತೇಳಿ ತೆಗೆಬಾರದೆ ಅಂತೇಳಿ ವಿಶ್ವಾಸಕ್ಕೆ ತಗೊಳ್ಳಿ. ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು, ಪ್ರಧಾನ ಕಾರ್ಯದರ್ಶಿಯನ್ನು, MLAರನ್ನು ಎಲ್ಲರನ್ನ ಕೂಡಿಸಿ ಬದಲಿ ವ್ಯವಸ್ಥೆ ಏನು ಮಾಡಲಿಕ್ಕೆ ಆಗ್ತದೆ ಅವರಿಗೆ. ಯಾಕೆಂತ ಹೇಳಿದರೆ ಎಲ್ಲವೂ ನಾವು ಹೇಳಿದಾಗೆ ಕೇಳುವಂಥ ಜೀವದ ವಸ್ತು ಇರುವುದು. ಒಂದು ಜ್ಞಾನ ಹೊಟ್ಟೆ ಮಾತ್ರ ನಾವು ಹೇಳಿದಾಗೆ ಕೇಳುವುದಿಲ್ಲ. ಕೇಳ್ತದ? ಇದು ಒಂದೇ ಜ್ಞಾನ ಇರೋದು. ಯಾರಿಗಾದ್ರೂ 1 ಮೀಟ್ರ್ ಇದೆಯಾ? ಇಡೀ ಪ್ರಪಂಚದಲ್ಲಿ ಹೊಟ್ಟೆ 1 ಮೀಟ್ರ್ ಯಾರಿಗಿದೆಯಾ? ಒಂದು ಜ್ಞಾನ. ಎಲ್ಲ ಕಷ್ಟಪಡೋದು ಯಾಕೆ ನಾವು? ಈ ಒಂದು ಜ್ಞಾನ ಹೊಟ್ಟೆಯ ಚೀಲವನ್ನು ತುಂಬಿಸಲಿಕ್ಕೆ ಬೇಕಾಗಿ. ಅದು ಬಡವನು ಕೂಡ ಜೀವನ ಮಾಡಬೇಕು, ಶ್ರೀಮಂತರು ಜೀವನ ಮಾಡಬೇಕು, ಮಧ್ಯಮ ವರ್ಗದವರು ಜೀವನ ಮಾಡಬೇಕು, ಫಕೀರ ಕೂಡ ಜೀವನ ಮಾಡಬೇಕು. ಫಕೀರ ಅಂದರೆ ಬಡವನಿಂದ ಕೆಳಗಿರುವವ ಫಕೀರ. ಅವ ದಿವಸಕ್ಕೆ 50 ರೂಪಾಯಿ ದುಡಿದು 100 ಖರ್ಚು ಮಾಡುವವ. ಬಡವ ಅಂತ ಹೇಳಿದರೆ 100 ದುಡಿದು 100 ಖರ್ಚು ಮಾಡುವವ, ಅವನಿಗೆ ಉಳಿಯುವುದಿಲ್ಲ, ಅವ ಬಡವ. ಫಕೀರ ಅಂತ ಹೇಳಿದರೆ 100 ರೂಪಾಯಿ ಖರ್ಚು ಮಾಡ್ತಾನೆ, ದುಡಿಯುವುದು 50 ರೂಪಾಯಿ. ಎಲ್ಲರಿಗೂ ಕೂಡ ಸಮಾನವಾದ ಅಧಿಕಾರ ಸಿಗಬೇಕು. ಈಗ ರಿಸರ್ವೇಷನನ್ನು ತಗೊಂಡು ಬಂದ ಉದ್ದೇಶ ಏನು? ರಿಸರ್ವೇಷನನ್ನು, ಮೀಸಲಾತಿಯನ್ನು ತಗೊಂಡು ಬಂದ ಉದ್ದೇಶ ಏನು? ಎಲ್ರಿಗೂ ಅಧಿಕಾರ ಸಿಗಬೇಕು. ಅಧ್ಯಕ್ಷರಲ್ಲಿ ಕೂಡ 50%, ಉಪಾಧ್ಯಕ್ಷರಲ್ಲೂ 50%, ಮೀಸಲಾತಿ ಎಲ್ಲವೂ ಸಿಕ್ಕಿದ್ದನ್ನು ಜನರ ಹಿತಕ್ಕಾಗಿ ಉಪಯೋಗಿಸಬೇಕು. ಜನರ ಹಿತಕ್ಕಾಗಿ ನೀವು ಉಪಯೋಗಿಸಬೇಕು. ಅಯ್ಯಬ್ರವರೇ, ನೀವು ಕೆಲಸ ಮಾಡ್ತೀರಿ ಅಂತೇಳಿ ಗೊತ್ತಿದೆ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಕಲೆಕ್ಟ್ ಮಾಡಿದ್ದೇವೆ, ವಿಚಾರ ಅಲ್ಲ. ತುಂಬ ಸಮಾಜ ಸೇವೆ ಮಾಡು, ಆದರೆ ಪಕ್ಷದ ಸಂಘಟನೆಯಲ್ಲಿ ವೀಕ್ ಆಗಬಾರ್ದು. ಪಕ್ಷದ ಸಂಘಟನೆಯಲ್ಲಿ ವೀಕ್ ಆಗಬೇಕು. ಯಾಕಂತೇಳಿ ಲಾಸ್ಟ್ ನಗರಸಭೆ ಇದು ಉಳ್ಳಾಲ ಪುರಸಭೆ ಇರುವಾಗ ಎಷ್ಟು ಸೀಟ್ ಇತ್ತು, ನಗರಸಭೆಗೆ ಬರುವಾಗ ಎಷ್ಟು ಸೀಟ್ ಆಯಿತು. ನಾನು ಇದರಲ್ಲಿ ಗೆಜೆಟ್ ನೋಟಿಫಿಕೇಶನ್ ನೋಡಿದೆ. ಒಂದೊಂದು ಕಡೆ 2-3 ಸೀಟ್ ಕಂಟಿನ್ಯೂಸ್ ಆಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟೀಸ್ ಅವರು ಗೆದ್ದು ಬಂದರು. ನಮಗೆ ಅವರ ಮೇಲೆ ದ್ವೇಷ ಇಲ್ಲ, ಬಟ್ ಅವರು ಗೆಲ್ಲುವಂಥದ್ದು ನಮ್ಮ ಸೀಟನ್ನು. ನೀವು ಆಲೋಚನೆ ಮಾಡಬೇಕು. STP ಅವರ ಹೋರಾಟ BJPಯ ವಿರುದ್ಧ, ಓಟಿಗೆ ನಿಲ್ಲುವುದು ಕಾಂಗ್ರೆಸ್ನ ವಿರುದ್ಧ. STP ಅವರ ಹೋರಾಟ ಯಾರ ವಿರುದ್ಧ? BJP. ಓಟಿಗೆ ನಿಲ್ಲುವುದು ಯಾರ ವಿರುದ್ಧ? ಹಾಗಾದರೆ ನಮಗೆ ಫಸ್ಟ್ ಇದ್ದು ವಿರೋಧಿ ಯಾರು? STP. ಆದರೆ ಜನ ಅವರನ್ನು ಮೆಚ್ಚಿಕೊಂಡು ಅವರ ಹಿಂದೆ ಹೋಗಲಿಕ್ಕೆ ಕಾರಣ ಎಂತ ಎನ್ನೆಲ್ಲ ಆಲೋಚನೆ ಮಾಡಬೇಕು. ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ, ತಪ್ಪಲಿಕ್ಕೆ ಕಾರಣ ಎಂಥದ್ದು, ಈ ತಪ್ಪಿನಿಂದಾಗಿ ನಮ್ಗೆ ಏನಾಗ್ತದೆ? ಒಂದು ಕಾಲ ಒಬ್ಬನಿಗೆ ಅಧಿಕಾರ ಹೋದರೆ ಮತ್ತೆ ನಮಗೆ ತೆಗಿಲಿಕ್ಕೆ ಆಗೋದಿಲ್ಲ. ಮತ್ತೆ ನಾವು ಕೆಲ ಭಾಗದಿಂದ ಪುನಃ ಹೋರಾಟ ಸ್ಟಾರ್ಟ್ ಮಾಡಬಾರ್ದು. ಮೊನ್ನೆ ಇವರ ಹತ್ರ ರೈಮಾನ್ ಅವರ ಹತ್ರ ಹೇಳಿದೆ, ಒವೇ ಕಾನೂನೊಡ್ಲ ಉಳ್ಳಾಲ ನಗರಸಭೆ ಅಧಿಕಾರ ಒಟ್ಟಿನ ಪಂಚಾಯತಿಗೆ ಇಚ್ಚಿ ಅವು ಇಂಚ ಇರ್ಕ ಎಂಗ್ಲೆ ಪವರ್ ಇಚ್ಚ ಅಂದೆ, ಎಂಗ್ಲಿಗೆ ಮೆಜಾರಿಟಿ ಇಚ್ಛೆ ಮಲ್ಪುವ ಎಂಕುಲ್ ಮಲ್ಪುವ ಮಲ್ಪುಣ ಇಂಚ ಅದನ್ನ ಅಕ್ಲೆ ಬುಡ್ದುಕೊಂಡು ಎಂಕ್ಲೆ ಎಂಜಿನ ಎಕ್ಕಬೇಕ 13 ಇರ್ತದೆ ಆಜಿತ್ತಿನ ಕೊರ್ಕೊಂಡಂದಾದ ಎಂಕಲ್ 13 ಜನ ಎಂಜಿನ ಎಕ್ಕೊಂಡು ಸಮ ಹೋರಾಟ. ನಾವು ಸಾಯುವವರೆಗೂ ಹೋರಾಟ ಮಾಡಬೇಕು. ಅದು ನಮಗೆ ಸಿಕ್ಕಿತ್ತು ಇವತ್ತು. ಇದನ್ನು ಅಭಿವೃದ್ಧಿಗೆ ಅದು ನಿಮ್ಮ ಬಾಯಿಂದಲೇ ಬರಬೇಕು. ಅಧ್ಯಕ್ಷರು, ಉಪಾಧ್ಯಕ್ಷರು ನಿಮ್ಮ ಬಾಯಿಂದಲೇ ಬರಬೇಕು. ನಾವು ಅಭಿವೃದ್ಧಿಯನ್ನು ಮಾಡ್ತೇವೆ, ಯಾವ ರೀತಿ ಪ್ಲ್ಯಾನ್ ಹಾಕ್ಕೊಳ್ತೀರಿ ನೀವು ಹಾಕ್ಕೊಳ್ಳಿ. ಮತ್ತು ತೆರಿಗೆಯನ್ನು ವಸೂಲು ಮಾಡುವಂಥದ್ದು ಬಹಳ ಅಗತ್ಯ ಉಂಟು. ಯಾಕೆಂತ ಹೇಳಿದರೆ ಹಣ ಇಲ್ಲದೆ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ. ಹಣವೇ ಮುಖ್ಯವೂ ಕೂಡ ಅಲ್ಲ, ಹಣ ಬರಬೇಕು. ಈಗ ವ್ಯಾಪಾರ ಮಾಡುವವನಿಗೆ ಹಣ ಕಟ್ಟಲಿಕ್ಕೆ ತೊಂದರೆ ಇಲ್ಲ, ಅಂಗಡಿಯವನಿಗೆ. ಅದೇ ಮನೆಯವರಿಗಾದರೆ ಸ್ವಲ್ಪ ತೊಂದರೆ ಆಗ್ತದೆ. 4 ಮಕ್ಕಳು ಶಾಲೆಗೆ ಹೋಗೋದು ಅಂತಲೇ ಅವನಿಗೆ ಕಷ್ಟ ಇದೆ. ಆದರೆ ತೂಕ ಮಾಡಿ, ಎಲ್ಲಿ ಕೆತ್ತಲಿಕ್ಕಾಗ್ತದೆ ಅಲ್ಲಿ ಕೆತ್ತಿ, ಎಲ್ಲಿ ಮೆತ್ತಲಿಕ್ಕಾಗ್ತದೆ ಅಲ್ಲಿ ಮೆತ್ತಿ ವ್ಯವಸ್ಥೆ ಮಾಡಿ ಆಡಳಿತ ನಡೆಸಿ. ವ್ಯವಸ್ಥಿತವಾದ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರೇ, ಕೌನ್ಸಿಲರ್ಸ್ ಇದ್ದಾರೆ. ಎಲ್ಲಕ್ಕಿಂತಲೂ ಗಟ್ಟಿಯಾದ ಅಂದರೆ ಇವತ್ತು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಕೆಲಸ ಇವತ್ತಿಗೆ ಮುಗಿಯಿತು. ಇಲ್ಲಿಗೆ ಒಬ್ಸರ್ವರ್ ಆಗಿ ಬಂದಂಥ ನಾನು ಮತ್ತು ದೀಪಕ್ ಪೂಜಾರಿ ವೈಯಕ್ತಿಕ ಕಾರಣದಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಮೊನ್ನೆ ಬರ್ತೇನೆ ಅಂತ ಹೇಳಿದರು, ಸಂಜೆ ಹೇಳಿದರೆ ನನಗೆ ಆಗೋದಿಲ್ಲ ಅಂತೇಳಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಒಬ್ಸರ್ವರ್ ಆದ ನಮ್ಮ ಇಬ್ಬರ ನೆಲೆಯಲ್ಲಿ ಕೂಡ ಮತ್ತೆ
ಪ್ರಥಮವಾಗಿ ನಾನು ಅಭಿನಂದನೆ ಸಲ್ಲಿಸಿದ್ದು ಬ್ಲಾಕ್ ಅಧ್ಯಕ್ಷರಿಗೆ, ಅನಂತರ ಉಪಾಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಆ ಸದಸ್ಯರಿಗೆ, ಮತ್ತೆ ನಾನು ಸಲ್ಲಿಸುವಂಥದ್ದು MLA ಆದಂಥ UT ಖಾದರ್ ಅವರಿಗೆ. ಅವರು ಹಗಲಿರುಳು ಕೆಲಸ ಮಾಡಿದ್ದಾರೆ. ನಾನು ನನ್ನ ಮುಖ ಮಾತ್ರ ನಿಮಗೆ ಕಾಣ್ತಾ ಇದ್ದದ್ದು, ನನ್ನ ಒಳಗೆ ಮತ್ತು ಅವರ ಏನು ಕೆಲಸ ಉಂಟು ಬಹಳ ನಾಜೂಕಿಂದ ಮಾಡಿದ್ದಾರೆ. ಆ ಕೆಲಸದಿಂದಾಗಿಯೇ ಇವತ್ತು ನಮಗೆ ಅಲ್ಲಿ ಈ ಅಧಿಕಾರವನ್ನು ಹಿಡಿಯಲಿಕ್ಕಾಯ್ತು. ಅವರ ಕೆಲಸ ಬಹಳ ನಾಜೂಕುತನದಲ್ಲಿ, ಯಾರ ಹತ್ರ ಕೂಡ ಅವರು ಹೇಳಿಲ್ಲ. ಒಂದು ಸಂದರ್ಭದಲ್ಲಿ ಅಧ್ಯಕ್ಷರು ಕೂಡ ಹೇಳಿದರು, ಎಂಕಿ ಇಂಚಿನಂದೇ ಗೊತ್ತಾ ಒಂದು ಇಜ್ಜಿದ್ದು ಗೊತ್ತಾಂಡ ಬಂಗಾಪುಂಡು ನನ್ನಲ್ಲಿ ಕೂಡ ಹೇಳಿಲ್ಲ. UT ಖಾದರ್ ಅವರು ನನ್ನಲ್ಲಿ ಕೂಡ ಹೇಳಿಲ್ಲ ಏನು ಅಂತೇಳಿ. ಕಡೆಗೆ ಬರುವಾಗ ನಾನು ಹೇಳಿದೆ, ನಿಮ್ಮೊಂದು ಅಭಿಪ್ರಾಯ ಹೇಳಿ ಅಂತೇಳಿ. ನಾನು ಇಲ್ಲಿಗೆ ಲಾಸ್ಟ್ ಅನೌನ್ಸ್ ಮಾಡಲಿಕ್ಕೆ ಬರುವಾಗ ನಿಮ್ಮ ಅಭಿಪ್ರಾಯ ಹೇಳಿ. DCC ಅಧ್ಯಕ್ಷರ ಹತ್ರ ಮಾತಾಡಿದೆ, ರಮಾನಾಥ್ ರೈ ಅವರ ಹತ್ರ ಮಾತಾಡಿದೆ, ಹಿರಿಯರ ಹತ್ರ, ಸದಾಶಿವ ಉಲ್ಲಾಲ್ ಹತ್ರ, ಈಶ್ವರ್ ಉಲ್ಲಾಲ್ರ ಹತ್ರ, ಮುಖ್ಯ ಜನರ ಎಲ್ಲ ಹತ್ರ ಮಾತಾಡಿಕೊಂಡು ಬಂದು ತೀರ್ಮಾನ ಮಾಡಿದೆ. ಆದರೆ ತೀರ್ಮಾನಕ್ಕೆ ವ್ಯತಿರಿಕ್ತವಾದ ತೀರ್ಮಾನ ಯಾರಲ್ಲೂ ಇರಲಿಲ್ಲ. ಸಹಜ, ಮಗುವಿಗೆ ಹೊಡೆದಾಗ ಮಡು ಸ್ವಲ್ಪ ಕೂಗ್ತದೆ, ಮತ್ತು ತಾಯಿಯ ಮಡಿಲಲ್ಲಿ ಹೋಗಿ ಅದು ಕುಳಿತುಕೊಳ್ತದೆ. ಮಗುವಿಗೆ ಹೊಡೆದಾಗ ಅದು ಕೂಗ್ತದೆ, ಆದರೆ ಅದು ಮತ್ತೆ ಹೋಗಿ ಕುಳಿತುಕೊಳ್ಳೋದೆಲ್ಲಿ? ತಾಯಿ ಮಡಿಲಲ್ಲಿ. ಬೇಸರ ಇತ್ತು, ಆ ಕಡೆ ಈ ಕಡೆ ಮಾತಾಡಿದ್ರು, ಎಲ್ಲ ಆಯಿತು. ಆದರೆ ಮನಸ್ಸಲ್ಲಿ ಏನಿತ್ತು, ಓಟ್ ಹಾಕಿದ್ದಾರೆ, ಗೆಲ್ಲಿಸಿದ್ದಾರೆ. ಆ 11 ಜನರಿಗೆ ಕೂಡ 11 ಜನರಿಗೆ ಅವರು ಓಟ್ ಅವರಿಗೆ ಹಾಕಬೇಕಲ್ಲ, ಅವರು ಯಾರಿಗೆ ಓಟ್ ಹಾಕೋದು? ಮತ್ತೆ ಈ 11 ಜನ ಉಂಟಲ್ಲ, ಇವರು ಇವತ್ತು ಅಭಿನಂದನೆಗೆ ಅರ್ಹರಾದವರು. ಅವರು ಗೆಲ್ಲಿಲ್ಲ ಅಂತ ಹೇಳಿದರೆ ಆ ಸ್ಥಾನದಲ್ಲಿ ನಿಮಗೆ ಕುಳಿತುಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಅವರು ಅಭಿನಂದನಾರ್ಹರು. ಅದರ ಒಟ್ಟಿಗೆ ಉಪಾಧ್ಯಕ್ಷರು ಅಯ್ಯೂಬ್ರವರು, ಅಧ್ಯಕ್ಷರಾದ ಚಿತ್ರಕಲಾರವರು, ನಿಮ್ಮ ಬಗ್ಗೆ ನಮಗೆ ಬೇರೆಯವರು ತುಂಬ ಹೇಳಿದರು, ಒಳ್ಳೆಯವರು, ಉಪಾಧ್ಯಕ್ಷರಾಗಿದ್ದವರು ಅಂತ. ಖುಷಿಯಾಯಿತು, ಆಡಳಿತ ಒಳ್ಳೇದು ಬರ್ಬೋದು ಅಂತೇಳಿ. ಆಡಳಿತ ಒಳ್ಳೇದಿರಲೇಬೇಕು. ಯಾಕೆಂತ ಹೇಳಿದರೆ ಶಾಲೆಯ ಮುಖ್ಯೋಪಾಧ್ಯಾಯನಿಯಾದಂಥ ನೀವು ಇವತ್ತು ಆ ಶಾಲೆ ನಗರಸಭೆಯ ಮುಖ್ಯೋಪಾಧ್ಯಾಯ HM. ನನಗೂ ಉಲ್ಲಾಲಕ್ಕೂ ಸಂಬಂಧ ಇದೆ. ನಾನು ಕುಂಜತ್ತ ಬೈಲ್ನವನಾದರೂ ಕೂಡ 8 ವರ್ಷಗಳ ಕಾಲ ಉಲ್ಲಾಲ ಸೈಯದ್ ಮದನಿ ITIನಲ್ಲಿ ಟ್ರೈನಿಂಗ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೆ. ಉಲ್ಲಾಲ ಸೈಯದ್ ಮದನಿ ITIಯಲ್ಲಿ 8 ವರ್ಷಗಳ ಕಾಲ ಟ್ರೈನಿಂಗ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೇನೆ. ಅವತ್ತು ಇಷ್ಟು ಅಭಿವೃದ್ಧಿ ಆಗಲಿಲ್ಲ. ನಾನು ಇಲ್ಲಿಂದ ಬಿಟ್ಟು ಹೋಗಿ 20 ವರ್ಷ ಆಯಿತು. ಆದರೂ ನನ್ನ ಜೀವನದ ಫಸ್ಟ್ ನಾನು ಕೆಲಸ ಪ್ರಾರಂಭಿಸಿದೆ ಉಲ್ಲಾಲ ITIಯಲ್ಲಿ. ಆ ಋಣ ಇದೆ. ಇವತ್ತು ಆ ಋಣವನ್ನು ನಾನು ನಿಮ್ಮ ಮುಂದೆ ಹೇಳಿದೆ. ಇಷ್ಟರವರೆಗೆ ನಾನು ಯಾರಿಗೂ ಹೇಳಲಿಲ್ಲ. ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದೆ, ನಾನು ಬೀಡಿ ಕಟ್ಟಿಸುವುದು ಅಂತೇಳಿ. ನನ್ನನ್ನು ಗುರುತಿಸುವುದು ಎಲ್ಲರೂ ಕೂಡ ಬೀಡಿ ಕಟ್ಟವನು ಅಂತೇಳಿ. ಖುಷಿ ಇದೆ. ಯಾಕಂತ ಹೇಳಿದರೆ ಆ ಬಡವರು ಓಟು ಹಾಕಿದ್ದರಿಂದ ನಾನು ಅವತ್ತು ಕೂಡ ಗೆದ್ದಿದ್ದೇನೆ. ನಂತರ ಉಲ್ಲಾಲದಿಂದ ಬಿಟ್ಟು ಹೋಗಿ ನಾನೇ ಸ್ಕೂಲ್ ಓಪನ್ ಮಾಡಿದ್ದೇನೆ. ಇವತ್ತು 1300 ಮಕ್ಕಳು ಅದರಲ್ಲಿ ಕಲಿತಾ ಇದ್ದಾರೆ. ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲವಾದರೂ ಪ್ರಾರಂಭಿಸುವಾಗ ಕೂಡ ನನಗೆ ಬೈದಿದ್ದಾರೆ ತುಂಬ ಜನ. ನಮಗೆ ಯಾಕೆ ಸ್ಕೂಲ್ ಬೇಕು, ಮನೆಯಲ್ಲೇ ಬೈದಿದ್ದಾರೆ, ಎಂಗ್ಲೇ ದಯ ಸ್ಕೂಲು ಅಂತೇಳಿ. ಇತ್ತಿನ ಕೂಡ ಕಲೆ ಅಂದ್ರ ಅಂತ. ನಾನು ಕಲ್ಕೊಳ್ಳಿಲ್ಲ, ಅದಕ್ಕಿಂತ ಹಿಡ್ಕೊಂಡಿದ್ದೇನೆ. ಯಾವುದು ಹಿಡ್ಕೊಂಡಿದ್ದೇನೆ? ಪ್ರೀತಿಯನ್ನು ಹಿಡ್ಕೊಂಡಿದ್ದೇನೆ ಜನರದ್ದು. ಅದರಷ್ಟು ದೊಡ್ಡದು ಯಾವುದೂ ಇಲ್ಲ. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಿಮ್ಮ ಪರವಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಒಳ್ಳೆಯ ಅಧಿಕಾರ ಉಲ್ಲಾಲ ನಗರಸಭೆಯಲ್ಲಿ ಬರಲಿ ಉಪಾಧ್ಯಕ್ಷರೇ. ನಾವು ನಿಮಗೆ ಬೇರೆ ಏನೂ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ದೇವರಲ್ಲಿ. ಒಳ್ಳೆಯ ಅಧಿಕಾರ, ಕಾಂಗ್ರೆಸ್ ಪಕ್ಷದ ಒಳ್ಳೆಯ ಅಧಿಕಾರ ಆ ಕಚೇರಿಯಿಂದ ಬರಲಿ. ಮತ್ತು ಎಲ್ರಿಗೂ ಕೂಡ ವ್ಯವಸ್ಥಿತವಾದ, ಯಾಕೆಂತ ಹೇಳಿದರೆ ಹಿಂದೂ ಧರ್ಮದಲ್ಲೇ ಸರ್ವೇ ಜನ ಸುಖಿನೋ ಭವಂತು. ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ, ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಕೂಡ ಶುಭ ಆಗುವ ರೀತಿಯಲ್ಲಿ ಕೆಲಸ ಮಾಡಿ ಎಲ್ಲ ವಾರ್ಡಿಗೆ ವಿಸಿಟ್ ಮಾಡಿ ಕಮಿಷನರ ಇಟ್ಕೊಂಡು ಹೋಗಿ ಅಲ್ಲಿ ಏನೇನು ಸಮಸ್ಯೆ ಇದೆ ಟಿಕ್ ಮಾಡಿ ಯಾವುದನ್ನು ಪೂರ್ತಿ ಮಾಡಲಿಕ್ಕೆ ಆಗ್ತದೆ ನೋಡಿ. ಯಾಕೆ ನೀವು ಹೋಗಬೇಕಂತ ಯಾಕೆ ಹೇಳೋದು ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಲ್ಲಿ ಬಂದಿದ್ದಾರೆ, ಅವರು ಈ ಕೆಲಸ ಮಾಡಿದ್ದಾರೆ ಅಂತೇಳಿ ಜನರಲ್ಲಿ ಬರಬೇಕು. ಆಫೀಸಲ್ಲಿ ಸೈನ್ ಮಾಡಿದರೆ ನಿಮಗೂ ಗೊತ್ತು, ಕೌನ್ಸಿಲರ್ಗೆ ಗೊತ್ತು. ಕೌನ್ಸಿಲರ್ ಯಾವತ್ತೂ ಕೂಡ ಜನರಲ್ಲಿ ಅವರು ಮಾಡಿದ್ದು ಅಂತ ಹೇಳೋದಿಲ್ಲ, ಯಾನೇ ಮಲ್ಪಾಯನ ಅಂತೇಳಿ. ಅದು ಸ್ವಭಾವ. ದೇವರು ಕೂಡ ಟೈಮ್ ಜಾಸ್ತಿ ಆಯ್ತಾ? ಈಗ ದೇವರೇನು ಮಾಡಿದ್ದಾರೆ ಅಂತೇಳಿ, ನೀನು ಯಾರು ನಾನು ಯಾರು ಅಂತ ಕೇಳಿದಾರಂತೆ. ಆಗ ಜನ ಹೇಳಿದರು, ನೀನೇ ನಾನೇ ಅಂತೇಳಿ. ಪುನಃ ಒಂದು ಎಷ್ಟೋ ವರ್ಷಗಳ ಕಾಲ ಬೆಂಕಿ ಹಲ್ಲೆ ಹಾಕಿ ತೆಗೆದು ಕೇಳಿದರಂತೆ, ನೀನು ಯಾರು ನಾನು ಯಾರು, ನೀನೇ ನಾನು ನಾನೇ.
ಇಷ್ಟೆಲ್ಲ ಕಷ್ಟ ಕೊಟ್ಟರು ಕೂಡ ಇವ ಇಷ್ಟೇ ಹೇಳ್ತಾರೆ, ನೀನು ದೇವರು, ನೀನೇ, ನಾನೇ ಅಂತೇಳಿ. ಕಡೆಗೆ ದೇವರು ಕೊಟ್ಟದ್ದೇ ಅಂತ ಹೇಳಿದರೆ ಒಂದು ಜ್ಞಾನ, ಹೊಟ್ಟೆಗೆ ಹಸಿವು ಕೊಟ್ಟದ್ದು. ದೇವರು ಕೊಟ್ಟ ಕೆಲಸ ಏನು? ಮನುಷ್ಯನಿಗೆ ಹಸಿವನ್ನು ಕೊಟ್ಟದ್ದು. ಆಗ ತೆಗೆದು ಕೇಳಿದ, ಈಗ ಯಾರು? ನೀನು ಯಾರು? ನೀನು ನನ್ನ ದೇವರು, ನಾನು ನಿನ್ನ ಅಡಿಯಾಳು. ಹಸಿವಿಗೆ ಇದ್ದಷ್ಟು ಆ ಒಂದು ಶಕ್ತಿ ಬೇರೆ ಯಾವುದಕ್ಕೂ, ಇದು ಇಸ್ಲಾಂ ಧರ್ಮದಲ್ಲಿ ಹೇಳ್ತೇವೆ, ಹಸಿವಿಗೆ ಯಾವತ್ತೂ ಅಷ್ಟಿದೆ. ಅದೇ ರೀತಿ ನೀವು ಹಸಿವಾಗಿರಬೇಕು ಅಂತ ಏನಿಲ್ಲ, ಸುಖವಾಗಿ ಇರಿ. ಜನರ ಮತ್ತೆ ನಿಮ್ಮ ಆಚೆಗೆ ಬಂದಾಗ ಕಾಂಗ್ರೆಸ್ ಪಕ್ಷದವರಿಗೆ ಕೆಲಸ ಮಾಡದಿದ್ದರು ನಯವಾಗಿ ಮಾತಾಡಿ, ಬೇಸರಿಸಿಕೊಂಡು ಮಾತಾಡಬೇಡಿ ಯಾರ ಹತ್ರ ಕೂಡ. ಯಾಕೆಂತ ಹೇಳಿದ್ರೆ ಹೆಂಗಸರು ಮನೆಯಲ್ಲಿ ಸಮಸ್ಯೆ ಇದ್ದಾಗ ಅಲ್ಲಿ ಕೂಡ ಸಿಡುಕುವುದುಂಟು, ಇಬ್ಬರೇ ಅದು ಬರಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಮನೆಯಲ್ಲಿ ಇವರು ಮುಖ್ಯಸ್ಥರಲ್ಲ, ಹೆಂಡತಿ ಜೋರು ಮಾಡಿದ್ರೆ ಅವರಿಗೆ ಜೋರು ಮಾಡಿ ಇವರು ಹೋಗೋದು. ನಿಮಗೆ ಹಾಗಲ್ಲ, ಮಕ್ಕಳದ್ದು ಸಮಸ್ಯೆ ಇರ್ತದೆ, ಗಂಡನ ಸಮಸ್ಯೆ ಇರ್ತದೆ, ಇದೆಲ್ಲ ಇರ್ತದೆ. ಸಿಡುಕಿಕೊಂಡು ಕೆಲಸ ಮಾಡಬೇಡಿ. ಎಲ್ಲರೊಬ್ಬ ನೆಗಾಡಿ ಎಲ್ಲರನ್ನು ಆಗದೇ ಇರುವಂಥದ್ದು ಕೆಲಸ ಗೊತ್ತಿರ್ತದೆ ನಿಮಗೆ ಆಗೋದಿಲ್ಲ ಅಂತೇಳಿ ನಯವಾಗಿ ಹೇಳಿ. ಆಗೋದು ಅಂದರೆ ಯೂಟಿಗೆ ಆಧಾರಿತ ಆಗೋದಿಲ್ಲ ಅಂತ ಹೇಳೋದಿಲ್ಲ, ನಮ್ಗೆ ಗೊತ್ತಾಗ್ತದೆ ಮಾತು ಎಂಡು ಮಾಡುವಾಗ ಇದು ಆಗುಜಿ ಅಂತೇಳಿ. ಅಂದರೆ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಆ ಮಾತಿನ ಶೈಲಿ ಇದು ಆಗುಜಿ ಮೇಲೆ ರೀತಿ ಪಡ್ಲೆಕ್ಕ. ಅದೇ ರೀತಿ ಎಲ್ಲರಿಗೂ ಕೂಡ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ನಿಮಗೆ ಅಭಿನಂದಿಸ್ತಾ ಇದ್ದೇನೆ. ನಿಮ್ಮ ಈ 30 ತಿಂಗಳ ಅವಧಿಯಲ್ಲಿ ಈ ಕೃಷ್ಣರಾಜನ ಕಾಲದಲ್ಲಿತ್ತು ದೇವರಾಯನ ಕಲೆ ಸ್ವರ್ಣಯುಗ ಅಂತೇಳಿ, ಆ ಸ್ವರ್ಣಯುಗ ಮುಟ್ಟಬೇಕು. ಅಂದರೆ ಮಾರ್ಗದಲ್ಲಿ ಸ್ವರ್ಣ ಹಾಕಿ ಅಂತ ಇಲ್ಲ, ಬಟ್ ಎಲ್ಲರ ಬಾಯಿಯಲ್ಲಿ ಬರಬೇಕು. ಚಿತ್ರಾವತಿ ಐವರು ಅಧ್ಯಕ್ಷರು ಉಪಾಧ್ಯಕ್ಷರಾದ ಒಬ್ಬನಾಗ ಮತ್ತು ಮೇಲೆ ಬಂದಿದ್ದೇವೆ ಎಂಗ್ಲೆ ಪೂರ ಕೆಲಸ ಒಂದಿರ್ತದೆ, ತೊಂದರೆ ಅಂತೇಳಿ ಬಾಯಿಯಲ್ಲಿ ಬರಬೇಕು. ನಮಗೆ ಅದೇ ಖುಷಿ, ನಮಗೆ ಖುಷಿ ಆಗೋದು. ಪಕ್ಷದ ಈಗ ಇವರಿಗಿಂತ ಸಿಕ್ಕಿದೆ ಏನೂ ಇಲ್ಲ, ಇವರ ಹತ್ರ ಕೇಳಿದೆ 40 ವರ್ಷದಿಂದ ಏನೂ ಇಲ್ಲ, ಅವರಿಗೆ ಏನೂ ಇಲ್ಲ, ಬಟ್ ಇವತ್ತು ಅದರಲ್ಲಿ ಇದ್ದಾರೆ. ನೀವು ಕೂಡ ಅಧಿಕಾರ ಸಿಕ್ಕಿತ್ತು, ಇನ್ನು ಮುಂದಕ್ಕೆ ಜನರ ಕೆಲಸ ಮಾಡಬೇಕಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ನನ್ನ ವೈಯಕ್ತಿಕ ನೆಲೆಯಲ್ಲಿ ಹಾಗೂ ದೀಪಕ್ ಪೂಜಾರಿ ಅವರ ಅನುಪಸ್ಥಿತಿಯಲ್ಲಿ ಕೂಡ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನಗೆ ಈ ಅವಕಾಶ ಕೊಟ್ಟಂಥ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು. ಯಾಕೆಂತ ಹೇಳಿದರೆ ಮಸ್ತ್ ತುಂಬ ಟೆನ್ಷನಲ್ಲಿದ್ದ ಜನ ಇವರು ಸ್ವಲ್ಪ ಕಪ್ಪು ಮತ್ತು ಕಪ್ಪಾಗಿದ್ದಾರೆ. ಅಂದರೆ ಸ್ವಲ್ಪ ಕಪ್ಪಿದ್ದರು, ನಾನು ನೋಡುವಾಗ ಮತ್ತೆ ಕಪ್ಪು ಆಗ್ತಾ ಇದ್ದಾರೆ. ಅಂದರೆ ನಮ್ಮಲ್ಲಿ ಇದಾಯಿತು, ಯಾವುದು ಈ ಬ್ರಹ್ಮ ಕಲಶ ಆಯಿತು ನನ್ನ ಊರಿನಲ್ಲಿ. ಆಗ ಹೇಳಿದ್ದರು ನಾನಲ್ಲಿ ಮಾತಾಡುವಾಗ ಹೇಳಿದ್ದೆ, ಬ್ರಹ್ಮ ಕಲಶ ಆ ದೇವಸ್ಥಾನದಲ್ಲಿರುವ ಲಿಂಗಕ್ಕೆ ಆಯಿತು, ಅದರ ಒಟ್ಟಿಗೆ ನಮ್ಮಲ್ಲಿರುವ ಲಿಂಗಕ್ಕೆ ಕೂಡ ಆಗಬೇಕು. ನಮ್ಮ ಮನಸ್ಸಿನೊಳಗೆ ಬ್ರಹ್ಮ ಕಲಶ ಆಗ ಮಾತ್ರ ಮನುಷ್ಯ ಸರಿಯಾಗೋದು. ಇಲ್ಲದ್ರೆ ಅದಕ್ಕೆ ನೀರು ಬರೆದು ಹಾಲು ಬರೆದು ಏನು ಮಾಡಿದರೂ ಕೂಡ ಅದು ಒಂದು ಹಂತದವರೆಗೆ ಮಾತ್ರ ಸರಿಯಾಗಬೇಕಾದ ಯಾರದು ನಾವು. ಅದೇ ರೀತಿ ಇವರು ಮೊನ್ನೆ 2 ತಾರೀಕಿಗೆ ಬ್ರಹ್ಮ ಕಲಶ ಆದ ನಂತರ ಇವರು ಬಿಲಿಯಾದದ್ದು. ಅಲ್ಲಿವರೆಗೆ ಟೆನ್ಷನ್ ಸುಮ್ಮನೆ ಅಲ್ಲ. ಯಾಕೆ ನಾನು ಸೈಕಾಲಜಿ ಸ್ಟಡಿ ಮಾಡಿದವ, ನಾನು ಮಾಸ್ಟರ್ ಆಗಬೇಕಾದ್ರೆ ಸೈಕಾಲಜಿ ಸ್ಟಡಿ ಮಾಡಿದೆ. ನಮ್ಗೆ ಗೊತ್ತಾಗ್ತಿತ್ತು ಟೆನ್ಷನ್ ಅವರದು. ಕೆಲವು ಸಲ ನಮ್ಮನ್ನು 9 ಗಂಟೆ ಬರಲಿಕ್ಕೆ ಹೇಳೋದು, ಅವರು 9 ಕಾಲಕ್ಕೆ ಬರೋದು. ಅಂದರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ನೆನಪೇ ಇರುವುದಿಲ್ಲ ಅವರಿಗೆ. ಆ ರೀತಿ ಏನೇ ಆಗಲಿ ತುಂಬ ಒಳ್ಳೆಯದಾಗಿ ಕೆಲಸ ಮಾಡಿದ್ದೀರಿ. ನಿಮಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಈ ಅವಕಾಶಕ್ಕಾಗಿ ವಂದನೆ ಸಲ್ಲಿಸಿ ನಾನು ಮಾತುಗಳ ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಅಧ್ಯಕ್ಷರಾದಂಥ ಚಿತ್ರಾ ಮೇಡಮ್ರವರೇ, ಸಹೋದರರಾದಂಥ ಅಯ್ಯೂಬ್ರವರೇ, ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುವುದು ಏನಂತ ಹೇಳಿದ್ರೆ, ನಾನು ಮೊದಲನೇದಾಗಿ ನಮ್ಮ ಬ್ಲಾಕ್ನ ಅಧ್ಯಕ್ಷರು ಮತ್ತು ಅವರ ಬಳಗದವರಿಗೆ ಉಳ್ಳಾಲ ನಗರಸಭೆ ಕೌನ್ಸಿಲರ್ರವರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಈ ನಗರಸಭೆಯ ಚುನಾವಣೆ ಪ್ರಾರಂಭ ಆದದ್ದರಿಂದ ಅವರು ನಮ್ಮ ಕೌನ್ಸಿಲರ್ಗಳ ಸೈಡಲ್ಲಿ ಯಾವುದೇ ಬೆನ್ನು ಬಿಡದೆ ಬಹಳ ಚಾಕಚಕ್ಯತೆಯಿಂದ ಬಹಳಷ್ಟು ಕಷ್ಟಪಟ್ಟು ನಮ್ಮನ್ನು ಹುರಿದುಂಬಿಸಿಕೊಂಡು ಪಕ್ಷಕ್ಕಾಗಿ ಈ ಒಂದು ಆಯ್ಕೆಯಲ್ಲಿ ಸುಗಮವಾಗಿ ಮಾಡುವಂತೆ ಮಾಡಿ ನಮಗೆ ಅವರು ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಅಬ್ಸರ್ವರ್ ಆದಂತಹ ಮೊಹಮ್ಮದ್ ಸಾಹೇಬರು ಅವರು ನನಗೆ ವೈಯಕ್ತಿಕವಾಗಿ ಮಂಗಳೂರಿನ ನಾವಿಬ್ಬರು ಕೂಡ ಸ್ವಾಗತ ಹೋಟೆಲ್ನ ಗಿರಾಕಿಗಳು ಇಬ್ಬರು ಕೂಡ ಮಂಗಳೂರು. ಯಾಕಂತ ಹೇಳಿದ್ರೆ ಸ್ವಾಗತ ಹೋಟೆಲ್ನಲ್ಲಿ ಚಹಾ ಯಾವಾಗ ಕುಡಿಯಬೇಕಂತ ಕೇಳುವುದಾದ್ರೆ ಅವರ ಹತ್ರ ಕೇಳಬೇಕು. ಯಾಕಂತ ಹೇಳಿದ್ರೆ ಮಧ್ಯಾಹ್ನ 3 ಗಂಟೆ ಚಹಾ ಅಲ್ಲಿ ಯಾಕೆ ಅವ್ರು ಯಾವಾಗಲೂ 3 ಗಂಟೆ ಗಿರಾಕಿಯಲ್ಲಿ, ನಾನು ಕೂಡ ಆ ಟೈಮಲ್ಲಿ ಹೋಗ್ಬೋದು. ಯಾಕೆ ಹೇಳಿದ್ದು ಅಂತ ಹೇಳಿದರೆ ಸ್ವಾಗತ ಹೋಟೆಲ್ನಲ್ಲಿ ಸ್ಟೇಟ್ ಬ್ಯಾಂಕ್ನಲ್ಲಿ ಇಬ್ಬರು ಮಿಲನ ಆಗ್ತೇವೆ. ಆಗ ನಾವು ಚಹಾ ಕುಡಿಯೋ ಸಂದರ್ಭದಲ್ಲಿ ನಾನು ಒಂದು ದಿನ ಕೇಳಿದ್ದು, ನಿಂಗೆ ಎಪ್ಪು ಇದೇ ವಾಟರ್ ಇದೇ ಟೈಮು ಬರೋ ಕಾರಣನೇ. ಆಗ ಅಲ್ಲಿ ಒಂದು ಗುಟ್ಟು ಸಿಕ್ಕಿತು.
ಅಲ್ಲಿ ಅವರು ಈ ಹಾಲು ಮತ್ತು ಚಹಾದ ಹುಡಿಗೆ ಒಮ್ಮೆಗೆ ಬದಲಾವಣೆ ಮಾಡಿ ಫ್ರೆಶ್ ಒಳ್ಳೆಯ ಚಹಾ ಸಿಗುವುದು ಆ ಸಂದರ್ಭದಲ್ಲಿ 3 ಗಂಟೆಗೆ. ಈ ಒಂದು ಗುಟ್ಟು ನಾನು ಕೂಡ ಅದೇ ಟೈಮನ್ನು ಫಾಲೋ ಮಾಡಿದೆ. ಅಷ್ಟು ಬುದ್ಧಿವಂತಿಕೆ ಇರತಕ್ಕಂಥ ಒಬ್ಬ ಮಂಗಳೂರು ಮಹಾನಗರ ಪಾಲಿಕೆ ಒಂದು ಮಾಜಿ ಕಾರ್ಪೊರೇಟರ್ ಅವರು, ಒಳ್ಳೆಯ ಎಲ್ಲ ನಾಯಕರು ಅವರನ್ನು ಹೊಗಳುವುದನ್ನು ನಾನು ನೋಡಿದ್ದೇನೆ ಮಂಗಳೂರಲ್ಲಿ ಕಾರ್ಪೊರೇಟರ್ ಸೈಡಲ್ಲಿ. ಆದ್ದರಿಂದ ಅವರು ಕೂಡ ಕೆಲವೊಮ್ಮೆ ನನಗಿರುವಂಥ ಇನ್ನೊಂದು ಬುದ್ಧಿ ಕೂಡ ಅವರಲ್ಲಿ ಉಂಟು. ಅವರ ಕೈಯಲ್ಲಿ ಕೂಡ ಒಂದು 6 ಪೇಪರ್ ಇರ್ತದೆ ದಿನಾಲು. ನಾನು ಕೂಡ ಮಂಗಳೂರಿಂದ ಬರುವಾಗ ಉಳ್ಳಾಲಕ್ಕೆ ಒಂದು 2 ಪೇಪರ್ ಹಿಡ್ಕೊಂಡು ಬರುವವ. ಈಗ ನಮಗೆ ಸ್ವಲ್ಪ ಸಾಮ್ಯತೆ ಉಂಟು. ಅವರ ಹೆಸರು ಕೂಡ ಮೊಹಮ್ಮದ್, ನನ್ನ ಹೆಸರು ಕೂಡ ಮೊಹಮ್ಮದ್. ಅವರ ನಮ್ಮ ಲತೀಫ್ ಅಂತ ಹೇಳಿ ಕಾರ್ಪೊರೇಟರ್ ಒಬ್ಬರು ಇದ್ದಾರೆ ಮಂಗಳೂರಲ್ಲಿ ಸರ್. ಅವರು ಹೇಳ್ತಾರೆ ಉಲ್ಲಾಲದಲ್ಲಿ ಒಬ್ಬರು ಮೊಹಮ್ಮದ್ ಅಕ್ಕ, ನಮ್ಮ ಮಂಗಳೂರಿನಲ್ಲಿ ಅದು ಒಂದು ಮೊಹಮ್ಮದ್ ಅಕ್ಕ ಅಂತ. ಈ ರೀತಿಯಾಗಿ ಅವರ ಒಂದು ಜನಜೀವನ ನಮಗೆ ಒಳ್ಳೆಯ ಒಂದು ಅಬ್ಸರ್ವರ್ ಇಬ್ಬರು ಸಿಕ್ಕಿದ್ದಾರೆ. ಅವರು ನಮ್ಮ ಪಕ್ಷಕ್ಕೆ, ನಮ್ಮ ಕೌನ್ಸಿಲರ್ ಸೈಡಲ್ಲಿ ಮಾಡಿದಂತಹ ಇದಕ್ಕೆ ನಾನು ಅವರಿಗೆ ನಮ್ಮ ಉಲ್ಲಾಲ ಬ್ಲಾಕ್ನ ಪರವಾಗಿ ನಾನು ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಬ್ಸರ್ವರ್ ಒಂದು ಹೇಳಿದರು, ಕೆಲವರು ಮಹಿಳಾ ಕೌನ್ಸಿಲರ್ಗಳು ಬರಲಿಲ್ಲ ಅಂತ. ಈ ಇಲೆಕ್ಷನ್ ಆದ ತಕ್ಷಣವೇ ಉಪಾಧ್ಯಕ್ಷ ಇಲೆಕ್ಷನ್ ಆದ ತಕ್ಷಣ ನಾವು ಅಷ್ಟವರಿಗೆ ಫೋನ್ ಮಾಡ್ತಿರ್ಲಿಲ್ಲ ಯಾರಿಗೆ. ಕೆಲವು ಮಹಿಳಾ ಕೌನ್ಸಿಲರ್ನವರಿಗೆ ಒಂದು ಹೇಳಿದಾಗ ಅವರು ಕೂಡ ಅಪೇಕ್ಷಿಗಳಾಗಿದ್ದರು. ಪಕ್ಷದಲ್ಲಿ ಎಲ್ಲ ಹೊಸಬರಾಗಿ ಬಂದವರು. ಅವರಿಗೆ ಅದರ ಡೀಪ್ ನಾಲೆಜ್ ಇರಲಿಕ್ಕಿಲ್ಲ, ಹೇಗೆ ಅಧಿಕಾರ ಸಿಗ್ತದೆ. ಕೆಲವರು ಹೀಗೆ ಹೇಳಿದ್ದಾರೆ, ಹಾಗೆ ನೀವು ಒಳ್ಳೆ ಶರ್ಟು ಅದು ಇದೆಲ್ಲ ಹಾಕಿ ಬನ್ನಿ, ಅಲ್ಲಿ ಅಧಿಕಾರ ಸಿಗ್ತದೆ, ಹೆದರಬೇಡಿ ಅಂತ ಅವರು ಪಾಪ ಹೇಳಿದ್ದು. ಈ ರೀತಿಯ ಕೆಲವು ಉತ್ತರ ಕೂಡ ನನಗೆ ಸಿಗುವಾಗ ನಾನು ಕೂಡ ಸ್ವಲ್ಪ ಸಮಾಧಾನ ಮಾಡಿದ್ದೆ. ನಿಮ್ಮ ಹಾಗೆ ನಾನು ಕೂಡ ಅಧಿಕಾರ ಅಂತ ಹೇಳಿದರೆ ಹೀಗೆ ಇದು ಒಂದು ಪಯಣ, ಎಲ್ಲಿಯಾದರೂ ಸಿಕ್ಕಿದರೆ ಚಾನ್ಸ್. ಹಾಗೆ ನೋಡಿದ ಪಕ್ಷದಲ್ಲಿ, ನಮ್ಮ ಪಕ್ಷದಲ್ಲಿ ಈಗ ನಾವು ಅನೇಕ ವರ್ಷದಿಂದ ಕಾರ್ಯಕರ್ತರಾಗಿದ್ದರೂ ಕೂಡ ಅನೇಕ ವರ್ಷ ಈ ಉಲ್ಲಾಲದ ಇಡೀ ಟೌನ್ನಲ್ಲಿ ಅನೇಕ ಕಾರ್ಯಕರ್ತರು ಕಾಂಗ್ರೆಸ್ನ ಒಂದೇ ಒಂದು ಚೇರ್ನ ಅಧಿಕಾರ ಸಿಗದವರು ಅನೇಕ ಮಂದಿ ಇದ್ದಾರೆ. ಅವರಿಗೆ ನಾನು ತುಂಬ ಸಲ್ಯೂಟ್ ಕೊಡಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಬಯಸ್ತೇನೆ ಬಂಧುಗಳು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಇದು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಒಂದು ಪಕ್ಷ. ಅದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಅನೇಕರು ಬಲಿದಾನ ಮಾಡಿದಂತಹ ಪಕ್ಷ. ಅದೇ ರೀತಿ ಇವತ್ತು ನಮ್ಮ ಚಿತ್ರಕಲಾರವರು ಆಯ್ಕೆಯಾಗಿದ್ದಾರೆ, ಮಹಿಳೆಯರಿಗೆ ಕೊಟ್ಟಂತಹ ಮೀಸಲಾತಿ ಸೌಲಭ್ಯ. ಆದ್ದರಿಂದ ಒಂದು ವಾಕ್ಯ ಉಂಟು, ಯತ್ರ ನಾರ್ಯಸ್ತು ಪೂಜ್ಯಂತೆ ಹಿರಮಂತೆ ಹಿ ದೇವತಾ ಅಂತ, ಜನನೀ ಜನ್ಮಭೂಮಿಸ್ಥ ಸ್ವರ್ಗದ ಈ ಗರಿಯಸಿ ಅಂತ ಹೇಳಿ ಮಹಿಳೆಯರ ಬಗ್ಗೆ ಏನೆಲ್ಲ ಉಂಟು. ಹೆಣ್ಣಂದೇತಕ್ಕೆ ಬೀಲು ಗೆಳವರು ಕಣ್ಣು ಕಾಣದ ಗಾವಿಲರು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಮಹಿಳೆಯರ ತೊಟ್ಟಿಲು ತೂಗುವ ಕೈ ಇವತ್ತು ಅಧಿಕಾರ ಚಲಾವಣೆಯನ್ನು ಮಾಡಿದರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಶಾಶ್ವತವಾಗಿ ನಿಲ್ಲಬಹುದು ಅಂತ. ಇದು ನಮ್ಮ ಪಕ್ಷ. ಇಂದಿರಾ ಗಾಂಧಿಯವರು 17 ವರ್ಷಗಳ ಕಾಲ, ಮೊನ್ನೆ ನಾನು ತೃತೀಯ ಸಂದರ್ಭದಲ್ಲಿ ಹೇಳಿದೆ, 32 ಗುಂಡುಗಳಿಂದ ಈ ದೇಶದಲ್ಲಿ ಭೂ ಸುಧಾರಣೆ ಮಾಡಿ ಬ್ಯಾಂಕ್ ಅನ್ನು ರಾಷ್ಟ್ರೀಕರಣ ಮಾಡಿ, ದ ನ್ಯಾಷನಲೈಸೇಷನ್ ಆಫ್ ದ ಬ್ಯಾಂಕ್, ರಾಜ್ಯದ ರದ್ದತಿ. ಹೀಗೆ ಮಹಿಳೆಯರು ಅಧಿಕಾರ ಕೊಟ್ಟಿದ್ದಾರೆ. ಚಿತ್ರಾ ಮೇಡಮ್ ರವರೇ, ಅಧಿಕಾರ ಹಿಡಿಯುವುದು ಸುಲಭ ಅಲ್ಲ. ಅಧಿಕಾರವನ್ನು ಚಲಾವಣೆ ಮಾಡಿಕೊಂಡು ಹೋಗುವಂತಹದ್ದು ಅಲ್ಲಿ ನಮಗಿಂತ 12 ವರ್ಷ, 13 ವರ್ಷ, 14 ವರ್ಷದ ಎಕ್ಸ್ಪೀರಿಯನ್ಸ್ ಆಫೀಸರ್ಸ್ ಇರುವುದು. ಆ ಆಫೀಸರ್ಸ್ ಅನ್ನ ಬಂದು ಬಡಿಲಿಕ್ಕೆ ತುಂಬ ಕಷ್ಟ ಉಂಟು. ಅಲ್ಲಿ ಒಬ್ಬರು ಆಫೀಸರ್ಸ್ ಇದ್ದಾರೆ, ನನ್ನ ತಿಳುವಳಿಕೆ ಮಟ್ಟಿಗೆ. ಈ ಮೊಹಮ್ಮದ್ ಕಚೇರಿ 2 ದಾರಿದೀಪದ ಕಂಬಕ್ಕಾಗಿ 8 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇನೆ. ಅನೇಕರಿಗೆ ಗೊತ್ತುಂಟು, ಇದುವರೆಗೆ ಆಗಿಲ್ಲ. ಟೆಕ್ನಿಕಲ್ ಪಾಯಿಂಟ್, ಟೆಂಡರ್ ಕರೆದಿದ್ದೇವೆ, ಮೀಸಲಾತಿಯಲ್ಲಿ ಹಣ ಇಟ್ಟಿದ್ದೇವೆ, ಯೋಜನೆಯಲ್ಲಿ ಹಣ ಹಾಕಿದ್ದೇವೆ, DC ಆಫೀಸ್ಗೆ ಹೋಗಿದೆ, ಪುಟ್ಟಪ್ ಮಾಡಿದ್ದೇವೆ. ಈ ರೀತಿಯ ಉತ್ತರಗಳು ಬಂದು ನೊಂದು ಹೇಳುವವರೆಲ್ಲ ಹೇಳಿ ಈಗ ನಾನು ಸುಮ್ಮನೆ ಕೂತ್ಕೊಂಡಿದ್ದೇನೆ, ನೋಡುವ ಇನ್ಶಾ ಅಲ್ಲಾಹ್ ಕೌನ್ಸಿಲ್ ಬರ್ತದೆ ಅಂತ ಹೇಳಿ ನೋಡಿದ್ದೇನೆ. ಹೀಗೆ ಅನೇಕ ಎಕ್ಸ್ಪೀರಿಯನ್ಸ್ಡ್ ಆಫೀಸರ್ಸ್ ಅಲ್ಲಿ ಕೆಲಸ ಮಾಡದೇ ಇರುವಂಥ ಪ್ರಸಂಗಗಳು ಕೂಡ ಉಂಟು. ಇದು ಯಾರು ನಾನು ಹೇಳಿದ್ರು ಆಗ್ಬಹುದು, ಇಟ್ ಈಸ್ ಮೈ ಪ್ರಾಕ್ಟಿಕಲ್. ಆದ್ದರಿಂದ ಇಂಥ ಸಮಸ್ಯೆ ಕೌನ್ಸಿಲರ್ನವರಿಗೆ ಬಾರದ ಹಾಗೆ ನಾನು ಆಗ ಕಮಿಷನರ್ನವರಲ್ಲಿ ಕೂಡ ಒಂದು ಸೂಚನೆ ಹೇಳಿದೆ. ನೀವು ಪ್ರಥಮ ಮೀಟಿಂಗ್ ಅನ್ನು ಕರೆಯುವಾಗ ಆ ಕೌನ್ಸಿಲರ್ನವರಿಗೆ ಒಂದು ಫೈಲು ಮತ್ತು ಒಂದು 2 ಲೆಟರ್ ಮತ್ತೆ ಒಂದು ಪೆನ್ ಅನ್ನು ಅವರಿಗೆ ಕೊಟ್ಟು ಮೀಟಿಂಗ್ ಅನ್ನು ಸರಿಯಾಗಿ ಕರೆಯುವಂತಹ ಒಂದು ಪ್ಲಾನ್ ಅನ್ನು ಕೂಡ ಮಾಡಿ. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ ಅನ್ನು ದೊಡ್ಡ ಪರ್ವತವಾಗಿ ಮಾಡುವಂಥ ಒಂದು ಜಾಯಮಾನ ಕೂಡ ಆ ಒಂದು ಸಂದರ್ಭದಲ್ಲಿ ಇರ್ತದೆ. ಅದರಿಂದ ಆಡಳಿತಕ್ಕೆ, ಪಕ್ಷಕ್ಕೆ ಅದೇ ರೀತಿ ನಿಮ್ಮ ಅಧಿಕಾರದ ವ್ಯಾಪ್ತಿಯನ್ನು ಮೊದಲು ನೀವು ಅರಿತುಕೊಳ್ಬೇಕು. ವಾಟ್ ಈಸ್ ದ ಜುರಿಡಿಕ್ಷನ್ ಆಫ್ ದ ಪವರ್ ಅಂತ ಹೇಳಿ ಇದೆ. ನಿಮಗೆ ಒಂದು ವೇಳೆ ಆಗದಿದ್ದರೆ ನಮ್ಮಲ್ಲಿ ಅನೇಕ ಹಿರಿಯ ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಅವರನ್ನು ಕರೆದು ಯಾವ ರೀತಿಯ ಅಧಿಕಾರದ ಚುಕ್ಕಾಣಿ, ನಿಮ್ಮ ಅಧಿಕಾರ ನೀವು ಹಿಡಿಯದೆ ಇನ್ನೊಬ್ಬರ ಕೈಯಲ್ಲಿ ಹೋದರೆ ಅದು ಕೌನ್ಸಿಲರ್ನವರು ಮತ್ತು ಅಲ್ಲಿ ವಿರೋಧ ಪಕ್ಷದವರು ಅದನ್ನು 10 ಕಣ್ಣಿನಿಂದ ನೋಡುತ್ತಾರೆ. ಆಗ ನಮಗೆ ಕಷ್ಟ ಆಗ್ತದೆ.
ಅದೇ ರೀತಿ ಉಪಾಧ್ಯಕ್ಷರು ಕೂಡ ಒಳ್ಳೆಯ ರೀತಿಯಲ್ಲಿ ಈ ಒಂದು ಟೀಮ್ನಲ್ಲಿ ಬ್ಯಾಟಿಂಗನ್ನು ತಾವು ಮಾಡಬೇಕು ಅಂತ ಹೇಳಿಕೊಂಡು, ಮುಖ್ಯವಾಗಿ ನಮ್ಮ ಶಾಸಕರು ಕೂಡ ಇದರಲ್ಲಿ ಒಂದು ಡೈನಮಿಕ್ ಲೀಡರ್ಶಿಪ್ ಅನ್ನು ತಂದು ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾನು ಶುಭಾಶಯವನ್ನು ಹೇಳಿ, ನಮ್ಮ ಎಲ್ಲ ಕೌನ್ಸಿಲರ್ ನನ್ನಲ್ಲಿ ಕೂಡ ಕೆಲವು ತಪ್ಪುಗಳನ್ನು ಬಂದಿರಬಹುದು ಗಡಿಬಿಡಿಯಲ್ಲಿ, ಎಲ್ಲರ ಹತ್ರ ಒಂದು ನಮಗೆ ಕೂಡ ಪ್ರಾಯ ಆಯ್ತು. ಒಟ್ರಾಸ್ ನಮ್ಮ BM ಇದ್ರಬ್ಬರವರು ಒಂದು ಮಾತು ಹೇಳ್ತಾರೆ, ಪ್ರಾಯ ಆಯಿತು ಆದರೆ ಚೇತನ ಉಂಟು ಅಂತ ಅಲ್ವಾ. ಚೇತನ ಪಾಪ ಅಲ್ಲ, ಅವರು ಪಾಪ ಅವರನ್ನು ನೆನೆಯುವಾಗ ಕಣ್ಣಲ್ಲಿ ನೀರು ಆ ಇದ್ದಿರಬ್ಬನವರನ್ನು ಆ BM ಇದ್ದಿರಬ್ಬನವರದ್ದು ಒಂದು ಆ ಶೈಲಿ, ಅಪ್ಪಟ ಕಾಂಗ್ರೆಸ್ನ ಶೈಲಿ, ಅವರ ಒಂದು ಗಡ್ಡ, ಅವರದೊಂದು ಟೊಪ್ಪಿ, ಅವರದೊಂದು ಕೋಟು, ಅವರದೊಂದು ಮಾತು ಐಕ್ಯಗಾಢದ ಮಾತು. ಎಂತಹ ಮಾತಿದು, ಐಕ್ಯಗಾಢದಿರಾಸ್ಪತಿಯಲ್ಲಿ ತಿರಲಿ ಅಂತ ಹೇಳಿಕೊಂಡು. ಮತ್ತೊಂದು ಕಡೆಯಲ್ಲಿ UT ಫರೀದರ ಸಮಾಧಾನ, ಮತ್ತೊಂದು ಕಡೆಯಲ್ಲಿ ಪುರುಷೋತ್ತಮ ಶೆಟ್ಟರ ಆಡಳಿತ ಚಾಕಚಕ್ಯತೆ. ನಮ್ಮ ಹಲವಾರು ಕಾರ್ಯಕರ್ತರು ಈ ಒಂದು ಸಂದರ್ಭದಲ್ಲಿ ಅಗಲಿ ಹೋಗಿದ್ದಾರೆ, ಹೀರಿ ಹೋಗಿದ್ದಾರೆ. ಎಲ್ಲ ಕಾಂಗ್ರೆಸ್ನ ಮೀಟಿಂಗ್ಗೆ ಬಂದವರು. ಉಲ್ಲಾಬೈಲಿನ ನಮ್ಮ ಕರಾವಳಿಯ ಇಂದಿರಾ ಗಾಂಧಿಯ ಪದ್ಯ ಹೇಳುವ ನಾಮಿನೇಟೆಡ್ ಮೆಂಬರ್ ಅಮ್ಮಪ್ಪರವರು ತೀರಿ ಹೋಗಿದ್ದಾರೆ. ಮೊನ್ನೆ ಇಂದಿರಾ ಗಾಂಧಿ ಪುಣ್ಯದಿನದಂದು ನಮಗೆ ನೆನಪಾಯಿತು. ಇಂದಿರಾ ಗಾಂಧಿ ಒಂದು ಪದ್ಯ ಆಗುವಾಗ ಕಣ್ಣಲ್ಲಿ ನೀರು ಬರುತ್ತದೆ. ಆದ್ದರಿಂದ ಅಧ್ಯಕ್ಷರೇ, ನನ್ನನ್ನು ನೀವು ಗುರ್ತು ಮಾಡಿ ನನಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಗುವುದು ಬಾರಿ ಕಮ್ಮಿ. ಮಾತಾಡ್ಲಿಕ್ಕೆ ಕೂಡ ಕೆಲವರಿಗೆ ರೇಡಿಯೋ ಸಿಕ್ಕಿದವರು ಬಿಡುವುದೇ ಇಲ್ಲ, ಅವರಿಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ. ಹೆಚ್ಚಿನ ಗತಿಗೇಟು ಬರ್ತೀನಪ್ಪ. ಆದ್ದರಿಂದ ಮಾನ್ಯ ಅಧ್ಯಕ್ಷರೇ, ಐ ಆಮ್ ವೆರಿ ಮಚ್ ಪ್ರೈಸ್ ಯುವರ್ ಲೀಡರ್ಶಿಪ್, ಗೋ ಫಾರ್ವರ್ಡ್ ಅಂತ ಹೇಳಿಕೊಂಡು ಥ್ಯಾಂಕ್ ಯು. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಸದಾಶಿವ ಉಳ್ಳಾಲರವರೇ, ಹಾಗೆ ನಮ್ಮ ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಮೋಹನ್ ರವರೇ, ದಕ್ಷಿಣ ಕನ್ನಡ ಜಿಲ್ಲಾ ಸದಸ್ಯರಾದ ಕೆ ಖಾದರ್ರವರೇ, ಹಿರಿಯ ನಮ್ಮ ಕಾಂಗ್ರೆಸ್ಸಿನ ಮುಖಂಡರಾದ ಮುಖಚೇರಿಯವರೇ, ಹಾಗೆ ನಮ್ಮ ಈ ಚುನಾವಣೆಯ ಪ್ರಕ್ರಿಯೆಗೆ ಉಸ್ತುವಾರಿ ಬಂದಂಥ ನಮ್ಮೊಂದು ಅನುಭವಿ ನಮ್ಮ ಮೊಹಮ್ಮದ್ ಕುಂಜತ ಬಲ್ರವರೇ, ಹಾಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದ ಇಸ್ಮಾಯಿಲ್ ರವರೇ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಹಮಾನ್ ಕೋಡ್ಜಲ್ ರವರೇ, ಹಾಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷನಾದ ದೇವಕಿ ಉಳ್ಳಾಲ್ರವರೇ, ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದ ಸುರೇಖಾ ಚಂದ್ರಾಸ್ ಅವರೇ, ಹಾಗೆ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದ ಸುರೇಶ್ ಭಟ್ನಾಗರ್ ಅವರೇ, ಹಾಗೆ ನಮ್ಮ ಈ ಒಂದು ನಗರಸಭೆಗೆ ಆಯ್ಕೆಯಾದಂಥ ಚಿತ್ರಕಲರವರೇ, ಹಾಗೆ ನಮ್ಮ ಉಪಾಧ್ಯಕ್ಷ ಆಗಿದಂಥ ಐಬ್ರವರೇ, ಹಾಗೆ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಕೋಶಾಧಿಕಾರಿ ಅಂಚಂದವರೇ, ಅಲ್ಪಸಂಖ್ಯಾತರ ಮುಖಂಡರಾದ ಜಕಾರಿಯರವರೇ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಸಂಘಟನಾ ಕಾರ್ಯದರ್ಶಿಯಾದ ಇಕ್ಬಾಲ್ ಸಾಮಾನ್ಯ ಅವರೇ, ಹಾಗೆ ಇಲ್ಲಿ ಬಂದಂಥ ಎಲ್ಲ ನಮ್ಮ ಕೌನ್ಸಿಲರ್ಗಳೇ, ಎಲ್ಲ ಜನಪ್ರತಿನಿಧಿಗಳೇ, ಹಾಗೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಿರಿಯ ಮುಖಂಡರೇ, ಹಾಗೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳೇ, ನಾವು ಈ ಒಂದು ಈ ಚುನಾವಣೆ ಸಂದರ್ಭದಲ್ಲಿ ನಾವು 2 ವರ್ಷ ಆಯಿತು ಈ ಚುನಾವಣೆ ಆಗಿ. ನಂತರ ನಮಗೆ ಈ ಒಂದು ಚುನಾವಣೆಯಲ್ಲಿ ಯಾರಿಗೂ ಈ ಒಂದು ನಗರಸಭೆಯಲ್ಲಿ ನಮಗೆ ಇದು ಇರಲಿಲ್ಲ, ಬಹುಮತ ಇರಲಿಲ್ಲ. ನಮಗೆ 13, ನಮಗೆ 6 SDP ಅವರಿಗೆ, ಹಾಗೆ 6 ಜಿಲ್ಲಾ ಪಂಚಾಯತ್, 6 BJP ಅವರಿಗೆ, ಹಾಗೆ 4 JDS, 2 ಪಕ್ಷೇತರರು, ಹೀಗೆ ಒಟ್ಟು 31ರಲ್ಲಿ 13 ಎಲ್ಲ ಯಾರಿಗೂ ಬಹುಮತ ಇಲ್ಲ ಸಂದರ್ಭದಲ್ಲಿ ನಮಗೆ ಒಂದು ಇದಿತ್ತು, ನಮಗೆ ಭಾಳ ಒಂದು ಆತಂಕ ಇತ್ತು. ವಿಸ್ತಾರವಾಗಿ ನಾನು ಮಾತಾಡಲಿಕ್ಕೆ ಏನಿಲ್ಲ, ವಿಸ್ತಾರವಾಗಿ ಈ ಒಂದು ನಗರಸಭೆ ಮತ್ತು ಎಲ್ಲ ಒಂದು ನಮ್ಮ ಕಾರ್ಯಕರ್ತರಿಗೆ ಒಂದು ದೊಡ್ಡ ರೀತಿಯ ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮ ಮೊಹಮ್ಮದ್ ಕುಂಜತ್ ಬೈಲ್ರವರು. ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ, ನಮ್ಮ ಈ ನಗರಸಭೆ ನಮಗೆ ಆತಂಕ ಇತ್ತು, ಇದು ನಮಗೆ ಬರ್ತಾ ಇಲ್ವ, ಅದರಿಂದ ನಮಗೆ ಇದು ನಮ್ಮ ಇಡೀ ಕ್ಷೇತ್ರದ ನಮ್ಮ UT ಖಾದರ್ ಅವರಿಗೆ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಇದು ಹಿನ್ನಡೆ. ಈ ಒಂದು ನಮ್ಮ ನಗರಸಭೆ ನಮ್ಮದು ಬರದಿದ್ದರೆ, ಇದು 42 ಬೂತ್ ಇದೆ, ಇದರಲ್ಲಿ ಒಂದು 42,000 ಹೆಚ್ಚು ವೋಟರ್ಸ್ ಇದೆ. ಈ ಒಂದು ನಾವು ಕಳ್ಕೊಂಡ್ರೆ ನಮಗೆ ಇದೊಂದು ಕಿರೀಟ, ಯಾವುದು ಈ ನಮ್ಮ ನಗರಸಭೆ, ನಮ್ಮ ಈ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಕಿರೀಟ. ಆ ಕಿರೀಟ ಹೋದರೆ ಹೇಗೆ ಆಗ್ತದೆ, ಅದು ನಮಗೆ ತುಂಬ ಎಲ್ಲರಿಗೂ ಬೇಸರ ಇತ್ತು. ಅದೇ ನಮಗೆ ದೇವರದಿಂದ ಮತ್ತು UT ಖಾದರ್ ಅವರ ಆಲೋಚನೆಯಿಂದ ಈ ಒಂದು ನಮ್ಮ ಪುರಸಭೆ ಅಧಿಕಾರಕ್ಕೆ ಬಂತು. ಆದ ಕಾರಣ ನನ್ನ ಎಲ್ಲರಿಗೆ, ನಮ್ಮ ಕಾಂಗ್ರೆಸ್ ಬಂಧುಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ ಮತ್ತು ಇದಕ್ಕೆ ನಮ್ಮ ತೊಡಗಿಸಿಕೊಂಡಂಥ ಎಲ್ಲ ನಮ್ಮ ಈ ಪಕ್ಷಕ್ಕೆ ತೊಡಗೊಂಡಂಥ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳಿಗೆ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು, ನಮಗೆ ಈಗಾಗಲೇ ನಮಗೆ ಈ ಒಂದು ನಗರಸಭೆ ನಮ್ಮ ಅಧಿಕಾರಕ್ಕೆ ಬಂದಿದೆ. ಇದು ನಮ್ಮ ಈ ಒಂದು
ಅಧಿಕಾರದಲ್ಲಿ ನಾವು ನಿಮ್ಮ ಹತ್ರ ಹೇಳುದು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಇದು ನಮ್ಮ ಮಾದರಿ, ನಮಗೆ ಒಂದು ಗೌರವವನ್ನು ಕೊಡಬೇಕು. ನೀವು ಗೌರವ ಮಾಡುವ ಕೆಲಸವನ್ನು ಮಾಡಿದರೆ ನಾನು ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರತಿಯೊಂದು ನೀವು ನಿಮ್ಮ ನಮ್ಮ 13 ಅವರು ಹೇಳಿದ ಹಾಗೆ ನಮ್ಮ ಮೊದಲ ಆದ್ಯತೆ ನಮ್ಮ 13 ಜನ ಇವರಿಗೆ, ಯಾರಿಗೆ, ನಮ್ಮ ಕೌನ್ಸಿಲರಿಗೆ, ನಂತರ ಅವರಿಗೆ ಸಹ ಇನ್ನೂ ವಿರೋಧ ಪಕ್ಷದಿದ್ದವರಿಗೆ ನಾವು ಕೊಡಬೇಕಾಗ್ತದೆ, ನಮ್ಮ ಧರ್ಮ ಅದು. ಆದರೆ ನಮ್ಮ ಈ ಒಂದು ಮತ್ತೆ ನಮಗೆ ಓಟ್ ಹಾಕಿದ ನಮ್ಮ ಈ ಓಟ್ ಹಾಕಿದ ಎಲ್ಲ ಒಂದು ಸಾರ್ವಜನಿಕ ಬಂಧುಗಳಿಗೆ ಅವರ ಏನು ಕೆಲಸ ಉಂಟು ಅದನ್ನು ಚೆನ್ನಾಗಿ ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಈಗ 13 ಬಂದಿದ್ದೇವೆ, ನೆಕ್ಸ್ಟಿನ 31ರಲ್ಲಿ ನಾವು ಒಂದು 25 ಕ್ಷೇತ್ರದಲ್ಲಿ ನಾವು ಖಂಡಿತ ಗೆಲ್ತೇವೆ. ನಮಗೆ ಅಷ್ಟು ಇದು ಒಂದು ಅರ್ಹತೆ ಇದೆ ನಮಗೆ. ನಮ್ಮ ಮತ್ತೆ ಈ ಉಳ್ಳಾಳದಲ್ಲಿ ಒಳ್ಳೆಯ ಒಂದು ಉತ್ತಮ ಟೀಮ್ ಇದೆ. ಅದನ್ನು ನಾವು ಪಕ್ಷದ ಸಂಘಟನೆ ನೀವು ತೋರಿಸ್ಕೊಳ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾವು ಪಕ್ಷದ ಸಂಘಟನೆ ಮಾಡಿದರೆ ಮಾತ್ರ ನಮಗೆ ಈ ಒಂದು ಸ್ಥಾನ ಬರಲಿಕ್ಕೆ ಸಾಧ್ಯ ಇದೆ. ನಮಗೆ ಪಕ್ಷ ಇಲ್ಲದ್ರೆ ಐಬ್ರ ಹತ್ರ ಹೇಳ್ತಾ ಇದ್ದೇನೆ, ಅಧ್ಯಕ್ಷರ ಹತ್ರ ಹೇಳ್ತೇನೆ, ಚಿತ್ರಗಾರ ಹತ್ರ ನಮಗೆ ಇದು ಸಿಕ್ಕಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ. ಇದು ನಮ್ಮ ಋಣ ಅಂತ ತಿದ್ದುಕೊಳ್ಬೇಕು ಯಾವತ್ತು. ಇದು ನಮ್ಮ ಜೀವಮಾನದಲ್ಲಿ ನಾವು ಮರೆಯಬಾರ್ದು. ಯಾರು ನಾವು ಜೀವಮಾನದಲ್ಲಿ ನಮಗೆ ಸಿಕ್ಕಿದ್ದು ಇದು ಕಾಂಗ್ರೆಸ್ ಸಿಕ್ಕಿದ್ದು. ನಾವು ಎಲ್ಲ ಕಾರ್ಯಕರ್ತರು ನಿಮ್ಮೊಟ್ಟಿಗೆ ಬಂದು ಎಲ್ಲ ಕಾಂಗ್ರೆಸ್ ಒಂದು ಒಂದೇ ತಾಯಿಯ ಮಕ್ಕಳಾಗಿ ನಾವು ಒಟ್ಟಿಗೆ ಬಂದು ನಮಗೆ ಕಾಂಗ್ರೆಸ್ನ ಒಂದು ಅಭಿಮಾನದಿಂದ ನಾವು ಕಾಂಗ್ರೆಸ್ ಗೌರವ ಬಂದರೆ ನಮಗೆ ಗೌರವ ಅಂತ ಹೇಳಿಕೊಂಡು ನಾವೆಲ್ಲ ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ದೇವೆ. ಅದಕ್ಕೆ ಆ ಕೆಲಸವನ್ನು ನೀವು ಉಳಿಸುವ ಕೆಲಸವನ್ನು ನೀವು ಖಂಡಿತವಾಗಿ ಮಾಡ್ತೀರಾ ಅಂತ ನನಗೆ ಭರವಸೆ. ಅದನ್ನು ಖಂಡಿತ ಮಾಡಬೇಕಂತ ನಿಮ್ಮ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಕಾಂಗ್ರೆಸ್ ಪಕ್ಷ ಒಂದು ಉತ್ತಮ ರೀತಿಯ ಈ ಮಂಗಳೂರು ವಿಧಾನಸಭೆ, ಅದರಲ್ಲೂ ಉಳ್ಳಾಲ ಒಂದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಒಂದು ಉತ್ತಮ ಎಲ್ಲ ನಾವು ಕೆಲಸ ಮಾಡೋದು ನಮ್ಮ ಪಕ್ಷಕ್ಕೆ ಬೇಕಾಗಿ. ನಮಗೆ ಏನು ನಾನು ನನ್ನ ವೈಯಕ್ತಿಕ ಹೇಳ್ತಾ ಇದ್ದೇನೆ. ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊದಲು ನಾನು 10 ವರ್ಷ ನಾನು ಗ್ರಾಮ ಸಮಿತಿ ಅಧ್ಯಕ್ಷನಾಗಿ 10 ವರ್ಷ ಈ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಈಗ 3.5 ವರ್ಷ ನಾನು ಉಳ್ಳಾಲ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಇದರಲ್ಲಿ ನಾನು ನಮ್ಮ ಹಿರಿಯವರ ಒಂದು ಜಾಗವನ್ನು ಮಾರಿಕೊಂಡು ರಾಜಕೀಯ ಮಾಡಿ ಬಂದವರು. ನಮಗೆ ಪಕ್ಷದಿಂದ ನಮಗೆ ಏನು ಋಣ ಇಲ್ಲ. ಯಾರು ನಮ್ಮ ಋಣ ಪಕ್ಷಕ್ಕೆ ಇರುವುದು. ನಾವು ಪಕ್ಷದ ಸಂಘಟನೆ ಮಾಡಿಕೊಂಡು ಇಷ್ಟವರೆಗೆ ಬಂದಿದ್ದೇವೆ. ಅದು ನಮಗೆ ಖುಷಿ ತಂದಿದೆ. ಯಾಕೆಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಇದು ಜಾತ್ಯತೀತ ಪಕ್ಷ, ಇದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಕ್ಷ. ಇಂಥ ಒಂದು ಅದ್ಭುತ ಒಂದು ಪಕ್ಷ ಇದು ಈ ಒಂದು ಅದ್ಭುತ ದೇಶದಲ್ಲಿ ಇದೊಂದು ಅದ್ಭುತ ಪಕ್ಷ. ಆದ ಕಾರಣ ನಾವು ಯಾವತ್ತೂ ನಮ್ಮ ಈ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರ ಇದ್ದರೆ ಕೇಂದ್ರದಲ್ಲಿ ಆಗಿ ರಾಜ್ಯದಲ್ಲಿ ಆಗಲಿ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆಗಿ ಅಧಿಕಾರ ಇದ್ದರೆ ಮಾತ್ರ ಒಂದು ಸಾಮರಸ್ಯದಿಂದ ಒಂದೇ ತಾಯಿಯ ಮಕ್ಕಳಾಗಿ ನಮಗೆ ಬದುಕಲಿಕ್ಕೆ ಸಾಧ್ಯ ಇದೆ. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ ನಮ್ಮ 6 ವರ್ಷದ ಒಂದು BJP ಸರ್ಕಾರ ಕೇಂದ್ರದಲ್ಲಾಗಿ ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ. ನಮ್ಮ ಈ ದೇಶ ಈ ನಮ್ಮ ಸ್ವಾತಂತ್ರ್ಯಕ್ಕೆ ನಮ್ಮ ಹಿಂದೂ ಮುಸ್ಲಿಮರು ಕ್ರಿಶ್ಚಿಯನ್ರು ಎಲ್ಲ ಒಗ್ಗಟ್ಟು ಎಷ್ಟು ಜನ ಬಲಿದಾನ ಮಾಡಿದ್ದಾರೆ. ಇದು ಈ BJPಯ ಪ್ರಭಾಕರ್ ಭಟ್ರು ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅಲ್ಲಿ ಮೊನ್ನೆ ಬಂದು ಇಲ್ಲಿಗೆ ನಮ್ಮ ಇಂಡಿಯಾಕ್ಕೆ ಬಂದು ಇದು ಪಾಕಿಸ್ತಾನ ಅಂತ ಹೇಳ್ತಾರೆ. ಇವರಿಗೇನು ಗೊತ್ತು ಪಾಕಿಸ್ತಾನ ಇದು ಪಾಕಿಸ್ತಾನ ಅಂತ. ಇಲ್ಲಿ ನಾವು ಎಷ್ಟು ಸಂವರ್ಧನೆ ಇದ್ದೇವೆ. ಈಗ ಉಳ್ಳಾಳದಲ್ಲಿ ಅಲ್ಲಿ ಕೋಮು ಒಂದು ಏನಾದರೂ ಆಗಿದೆ ಉಂಟಾ? ಎಷ್ಟೋ ವರ್ಷ ಆಯಿತು. ಆ ಒಂದು ಕೋಮು ನಮ್ಮ ಅಲ್ಲಿ ಸಾಮರಸ್ಯದಿಂದ ಕೂಡಿದಂಥ ಎಷ್ಟೋ ವರ್ಷ ಆಯಿತು. ಇದು ಗೊತ್ತಿಲ್ಲ. ಆದರೆ ನಾವು ಹೇಳಿಕೆ ಇಚ್ಛೆ ಬರ್ತೇವೆ. ಇವರು ಇಂಥವರು ತುಂಬ ಜನ ಇದ್ದಾರೆ. ಅವರು ಅದಕ್ಕೆ ಮಾತಾಡ್ತಾರೆ, ಮನೆ ಮುರುಕ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮನೆ ಮುರಿಯುವ ಕೆಲಸ. ಇದು ನಮ್ಮ ಈ ಭಾರತ ದೇಶ ನಮ್ಮ ಇದು ಮನೆ ಇದ್ದಾಗೆ ಎಲ್ಲರಿಗೂ ಇಲ್ಲಿ ವಿವಿಧತೆಯಲ್ಲಿ ಏಕತಿದ್ದ ದೇಶ ಇದ್ದರೆ ಅದು ಇಡೀ ವಿಶ್ವದಲ್ಲೇ ಅದು ಭಾರತ ದೇಶ. ಇಲ್ಲಿ ಅನೇಕ ಜಾತಿ ಧರ್ಮ ಒಳಗೊಂಡಂಥ ಪಕ್ಷ ಇದ್ದರೆ ಇದು ಒಂದು ಉತ್ತಮ ಸಂಸ್ಕೃತಿ. ನಾವೆಲ್ಲರೂ ಭಾರತೀಯರು. ಇವರು ಪಾಕಿಸ್ತಾನ ಅಂತ ಹೇಳ್ತಾರೆ. ಪಾಕಿಸ್ತಾನ ಏನು? ಪಾಕಿಸ್ತಾನ ಗೊತ್ತಾಗಿದೆ. ನಾನು ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಮುಸ್ಲಿಮರು ಏನು ಹೇಳ್ತಾರೆ? ಇವರು ಚುನಾವಣೆ ಬಂದಾಗ ಇವರು ಈ ಧರ್ಮವನ್ನು ಇದು ಮಾಡ್ತಾರೆ, ಮುಸ್ಲಿಮರನ್ನು ಎದುರಾಗ್ತಾ ಇದ್ದಾರೆ. ಇಂಥ ಪ್ರಭಾಕರ್ ಭಟ್ರು ಅಂತ BJPಯ ಕೆಲವು ಅವರ ನಾಯಕರು. ಇದು ಯಾಕೆ? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ಒಂದು ಕ್ಷೇತ್ರ 8 ಕ್ಷೇತ್ರ ಉಂಟು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ. 6-7 ಕ್ಷೇತ್ರ ಹೋಗಿದೆ. ಇದು ಒಂದು ಉಳಿದಿದೆ ನಮ್ಮದು. ಯಾವುದು? ಇದನ್ನು ಸಹ ಉಳ್ಳಾಲ ಇದನ್ನು ಕಸಿದುಕೊಳ್ಳುವುದು ಹುನ್ನಾರ ಅವ್ರದ್ದು, ಯಾವುದು? ಪ್ರಭಾಕರ್ ಭಟ್ರು ಅವರದ್ದು. ಅದಕ್ಕೆ ಇವಾಗ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದು 30% ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯುಟಿಗಾರರು ಒಟ್ಟಿಗಿದ್ದಾರೆ ಹಿಂದೂಗಳು. ಅದನ್ನು ಒಡೆಯುವ ಕೆಲಸವನ್ನು ಇದು ಮಾಡ್ತಾ ಇದೆ. ಅದಕ್ಕೆ ಬೇಕಾಗಿ ಇಂಥ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ಇದು ಬಿಡಿ, ಇಂಥ ತುಂಬ ಆಗಿ ಮಾತಾಡಿದ್ದಾರೆ. ಅದು ಜಾಯಮಾನ ಅವ್ರದ್ದು. ಯಾರ್ದು? ಪ್ರಭಾಕರ್ ಭಟ್ರದ್ದು ಜಾಯಮಾನ ಜೀವಮಾನದಲ್ಲಿ ಮಾಡಿದೆ ಇದನ್ನು ಅವರು. ಯಾರು? ಈ ಪ್ರಭಾಕರ್. ಅದಕ್ಕೆ ಬೇಕಾಗಿ ನಾವು ಜಾಸ್ತಿ ಅದನ್ನು ತಲೆ ಕೆಡಿಸಿಕೊಳ್ತೀವಿ. ಎಲ್ಲರಿಗೂ ಗೊತ್ತುಂಟು ಪ್ರಭಾಕರ್ ಭಟ್ರು ಅಂತ ಇವರು ಏನು ಇಲ್ಲಿ ನಮಗೆ ಪರಿಣಾಮ ಇದು ಬೀಳುವುದಿಲ್ಲ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಮಾಡಿಕೊಂಡು ಹೋಗುವ. ಮತ್ತು ನಮಗೆ ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿದ್ದಾರೆ. ಮಹಮ್ಮದ್ ಹೇಳಿದ ಹಾಗೆ 7 ಕ್ಷೇತ್ರ ಹೋದರೂ ನಮಗೆ ಗೌರವ ಇದೆ. ನಮ್ಮ ಈ ಒಂದು ಮಂಗಳೂರು ವಿಧಾನಸಭೆಗೆ, ಅದರಲ್ಲೂ ನಮ್ಮ ಉಳ್ಳಾಲಕ್ಕೆ ದೊಡ್ಡ ರೀತಿಯ ಗೌರವ ಇದೆ. ಇದನ್ನು ನಾವು ಉಳಿಸಿಕೊಂಡು ಹೋಗುವ ಕೆಲಸ ಮಾಡಿಕೊಂಡು ಹೋಗುವ ಅಂತೇಳಿ ಮತ್ತೊಮ್ಮೆ ನಿಮ್ಮ ಈ ಒಂದು ಉಳ್ಳಾಲ ನಗರಸಭೆ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಮಾದರಿ ಒಂದು ನಗರಸಭೆಯಾಗಿ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನಿನ್ನೆ ಮೊದಲನೇದಾಗಿ ನಾನು ನಮ್ಮ ನಗರಸಭೆಗೆ ಆಯ್ಕೆಯಾದಂಥ
ಚಿತ್ರಕಲಾ ಚಂದ್ರಕಾಂತ್ ಅವರಿಗೂ ಅದೇ ರೀತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಅಯ್ಯೂಬ್ರವರಿಗೆ ನಮ್ಮ ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಅದಕ್ಕಾಗಿ ಸಹಕರಿಸಿದಂಥ ನಮ್ಮ ಬ್ಲಾಕ್ನ ಅಧ್ಯಕ್ಷರಿರ್ಬೋದು ಅಥವಾ ಎಲ್ಲ ನಮ್ಮ ನಾಯಕರಿರ್ಬೋದು, ಶಾಸಕರಿರ್ಬೋದು, ಇವರಿಗೂ ಕೂಡ ನಾನು ಧನ್ಯವಾದವನ್ನು ಅದೇ ರೀತಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಏನೇ ಒಂದು ತೊಂದರೆ ಇದ್ದರೂ ಕೂಡ, ಯಾಕೆಂದರೆ ನಾವು ನಿನ್ನೆ ಸುರೇಶಣ್ಣನ ಮನೆಯಲ್ಲಿ ಈ ಒಂದು 13 ಜನರನ್ನು ಸೇರಿಸಿಕೊಂಡಾಗ ಅಲ್ಲಿ ಒಂದು ಸ್ವಲ್ಪ ಸಮಯ ಗೊಂದಲದ ಒಂದು ವಾತಾವರಣ ಅಲ್ಲಿ ಏರ್ಪಾಡಾಗಿತ್ತು. ಅದು ಸಹಜ, ನಾವು ನೋಡಿದ್ದು ಇಷ್ಟು ಸಮಯದಲ್ಲಿ ರಾಜಕೀಯದಲ್ಲಿ ಇದನ್ನು ನೋಡಿದ್ದು. ಆದರೆ ಆ ಗೊಂದಲದಲ್ಲಿ ವಾತಾವರಣದಲ್ಲಿ ಎಲ್ಲರಿಗೂ ಕೂಡ ಅಧ್ಯಕ್ಷ ಸ್ಥಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷ ಯಾರಿಗೆ ಒಬ್ಬರಿಗೆ ಕೊಡಬೇಕಂತ ನಿಶ್ಚಯ ಮಾಡುತ್ತೆ ಅವರಿಗೆ ಮಾತ್ರ ಅಧ್ಯಕ್ಷ ಸ್ಥಾನ ಸಿಗಲಿಕ್ಕೆ ಸಾಧ್ಯ ಆಗೋದು. ನಾನು ಕೂಡ 3ನೇ ಬಾರಿ ತಾಲೂಕು ಪಂಚಾಯತ್ ಸದಸ್ಯೆಯಾಗಿದ್ದವಳು. ನನಗೆ ಕೂಡ ಅವಕಾಶ 3 ಸಲ ಕೂಡ ನನಗೆ ಕೂಡ ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಲಿ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷ, ಸ್ಟ್ಯಾಂಡಿಂಗ್ ಕಮಿಟಿ ಆಗಿ ನನಗೆ ಕೂಡ ಈವರೆಗೆ ಸಿಗಲಿಲ್ಲ. ಅದು ಇವತ್ತು ರಾಜ್ಯ ಮಟ್ಟದಲ್ಲಿ ಏನು ಜನರಲ್ ಸೆಕ್ರೆಟರಿ ಆಗಿದ್ದೇನೆ, ಅದು ಪಕ್ಷ ಕೊಟ್ಟಂಥ ಒಂದು ಇದರಲ್ಲಿ ನನಗೆ ಯಾವತ್ತೂ ಸಿಗಲಿಲ್ಲ. ಆದರೂ ನಮಗೆ ಕಿಂಚಿದು ಕೂಡ ಬೇಸರ ಇಲ್ಲ. ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ನಗಾಡ್ತಾ ಇದ್ದಾರೆ. ಯಾಕೆಂದರೆ ನಾವು ಈಗ ಆಗಾಗಲೇ ಅವರು ಹೇಳಿದರು, ನಾವು 20 ಮಂದಿ ಇದ್ದೇವೆ, ಅವರು 19 ಮಂದಿ ಇದ್ರು ಅಂತೇಳಿ. ಖಂಡಿತವಾಗಿಯೂ ಯಾಕೆಂದರೆ 20 ಮಂದಿಯನ್ನು ನಮ್ಮನ್ನು ಸರ್ಕಿಟಲ್ಲಿ ಕೂತ್ಕೊಂಡಿಸಿದ್ರು. ಎಲ್ಲ ನಮ್ಮ MLAಗಳು ನಮ್ಮನ್ನು ಕೂತ್ಕೊಳಿಸಿದಾಗ ನಾನು ಜನರಲ್ ಬಂದಿದ್ದು ಸಾಮಾನ್ಯ. ಆದರೂ ಕೂಡ ನಾನು 3ನೇ ಬಾರಿ ತಾಲೂಕು ಪಂಚಾಯತ್ ಸದಸ್ಯ ಆಗಿದ್ದು, ಎಷ್ಟು ಸೀನಿಯರ್ ಇದ್ದವಳು. ನಾನು ಕೂಡ ಕೇಳಬೇಕಾದ ನನ್ನೊಂದು ಹಕ್ಕು, ಸಾಮಾನ್ಯ ಬಂದಿದೆ ಗೊತ್ತು, ಕೊಡುವುದಿಲ್ಲ ಅಂತೇಳಿ. ಆದರೆ ಕೊನೆಯ ಕ್ಷಣದವರೆಗೂ ಹೋರಾಡಬೇಕಾದ್ದು ನನ್ನ ಒಂದು ಕರ್ತವ್ಯ. ಕೊಡ್ತಾರಾ ಅಂತೇಳಿ. ಕೊಡಲಿಲ್ಲ ಅಂತ ಹೇಳುವಾಗ ನಾನು ಪಕ್ಷ ಬಿಟ್ಟು ಹೋಗೋದಾ ಅಥವಾ ಪಕ್ಷಕ್ಕಾಗಿ ವಿರೋಧ ಚಟುವಟಿಕೆ ನಡೆಸೋದಾ, ಅದು ಮಹಾ ತಪ್ಪು. ಯಾಕೆಂದರೆ ಇವತ್ತು ಒಂದು ಸುರೇಖಾ ಚಂದ್ರಾಸ್ ಅಂತೇಳಿ ನನ್ನನ್ನು ತಾಲೂಕು ಪಂಚಾಯತ್ ಸದಸ್ಯ ಗುರುತಿಸಬೇಕಾದ್ರೆ ಪಕ್ಷ, ಅದನ್ನು ನನ್ನ ಜೀವ ಇರುವುದವರೆಗೆ ನಾವು ಮರಿಬಾರ್ದು. ಆವತ್ತು ನನಗೆ ಎಲ್ಲ ನಮ್ಮ ನಾಯಕರು ಕೇಳಿದರು, ನನ್ನ ಅಭಿಪ್ರಾಯ ನಾನು ಹೇಳಿದೆ, ಸರ್ ಇವತ್ತು ಈ ತಾಲೂಕು ಪಂಚಾಯತ್ ಅಧ್ಯಕ್ಷ ನನಗೆ ಇಷ್ಟವರೆಗೆ ಸಿಗಲಿಲ್ಲ, ನನಗೆ ಒಂದು ಅಧ್ಯಕ್ಷ ಸ್ಥಾನ ಈ ಬಾರಿ ಕೊಡಬೇಕಂತೇಳಿ. ಆಗ ಎಲ್ಲರೂ ಅಭಿಪ್ರಾಯ ಮಾತಾಡಿದರು, ನಮ್ಮ ಇವರು ಅಧ್ಯಕ್ಷರು ಇದ್ದರು, ಎಲ್ಲರೂ ಅವರ ಅಭಿಪ್ರಾಯ ಹೇಳಿದರು, ಎಲ್ಲರೂ ಮಾತಾಡಿದ್ರು ಹೇಳಿದರು ಹೀಗೆ ಯಾಕೆಂದರೆ ನಮಗೆ ಅರ್ಥ ಆಗ್ತದೆ ನಿಮ್ಮದು ಸಮಸ್ಯೆ, ಇಷ್ಟು ವರ್ಷದಿಂದ ನೀವು ಇದ್ರಿ ಅಂತೇಳಿ. ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಬಂದಾಗ ಅವ್ರಿಗೆ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಸರಿ, ನನ್ನ ಪಕ್ಷದ ಸಿದ್ಧಾಂತಕ್ಕೆ ನಾನು ಯಾವತ್ತೂ ಬದ್ಧ ಇದ್ದೇನೆ ಸರ್. ಹೈಕಮಾಂಡ್ ಏನು ಹೇಳ್ತದೋ ಅದಕ್ಕೆ ನಾನು ಖಂಡಿತವಾಗಿ ಬದ್ಧವಾಗಿದ್ದೆ. ನಾನು ಮಾತನ್ನು ಹೇಳಿದ್ದೆ, ಅದೇ ಪ್ರಕಾರವಾಗಿ ನಡ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರ ಒಳ್ಳೆಯ ರೀತಿಯಲ್ಲಿ BJPಯದು ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ಅವರನ್ನು ಒಳ್ಳೆಯ ರೀತಿ ನಡ್ಕೊಂಡು, ಅಂದರೆ ಏನೇ ಒಂದು ಗ್ರಾಂಟ್ ಬಂದರೂ ಕೂಡ ಆಡಳಿತವಾಗಿ ಏನು ರೀತಿಯ ವೈಫಲ್ಯ ಇಲ್ಲದ ಉತ್ತಮ ರೀತಿಯಾದಂಥ ಆಡಳಿತವನ್ನು ನೀಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು. ನಿಜವಾಗಿ ಅವರನ್ನು ನಾವು ಇವತ್ತು ಅಭಿನಂದಿಸಬೇಕು. ಯಾಕಂದರೆ ಕಳೆದ ಬಾರಿ ನಾವು ತಾಲೂಕು ಪಂಚಾಯತ್ ಇದರಲ್ಲಿ ನಮಗೆ ಇದಿರಲಿಲ್ಲ, ಮೆಜಾರಿಟಿ ಇರಲಿಲ್ಲ, ನಾವು ವಿರೋಧ ಪಕ್ಷದಲ್ಲಿದ್ದೆವು. ಆಗ ನಮಗೆ ಒಂದು ಮೀಟಿಂಗ್ ಕರೆಕ್ಟ್ ಆಗಲಿಕ್ಕೆ ಬಿಡಲಿಲ್ಲ. ಇವತ್ತು ಒಂದು ಉತ್ತಮವಾದ ಆಡಳಿತ ನೀಡುವುದರ ಮೂಲಕ ಮಂಗಳೂರು ತಾಲೂಕು ಪಂಚಾಯತ್ ಉತ್ತಮವಾದಂಥ ಹೆಸರಿದೆ. ಅದಕ್ಕೆ ಕಾರಣಕರ್ತರು ಇವರು. ಇನ್ನೊಂದು ಅಷ್ಟು ದೊಡ್ಡಂಥ ಬಿಲ್ಡಿಂಗ್ ಇವತ್ತು ಆಗಿದೆ, ನೀವೆಲ್ಲ ನೋಡ್ತಿರ್ಬೋದು. ಇವತ್ತು ನಮ್ಮ ತಾಲೂಕಲ್ಲಿ ಒಂದು ಉತ್ತಮವಾದ ಬಿಲ್ಡಿಂಗ್ ಆಗಿದೆ. ಅದಕ್ಕೆ ಮೂಲ ಕಾರಣ ಅವರು. ನಾವು ಕೇವಲ ಒಂದು ತಾಲೂಕು ಪಂಚಾಯತ್ ಸದಸ್ಯರು ಮಾತ್ರ ಅಲ್ಲಿ. ಯಾಕೆಂದರೆ ಅದರ ರೂವಾರಿಗಳು ಇವರು ಹೋಗಿ ರಾಜ್ಯ ಸರ್ಕಾರದಿಂದ, ಆಗ ನಮ್ಮದೇ ಸರ್ಕಾರ ಇತ್ತು, ಅಲ್ಲಿಂದ ತರಬೇಕಾದಂಥ ಗ್ರಾಂಟನ್ನು ಹಿಡ್ಕೊಂಡು ಬಂದು, ನಮ್ಮ ಶಾಸಕರ ನೆರವಿಂದ ಆ ಗ್ರಾಂಟನ್ನು ಹಿಡ್ಕೊಂಡು ಬಂದು ಜಿಲ್ಲಾ ಪಂಚಾಯತಿಂದ ಏನು ಕಟ್ಟಡಕ್ಕೆ ತರತಕ್ಕಂಥ ಅನುದಾನವನ್ನು ಕ್ರೋಢೀಕರಿಸಿಕೊಂಡು ಅಂಥ ಒಂದು ಉತ್ತಮವಾದಂಥ ಒಂದು ಬಿಲ್ಡಿಂಗನ್ನು ಕೂಡ ಇವತ್ತು ಅವರು ಮಾಡಿದ್ದಾರೆ. ಆದರೆ ನಮಗೆ ಮುಂದೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ನಮಗೆ ಇವತ್ತು ಉಳ್ಳಾಲ ಇದಾಯಿತು, ತಾಲೂಕಾಗಿತ್ತು, ನಮಗೆ ಮುಂದೆ ಅಲ್ಲಿ ಅವಕಾಶ ಇಲ್ಲ. ಆದರೂ ಕೂಡ ಮುಂದೆ ಬರುವಂಥ ತಾಲೂಕು ಪಂಚಾಯತ್ ಖಂಡಿತವಾಗಿಯೂ ಅವಕಾಶ ಆಗುತ್ತೆ ಅಂತೇಳಿ ಸಂದರ್ಭ ಹೇಳುತ್ತಾ, ಅದೇ ರೀತಿ ನಮ್ಮ ಅಧ್ಯಕ್ಷರಾಗಿ ಚಿತ್ರಕಲಾ ಚಂದ್ರಕಾಂತ್ ಅವರು, ಇವರೊಬ್ಬರು ನಮ್ಮ ಹಾಗೆ ಮಹಿಳೆ ಹೇಳಿದರು, ಈಗ ತೊಟ್ಟಿಲು ತೂಗೋ ಕೈ ದೇಶವನ್ನೇ ತೂಗಬಲ್ಲದು ಅಂದರೆ ಖಂಡಿತವಾಗಿ. ಯಾಕೆಂತ ಹೇಳಿದರೆ ನಮ್ಮ ರಾಷ್ಟ್ರಪತಿಯಾದಂಥ ಇವರು ಪ್ರತಿಭಾ ಪಾಟೀಲ್ರವರು ಒಂದು ಉತ್ತಮವಾದ ಆಡಳಿತವನ್ನು ನೀಡಿದವರು. ಅದಕ್ಕೆ ಕೂಡ ಇವರೊಂದು ಮಹಿಳಾ ಶಕ್ತಿಯಾಗಿ ಈ ಒಂದು ಉಳ್ಳಾಳ ನಮ್ಮ ವ್ಯಾಪ್ತಿಯಲ್ಲಿ ಒಂದು ಅಧ್ಯಕ್ಷೆಯಾಗಿ ಖಂಡಿತವಾಗಿ ಎಲ್ಲ ವಾರ್ಡ್ಗಳ ಒಂದು ಕೆಲಸವನ್ನು ಕೂಡ ಅಭಿವೃದ್ಧಿಯ ಪದ್ಧತಿ ಕೊಂಡೋಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ. ಯಾಕಂತ ಹೇಳಿದರೆ ನಮ್ಮ ಈಗ ಹೇಳಿದರು, ನೀವು ಕೂಡ ನಿಮಗೆ ನಾನೊಂದು ಕಿವಿ ಮಾತು ಹೇಳಿಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಕೂಡ ತಾಲೂಕು ಪಂಚಾಯತ್ ಸದಸ್ಯರಾಗಿ ಒಂದು 15 ವರ್ಷದಿಂದ ಇದ್ದೇನೆ, ನೋಡ್ತಾ ಇದ್ದೇನೆ. ನೀವು ಕೂಡ ನಮ್ಮ ಅಧ್ಯಕ್ಷರು ಹೇಗೆ, ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ಹೇಗೆ ಎಲ್ಲರನ್ನು ಒಟ್ಟುಕೊಂಡು ಕೊಂಡೋಗ್ತಾ ಇದ್ದಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಯಾರು ಸದಸ್ಯರಿದ್ದಾರ ಅವರಿಗೆ ಹೆಚ್ಚನ್ನು ಒತ್ತುವನ್ನು ಕೊಟ್ಟುಕೊಂಡು, ಅದೇ ರೀತಿ ಉಳಿದ ಯಾರು ನಮ್ಮ ಇವರಿದ್ದಾರ ವಿರೋಧ ಪಕ್ಷದವರು ಇರ್ಬೋದು, ಅದು ಯಾವುದೇ ಒಂದು ಪಕ್ಷದಿಂದ ಬಂದವರು, ಅವರಿಗೆ ಕೂಡ ಒಂದು ಉತ್ತಮವಾದ ತಾಳ್ಮೆಯಿಂದ ಮಾತಾಡ್ತಾ, ನಗುಮಗುತ್ತಿಂದ ಮಾತಾಡುತ್ತಾ, ಅವರಿಗೆ ಉತ್ತಮವಾದಂಥ ಸಲಹೆಗಳನ್ನು ನೀಡುತ್ತಾ, ನಿಮ್ಮ ಯಾವುದೇ ಒಂದು ಅನುದಾನವನ್ನು ಕೂಡ ಉತ್ತಮ ರೀತಿಯಲ್ಲಿ ಹಂಚಿಕೆ ಮಾಡುತ್ತಾ, ಉಳ್ಳಾಲ ಕ್ಷೇತ್ರದಲ್ಲಿ ಎಲ್ಲ ವಾರ್ಡುಗಳಲ್ಲಿ ಕೂಡ ಒಂದು ಉತ್ತಮವಾದಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದರ ಮೂಲಕ ಒಂದು ನಿಮ್ಮ ಉಳ್ಳಾಳ
ನಗರಸಭೆ ಇನ್ನಷ್ಟು ಉತ್ತಮವಾದಂಥ ಮಾದರಿ ನಗರಸಭೆಯಾಗಿ ಮುಂದೆ ಬರಲಿ ಅಂತೇಳಿ ಆಶಿಸ್ತಾ, ನಿಮಗೂ ಕೂಡ ಇಬ್ಬರಿಗೂ ಕೂಡ ಒಂದು ಉತ್ತಮವಾದ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಹಾರೈಸಿ ಒಂದೆರಡು ಮಾತನ್ನು ಮುಗಿಸ್ತೇನೆ. ಅಂಚನೆ ನಮ್ಮ ಶಾಸಕರಿಗೆಲ್ಲ ಅಭಿನಂದನೆ. ಅಂಚನೆ ಇನಿ ಇದೆ ಬ್ಲಾಕ್ ಒಂಜೆ ನಮ್ಮ ನಗರಸಭಾ ಅಧ್ಯಕ್ಷೆ ಒಕ್ಕ ಉಪಾಧ್ಯಕ್ಷರಿಗೆ ಒಂಜೆ ಅಭಿನಂದನಾ ಕಾರ್ಯಕ್ರಮ ನಮ್ಮ ಬ್ಲಾಕ್ ಒಂಜೆ ಆಯೋಜನೆ ಮಾಡಿದರು. ಈ ಮಲ್ತಿನ ಮಾತೆರೆಗಿಲ್ಲ ಅಂಚನೆ ಈ ವೇದಿಕೆ ಇಡ್ತಿನ ಮಾತೆರೆಗಿಲ್ಲ ಎನ್ನ ಒಂದನೇ ಸಂದ ಒಂದು ಇನ್ನೀತೆ ನಮ್ಮ ಸೇರಿದ ಉದ್ದೇಶ ಒಂಜೆ ನಮ್ಮ ಅಧ್ಯಕ್ಷರು ಒಕ್ಕ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡ್ತದ ಬಾರಿ ಒಂಜಿ 2 ವರ್ಷ 2 ತಿಂಗಳು ಕಾತುದ ಇಂಚಾಡಲ ಓಡದ ದಿನಕ್ಕೂ ಒಂಜಿ ಸ್ಥಾನವನ್ನು ನಮ್ಮ ಪಟ್ಟಣಂಚಿನ ಸಂದರ್ಭ ಬರ್ತದೆ. ಅಣ್ಣ ಆ ಸ್ಥಾನ ತಿಕ್ಕೋಡ ಅಣ್ಣ ಮಾತೆರೆಗ್ಲ ತಿಕ್ಕದ ಸಾಧ್ಯಜಿ ಐಕಲ್ ಒಂಜಿ ಅದೃಷ್ಟ ಬೋರ್ಡು ಎಂಕ್ಲ ತಿಕ್ಕೋಡು ಬಂದ ಖಂಡಿತ ತಿಕ್ಕದ ಸಾಧ್ಯಜಿ ಏರಿಗೆ ಅದೃಷ್ಟ ಉಂಡು ಅಕ್ಲೇ ತಿಕ್ಕೋಡು ಆಂಡ ಒಂಜಿ ಸೀಟ್ ಒಪ್ಪುನು ಎಂಕಲ್ನಕ್ಲೇ ತಿಕ್ಕಂಡು ಬಂಪಿನ ಒಂಜಿ ಉದ್ದೇಶ ನಮ್ಮ ಮಾತೆರ್ಲ ಒಗ್ಗಟ್ಟು ಉಪ್ಪಡು ಹೊರತು ಎಂಗೆ ತಿಕ್ಕೀಜಿ ಪಡೆದು ನಮ್ಮ ಒಂಜಿ ಮನಸ್ಸಿನ ಗೊಂದಲದ ಒಂದು ಕೋಪದ ಜಪ ಒಂದು ಮಾತೆರ್ನ ಮನಸ್ಸುಗಳ ಬ್ಯಾನಕೋರ ಏಪಲ ಬರಲಿ ನಮ್ಮ ಎಂಕ್ಲೆ ತಿಕ್ಕಿನ ಎಂಕ್ಲ ಭಾಗ್ಯದ ಪಡೆದ ಎಂಕ್ಲೆ ತಿಕ್ಕಿಜಿ ನನ್ನ ಮೆತ್ತಿಗೆ ಎಂಕ್ಲೆ ತಿಕ್ಕೊಡು ಬಂಪಿನ ಒಂಜಿ ಮನಸ್ಸಿನ ಸಮಾಧಾನದ ತಂದು ಅವೇನು ಮುಂದುವರಿಸೊಂದು ಕೋಡು ಬಂದೆ ಆದ ಮಾತೆರ್ಲಕ್ಕೆ ಏನು ಪಂಡ ಗೊಂದಲ ಒಪ್ಪುಂಡೆ ಆಶೆ ಮಾತೆರೆಗಳು ಒಪ್ಪುಂಡು ಆಂಡ ಒಂಜಿ ಪದವಿ ಇಪ್ಪನಾಗ ಒಂದೇ ಪದವಿ ತಿಕ್ಕೊಂಡು ಹೊರತು ಒರಿಯಾಗೆ ತಿಕ್ಕೊಂಡು ಹೊರತು ಮಾತೆರೆಗಳು ತಿಕ್ಕಲು ಸಾಧ್ಯಜಿ ಅಂಚನೆ ಯಾನೊಂಜಿ ಅಧ್ಯಕ್ಷ ಒಂಜಿ ಎನ್ನ ಒಂಜಿ ವಿನಂತಿದಾದ ಪಂಡ ಮಹಿಳೆ ಪೊಂಜವಾದಿರೆ ಒಂಜಿ ಅಧ್ಯಕ್ಷ ಸ್ಥಾನ ತಿಕ್ಕೊಂಡು ದುಂಬುಲ 2 ಜನ ಪೊಂಜವನ್ನು ನಮ್ಮ ನಗರಸಭೆ ಪುರಸಭೆ ಬರುತ್ತಿದ್ದೇವೆ ಆಗ ದುಂಬುಲ ಒಂಜಿ ಪೊಂಜವಾದ ನಮ್ಮ ಉಳ್ಳಾಲ ಇತ್ತೇರು ಅಕುಲ್ ಅಂಚಿನ ಪೊರ್ಲುಡೆ ಒಂಜಿ ಆಡಳಿತ ನಡಪೈನ ಅಂಚಿನ ಪೊಂಜಾಯಿನಕುಲು ಅವೇ ರೀತಿ ಇರ್ಲ ಮಾತೆರೆಲ್ಲ ಒಟ್ಟು ಸೇರ ಒಂದು ಮಾತೆರೆಗ್ಲ ಒಂಜಿ ಇರ್ಲ ಮಿತ್ ಬೇಜಾರಾವೊಂದಿಲ್ಲಕ ಇರಕ್ಕೆ ಬೇಜಾರಣ್ಣಲ್ಲಿ ಮಲ್ಲೆಂಜಿ ಬಾಕಿದಕ್ಕೆ ಬೇಜಾರಾವೊಂದಿಲ್ಲಕ ಇರವೇ ನಂಜ ನಗರಸಭೆ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸೋದು ಕೋರ್ಟ್ ಬಂದು ಇಡಕ್ಕೆ ಏನೊಂದಿಲ್ಲ ಅಂಚನೆ ಇರಗೆ ಅಂಚಿನ ಕಷ್ಟ ಸಂದರ್ಭ ಬತ್ತನ್ನು ಬಂದಾಂಡ ನಮ್ಮ ಹಿರಿಯಕ್ಕಲು ಮಾಜಿ ಅಧ್ಯಕ್ಷರ ಮಕ್ಕಳು ಏನಕ್ಕಲು ಉಳ್ಳೇದು ಅಕ್ಕಲ್ದ ಆಯ್ತಾ ಒಂಜಿ ಅನುಭವವನ್ನು ತಂದು ಪೊರ್ಲುಡೆ ಈಗ ಒಂಜಿ 30 ತಿಂಗಳದ ಎಂಚಿನ ಒಂಜಿ ಅವಕಾಶ ಉಂಡ ಏನು ಪೊರ್ಲುಡೆ ನಡಪಡಲೆ ಅಂಚನೆ ನಮ್ಮ ಉಳ್ಳಾಲ ನಿಜವಾದ ನಮ್ಮ ಒಂಜಿ ಉಳ್ಳಾಲೋಡು ಒಂಜಿ ಈ ಬದುಕೊಂಡು ಪಂಡ ನಿಜವಾದ ನಮ್ಮ ಒಂಜಿ ಹೆಮ್ಮೆದ ವಿಷಯ ಅಂಚಿನ ಹೆಮ್ಮೆನ ನಮ್ಮ ಒಂಜಿ ವಿರೋಧ ಪಕ್ಷದಕ್ಕಲು ನಮಕೊಂಜಿ ಕಪ್ಪು ಚುಕ್ಕೆ ಅಂತ ಒಂದುಳ್ಳಿರು ದಾಯ್ ಪಂಡ ನಿಜವಾದ ಉಳ್ಳಾಲ ಪಾಕಿಸ್ತಾನ ಪಂಪಿನ ರೈಟ್ ಅಕ್ಲಿ ಏರಿಗ್ಲಿ ದಾಯ್ ಪಂಡ ಉಳ್ಳಾಲೋಡು ಬದುಕು ನಕಲು ಎಂಕುಲು ಅಕುಲು ಮುಲ್ಪ ಬತ್ತದ ಬದುಕು ಅಕುಲು ಓಲಾಯಿತದ ಬತ್ತದ ಮೂಲು ಉಳ್ಳಾಲದ ಬಗ್ಗೆ ಅಕುಲು ಪಾಕಿಸ್ತಾನಗೂ ಹೋಲಿಸವನ ನಿಜವಾದ ಅಕುಲು ತಪ್ಪು ಅಕುಲು ಪಂಪಿನ ಕಾರಣವರು ಏತೋ ಉಪ್ಪು ಆಂಡ ಉಳ್ಳಾಲೋಡು ಬದುಕು ನಕುಲು ಎಂಕುಲು ಅಕುಲು ಕಲ್ಲು ದಕ್ಕದ ಎಂಕ್ಲೇನ್ ತುಚ್ಚದ ಪಾಡಿದ ಮಾತ್ರ ಕಾಪೇರು ಹೊರತೆ ನಮ್ಮನ್ನು ಒಗ್ಗಟ್ಟಿಡು ಪೋಯರ ಬಲ್ಲಿ ಬಂದ್ಬಿಡು ಒಂದು ಉದ್ದೇಶ ನಕಲಂಚ ಮಲ್ಪೇರು ಹೊರತೆ ಬೇಗ ಒವ್ಯಾ ಒಂದು ಎಡ್ಡ ಉದ್ದೇಶ ನಕಲು ಮಲ್ಪೇರು ಸಾಧ್ಯ ಇಜ್ಜಿ ನಮ್ಮ ಏರಿ ಹೆಂಚಿನೇ ಪನ್ನಡು ನಮ್ಮ ಉಳ್ಳಾಲ ನಮ್ಮ ಒಂಜಿ ಸಮುದಾಯ ನಮ್ಮ ಒಂಜಿ ಉಳ್ಳಾಲೋಡು ನಮ್ಮ ಮಾತೆರ್ಲ ಒಗ್ಗಟ್ಟಾದ ಉಲ್ಲಾನ್ ಪನ್ಪಿನೇನು ಮಾತೆರ್ಲ ಮನಸ್ಸಿನದು ಏರಿ ಹೆಂಚಿನ ಪಂಡಲ್ಲ ಎಂಕುಲು ಒಗ್ಗಟ್ಟಾದ ಉಲ್ಲಾನ್ ಪನ್ಪಿನ ಒಂಜಿ ಮನಸ್ಸಿನ ಗಟ್ಟಿ ಮಾಡ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏಪಲ ನಮ್ಮ ಬೆಂಬಲ ಕೊರೊಂದು ನಮ್ಮ ಎನ್ನ ಕ್ಷೇತ್ರಡು 7 ಕ್ಷೇತ್ರ ನಮ್ಮ ಕಳೆ ಒಂಜಿ ಕ್ಷೇತ್ರ ನಮ್ಮ ಒರಿಪಾದ ನಮ್ಮ ಉಳ್ಳಾಲ ನಿಜವಾದ ಒಂಜಿ ಹೆಮ್ಮೆದ ಉಳ್ಳಾಲ ದಾಯ ಪಂಡ ಇನಿ ಆ ಒಂಜಿ ಕ್ಷೇತ್ರದಲ್ಲಿ ಹಾಕಲು ಕಬಲಿಸೋಡು ಎಂಕಲ ಕೈಗೆ ದೆತ್ತೋಡು ಬಂದ್ಬಿನ ಒಂಜೇ ಒಂಜಿ ಉದ್ದೇಶದ ಹಾಕಲು ಈ ನಮ್ಮನೆ ಮಾತ ಅಪಪ್ರಚಾರ ಮಲ್ಪೇರು ಅಪಪ್ರಚಾರ ಮಲ್ತಿನಾದ ನಮ್ಮ ಅವಿನ ಚಾಲೆಂಜ್ ಆದಿತ್ತುನಗ ಆ ಅಪಪ್ರಚಾರ ನಮ್ಮನ್ನು ಗಟ್ಟಿ ಮಲ್ಪಾಡು ನಮ್ಮ ಒವ್ಯಾ ಒಂಜಿ ಕೆಲಸ ಮುಂದುವರಿನಾಗಲ್ಲ ನಮ್ಮ ಧೈರ್ಯ ನಮ್ಮ ನಿಯತ್ ನಮ್ಮ ಧರ್ಮ ಇಂದು ಮಾತ್ರ ನಮ್ಮ ಕೈ ಟೂಪೋಡು ಬೇತ ಒವ್ಲ ಒಪ್ಪರೆ ಅಲ್ಲಿ ಏರಿ ಹೆಂಚಿನ ಪಂಡೇರಲ್ಲ ಒಂಜಿಕೆ ಬಿಟ್ಟು ಬಿಡೋಡು ಹೊರತೆ ಅಕಲಂಚ ಪಂಡೇರನ್ ಪನ್ಪಿನ ಮನಸ್ಸಿನ ಜೀವನದ ಬಲ್ಲಿ ನಮ್ಮ ಒಂದು ಮಾತನ್ನೆಲ್ಲ ಒಂಜೆ ಇರಾದೆ ಒಪ್ಪೋಡು ಬಂಡ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷವ್ರದ್ದು ನಮ್ಮ ಬದುಕದ ಪಕ್ಷವ್ರದ್ದು ನಮ್ಮ ಕೀರ್ತಿಕಂತ ಪಕ್ಷವ್ರದ್ದು ನಮ್ಮ ಪುದರ್ಕಂತ ಪನ್ಪಿನ ಒಂಜೇ ಒಂಜಿ ನಿರ್ಧಾರ ಅಂತೆ ತೊಂದು ಇದು ಪ್ರತಿ ಒರಿಲ ಕೌನ್ಸಿಲರ್ ನಗಲಂಚೆನೆ ಪ್ರತಿ ಒರೆಗ್ಲ ತೂದು ಅವಕಾಶ ಕೊರಿಯರು ನಮ್ಮ ಶಾಸಕರು ಮಾತೆರೆಲ್ಲ ಒಟ್ಟು ಇದು ಒಂಜಿ ಮಲ್ತೊಂದು ಅವಕಾಶ ಕೊರಿಯರು ಆ ಅವಕಾಶ ತಿಕ್ಕಿನ ಎಂಕ್ಲೆಗೆ ಮಲ್ಲ ವಿಶೇಷ ಅಂತ ಪನ್ಪಿನ ನಮ್ಮ ಒಂಜಿ ಮನಸ್ಸು ಉಪ್ಪಡು ಇನ್ನು ಎಂಕ್ಲೆ ಅಧ್ಯಕ್ಷ ತಿಕ್ಕಿಜಿ ಉಪಾಧ್ಯಕ್ಷ ತಿಕ್ಕಿಜಿ ಪನ್ಪಿನ ಗೊಂದಲ ಉಪ್ಪದ ಬಲ್ಲಿ ನನ್ನೊಂದು ಸಮಯ ನಮಗೆ ತಿಕ್ಕದ ಅವಕಾಶ ಉಂಡು ಮಾತೆರೆಗ್ಲ ತಿಕ್ಕರೆಲ್ಲ ಸಾಧ್ಯ ಅಕ್ಲಕ್ಲ 100 ಮರೆಗೆ ನಾವು ಆ 100 ಅಕ್ಲೆಗೆ ಒಂಜಿ ನಾಯಕಿ ಅದು ಉಪ್ಪುನಂದಿನ ಭಾಗ್ಯ ಇತ್ತಿಂದ ಮಾತ್ರ ಅವೇನ ಅವು ಅಕ್ಲಿಗೆ ತಿಕ್ಕು ಹೊರತು ಇಜಿನ ಖಂಡಿತ ತಿಕ್ಕಂಡು ನಮ್ಮ ಒಂಜಿ ಇಂದಿರಾ ಗಾಂಧಿ ಇತ್ತೇರು 17 ವರ್ಷ ನಮ್ಮ ದೇಶದ ಆಳಿಯರು ಅಂಚಿನ ಸಾಮರ್ಥ್ಯ ಬರಂದು 17 ವರ್ಷ ಒಂಜಿ ಭಾರತ ದೇಶನ ಆಳಿನೊಂದು ಪಂಡ ಅವು ಎಲ್ಲಿಯ ಕೆಲಸ ಅಲ್ಲದ್ದು
ಅಂಡ್ ಅವ್ರು ಮಾತೇರೆಲ್ಲ ಒಟ್ಟು ಮಲ್ತೊಂದು ಮಾತೇರೆಲ್ಲ ಒಂಜಿ ಒಗ್ಗಟ್ಟು ಮಲ್ತೊಂದು ಮಾತೇರೆಲ್ಲ ಸರಿಯಾಯಿನ ಒಂಜಿ ಮಾರ್ಗದರ್ಶನ ತೆತ್ತೊಂದು ಆರ್ಲ ಸರಿಯಾಯಿನ ಸಾಧಿಟ್ಟು ಪೋಯಿನೆಟ್ಟಾದ್ರೆ ಅರೆಗೆ 17 ವರ್ಷ ಒಂಜಿ ಆಡಳಿತ ಮಲ್ಪೊಂದು ಅವಕಾಶ ತಿಕ್ಕದಂಡ ಅಂಚೆನೆ ಅರೇನು ಇನ್ನಿಕ್ಕಿಲ್ಲ ಮಾತೇರ್ಲ ಇಂದಿರಾ ಗಾಂಧಿ ಪಂಡ ದೇವೇರು ಪಂಪಿನ ನೆಟ್ಟು ಪೂಜೆ ಮಲ್ಪೇರು ಪ್ರೀತಿ ಮಲ್ಪೇರು ಅಂಚೆನೆ ನಮ್ಮ ಪಕ್ಷ ನಮ್ಮ ಹಿರಿಯಕ್ಕಳು ಕಟ್ಟಿನಂಚಿನ ಪಕ್ಷವನ್ನು ನಮ್ಮ ಒರಿಪಾಗ ನಮ್ಮ ಒಗ್ಗಟ್ಟು ಒಪ್ಪಗ ನಮ್ಮ ನಗರಸಭೆಗೆ ಎಂಟೆ ಪುದರ್ಕ ನಂಬಿನಂಚಿನ ಒಂಜಿ ಶಕ್ತಿದಾಯಕವಾಯಿನ 2 ಜನ ನಮಗೆ ತೆಗೆದೇರು ಆ ಪುದರನ್ನು ನಮ್ಮ ಒರಿಪಾಗ ಎಂಕಲೆಲ್ಲ ನಿಕ್ಲಿಗೆ ಹೆಂಚಿನ ಸಹಕಾರ ಬೇಡ ಎಂಕುಲ್ಲ ನಿಕ್ಲಿನೊಟ್ಟಿಗೆ ಉಲ್ಲ ಸ್ವಲ್ಪ ಒಂಜಿ ಸಮಸ್ಯೆ ಇತ್ತಿನಲ್ಲ ಎಂಕುಲೊಂಜಿ ದಾದಾಂಡ ನಿಕ್ಲ ಒಂಜಿ ವಿಷಯ ತೆರಿಪಂಡ ಆಯ್ಕೆ ನಿಕ್ಕುಲ ಸ್ಪಂದನೆ ಕೊರ್ಲೆಂದು ಪನ್ನೊಂದು ಇವತ್ತು ಐಕ್ಯ ಆಗುವ ಸಂದರ್ಭದಲ್ಲೂ ಕೂಡ ಭಾಳ ಗೌರವಪೂರಿತವಾಗಿ ನಮ್ಮದೇ ಆದ ಘನತೆ ಗೌರವದೊಂದಿಗೆ ಇವತ್ತು ಚುನಾವಣೆ ನಡೆದ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಮಗೆ ಸಂಪೂರ್ಣವಾಗಿ ಇವತ್ತು ಅಧಿಕಾರಕ್ಕೆ ನೇರವಾಗಿ ಇವತ್ತು ನಮ್ಮಲ್ಲಿ ಸಂಖ್ಯೆ ಬಲ್ಲದಿದ್ದರೂ ಕೂಡ ನಾವು ನಮ್ಮ ತತ್ವದಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೆ ನಾವು ಹೋಗಲಿಲ್ಲ. ಭಾಳ ಸ್ಪಷ್ಟವಾಗಿತ್ತು ನಮ್ಮದು ಪಾಲಿಸಿ ತತ್ವ ಹೀಗೆ ಬರ್ತದೆ ಹೋದಾದರೆ ಹೋಗ್ತದೆ. ನಮ್ಮ ರಾಜ್ಯ ಪಂಚಾಯತ್ ಮಾಡಿಕೊಂಡು ಅಧಿಕಾರಕ್ಕಾಗಿ ನಿಮಗೆ ಕೊಡುವ ಅವ್ರಿಗೆ ಕೊಡುವ ಅಂತೇಳಿ ಯಾವುದೇ ಒಂದು ರಾಜಕೀಯವಾದ ತೀರ್ಮಾನ ನಾವು ತಗೊಳ್ಳಿಕ್ಕೆ ಹೋಗಲಿಲ್ಲ. ಅದು ಒಂದು ಭಾಳ ಸ್ಪಷ್ಟತೆ ಇರುವಂಥ ಮುಂದಕ್ಕಾದರೂ ಕೂಡ ನಮಗೆ ಅದು ಇವತ್ತು ಮುಖ್ಯ. ಬಹುಶಃ ದೇವರ ವಿಶೇಷ ಸಹಕಾರ ಮುಖಾಂತರ ಬಹುಶಃ ಎಲ್ಲರ ವಿಶೇಷ ಒಂದು ಒಮ್ಮತ ಮುಖಾಂತರ ಇವತ್ತು ಇಬ್ಬರು ನಾವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನಾಗಿ ನಾವು ಜವಾಬ್ದಾರಿ ವಹಿಸಿದ್ದೇವೆ. ಖಂಡಿತವಾಗಿಯೂ ಇಡೀ ನಮ್ಮ ಕೌನ್ಸಿಲ್ಗಳ ಮತ್ತು ಇಡೀ ಉಳ್ಳಾಲದ ಘನತೆ ಮತ್ತು ಗೌರವವನ್ನು ಕಪ್ಪು ಚುಕ್ಕೆ ಬರುವ ರೀತಿಯಲ್ಲಿ ನಡೆಸ್ತೇನೆ ಎಂಬ ವಿಶ್ವಾಸ ನನಗೆ ಖಂಡಿತವಾಗಿ ಇವತ್ತು ಇದೆ. ಮತ್ತು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಅದಷ್ಟು ಸುಲಭದ ಸ್ಥಾನ ಅಲ್ಲ. ಇದಂತ ಮಾತ್ರ ಅಲ್ಲ, ನೀವು ಯಾರೇ ಇರಲಿ, ಅದು ದೇಶದ ಪ್ರೈಮ್ ಮಿನಿಸ್ಟರ್ ಹಿಡಿದು ರಾಜ್ಯದ ಮುಖ್ಯಮಂತ್ರಿ ತನಕ ಬಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹಿಡಿದು ತಾಲೂಕು ಪಂಚಾಯತ್ ಅಧ್ಯಕ್ಷರಿಂದ ಹಿಡಿದು ಶಾಸಕರಿಂದ ಹಿಡಿದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಇದು ಸಮಾಧಾನದಿಂದ ಕೂತ್ಕೊಳ್ಳುವಂಥ ಪೋಸ್ಟ್ 100 ಅಲ್ಲ. ಇದರಲ್ಲಿ ಟೀಕೆ ಟಿಪ್ಪಣಿಗಳು ಬೈಗಳು ಇಲ್ಲದಂಥ ಟೆನ್ಷನ್ಗಳು ಎಲ್ಲ ಕೂಡ ಬಂದೇ ಬರ್ತದೆ. ಆಯ್ತದೆ ಪ್ರೈಮ್ ಮಿನಿಸ್ಟರ್ ಹಿಡಿದು ಇದನ್ನು ಯಾರು ಕೂಡ ಸರಿ ಅಂತ ಸಮಾಧಾನದಿಂದ ಯಾರು ಕೂಡ ಇರಲಿಲ್ಲ. ನೀವು ಕೂಡ ಸಮಾಧಾನದಲ್ಲಿ ಇರುವುದಿಲ್ಲ. ಅದು ನೀವು ಬರೆದು ನೀವು ಇಟ್ಕೊಳ್ಳಿ ಈಗಲೇ ಆಯ್ದಾಗಿ. ಸೊ ಸಮಸ್ಯೆ ಬಂದಾಗ ಅದನ್ನು ಸಮರ್ಪಕವಾಗಿ ನಿಭಾಯಿಸಿಕೊಂಡು ಹೋಗುವಂಥ ಕೆಲಸ ಮಾಡಬೇಕು. ಇದು ಇನ್ನು ಸ್ವಲ್ಪ ಬೈದವು ನನಗೆ ಬೊಚ್ಚಿ ಅಂತ ರಾಜರಾಜ ಗುರುತನ ಗೆದ್ದನ ಪೂರ ಹಾಕುಚ್ಚಿ ಇದನ್ನೆಲ್ಲ ಧೈರ್ಯವಾಗಿ ಸ್ವೀಕರಿಸಿಕೊಂಡು ಅದನ್ನು ನಿಭಾಯಿಸಿಕೊಂಡು ಹೋಗುವಂಥ ಒಂದು ಆಡಳಿತ ನಾವು ನಡೆಸಿಕೊಂಡು ಹೋಗಬೇಕು. ಮತ್ತು ಹೇಳಿದೆಲ್ಲ ಕೆಲಸ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಮಾಡಬೇಕಂತ ನಾವು ಹೇಳೋದು ಕೂಡ ಇಲ್ಲ. ಯಾವ ಕೆಲಸ ಆಗ್ತದೆ ಆ ಕೆಲಸ ಮಾಡುವಂಥದ್ದು, ಯಾವುದು ಆಗುವುದಿಲ್ಲ ಅದು ಆಗುವುದಿಲ್ಲ. ಅದೆಲ್ಲ ಒಂದು ಜನರಿಗೆ ಏನಾಗಬೇಕು ಅಂತ ಹೇಳಿದರೆ ಕ್ಷೇತ್ರದ 20-31 ವಾರ್ಡಿಗೂ ಕೂಡ ಏನು ಹೆಚ್ಚು ಕಮ್ಮಿ ಅಂದರೆ ಅಧ್ಯಕ್ಷ ಉಪಾಧ್ಯಕ್ಷರು ಆಡಳಿತ ಇದೆ ಅಂತೇಳಿ ತೋರಿಸ್ಕೊಡ್ಬೇಕು. ಇಮ್ಮಿಡಿಯೇಟ್ ಸ್ಪಾಟಿಗೆ ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಸೊ ನೀವೊಬ್ಬರು ಅನುಭವಿಸ್ತಿದ್ದೀರಿ, ಇನ್ನೊಬ್ಬರು ಹೊಸೊಬ್ಬರಿದ್ದಾರೆ. ಯಾಕಂತೇಳಿ ಒಬ್ಬರಿಗೆ ನಾವು ಕೊಡುವಾಗ ಒಂದು ಅನುಭವಿಸ್ತಾರೆ ಕೊಡ್ತೇವೆ, ಇನ್ನೊಬ್ಬರಿಗೆ ಹೊಸೊಬ್ಬರಿಗೆ ಕೊಡ್ತೇವೆ. ಯಾಕೆ ಭವಿಷ್ಯದ ಬ್ಯಾಲೆನ್ಸ್ ಆಗಿಕೊಂಡು ಬರಬೇಕು. ಎಲ್ಲ ಕೂಡ ಅನುಭವಿಸೋದು ಕೊಟ್ಟರೆ ಮತ್ತು ಹೊಸತು ಹಾಕೋತ ಬರಲಿಕ್ಕೆ ಇಲ್ಲ. ಸೊ ಸ್ವಾಭಾವಿಕವಾಗಿ ಅಧ್ಯಕ್ಷ ಅನುಭವಿಸಿದವರಿಗೆ ಉಪಾಧ್ಯಕ್ಷ ಹೊಸೊಬ್ಬರಿಗೆ ಜೊತೆಯಾಗಿ ಹೋಗಿ ಮುಂದೆ ಹೋಗುವಂಥ ಒಂದು ಸಂದರ್ಭ ಆಗುವಂಥ ಒಂದು ಸಂದರ್ಭ ಆದ ಕಾರಣ ಎಲ್ಲ ವಿಶ್ವಾಸ ತಗೊಂಡು ಹೋಗುವಂಥ ವಿಚಾರ ಇವತ್ತು ಮಾಡಿ ಎಲ್ಲ ಕೌನ್ಸಿಲ್ಗಳು ಕೂಡ ತೆಗೊಂಡು ಹೋಗುವಂಥ ವ್ಯವಸ್ಥೆ ಕೂಡ ಆಗಬೇಕು. ಮತ್ತು ಯಾಕಂತ ಹೇಳಿದರೆ ಇದು ಎಲೆಕ್ಷನ್ ಆಗಿ 2 ದಿವಸ ಆಯಿತು ಅಲ್ಲ ಅಧ್ಯಕ್ಷ ನಮ್ಮ ಪೆನ್ಷನ್ ಕೂಡ ಮುಗಿಲಿಲ್ಲ. ಬೆಳಿಗ್ಗೆಂದ ಸದ್ಯ ತನಕ ಇದೆಲ್ಲ ಸ್ವಾಭಾವಿಕವಾಗಿ ಇರ್ತದೆ ಇದರಲ್ಲಿ. ಆದ ಕಾರಣ ಈ 31 ವಾರ್ಡ್ಗೆ ತಾವು ತಮ್ಮ ಕೆಲಸ ಜೊತೆಯಲ್ಲಿ ಪಕ್ಷ ಸಂಘಟನೆಗೆ ವಿಶೇಷವಾದ ಮಹತ್ವ ಕೊಡಿ. ಬೇರೆ ಬೇರೆ ಕಾರ್ಯಕ್ರಮವನ್ನು ಹಾಕಿ ನಮ್ಮ ಇಸ್ಮಾಯಿಲ್ ಇದ್ದಾರೆ, ಫಾಜಿಲ್ ಇದ್ದಾರೆ ಮತ್ತು ಮೊಹಮ್ಮದ್ ಮುಖರ್ಜಿ ಅಂತ ಹಿರಿಯ ಅನುಭವಸ್ಥರು ಕೂಡ ಇದ್ದಾರೆ. ಅವ್ರ ಸಲಹೆ ತಗೊಂಡು ಮುಂದೆ ಹೋಗುವಂಥ ವ್ಯವಸ್ಥೆ ಮಾಡಿ. ಆಡಳಿತದಲ್ಲಿ ಯಾವುದೇ ತಾರತಮ್ಯ ಕೂಡ ಮಾಡೋದು ಬೇಡ. ಎಲ್ಲ ಕೌನ್ಸಿಲ್ ಜೊತೆ ಸೇರಿಕೊಂಡು ಸಮಾನತೆಯಿಂದ ಹೋಗುವಂಥ ವ್ಯವಸ್ಥೆ ಮಾಡಿ ಮತ್ತು ಪಕ್ಷ ಸಂಘಟನೆಗೆ ವಿಶೇಷ ಮಹತ್ವ ಕೊಡುವಂಥ ಕೆಲಸ ಆಗುವಂಥ ಅವಕಾಶ ಆಗಬೇಕು. ಅದೇ ರೀತಿ ಉತ್ತಮವಾದ ಹೆಸರು ತರಲಿಕ್ಕೆ ತಮ್ಮೆಲ್ಲ ಪ್ರಯತ್ನ
ಮಾಡಬೇಕು. ನಾನು ಹೇಳಿದ್ದೇನಲ್ಲ, ಸಣ್ಣ ಪುಟ್ಟ ವಿಚಾರ ಕೂಡ ಇವತ್ತು ಜನರ ಮೇಲೆ ಕಪ್ಪು ಚುಕ್ಕಿ ತಗೊಂಡು ಕೆಲಸ ಮಾಡೇ ಮಾಡ್ತಾರೆ. ನೀವು ನಾನು ಎಷ್ಟೇ ಸರಿದ್ರು ಕೂಡ ಅಪವಾದ ಮಾಡೋದು ಮಾಡ್ತಾರೆ. ನಾವು ಮಾತು ಅಷ್ಟೇ ಭಾಳಷ್ಟು ಜಾಗೃತೆ ಇರುವಂಥ ವಿಚಾರ ಆಗಬೇಕು. ನಾನು ಯಾವ ಒಂದು ಉದಾಹರಣೆ ಹೇಳ್ತಾ ಇರ್ತೇನೆ. ಈಗ ನನ್ನ ಸಣ್ಣ ಜುಲ್ಫ್ ಇದೆಲ್ಲ 99 ಫಸ್ಟ್ ಇರುವಾಗ ಅವನಿಗೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದ. 99 ಗೊತ್ತಿರ್ಬೋದು. ತಂದೆ MLA ಆದರು. MLA ಆದ ನಂತರ ಕೂಡ ಒಂದು ಕೆಲಸ ಮಾಡಿದ್ದ. ಸೊ ತಂದೆ MLA ಆದಾಗ ಮಕ್ಕಳ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬಂದು ಸುತ್ತಾಡೋದು ಇದೆಲ್ಲ ಸ್ವಾಭಾವಿಕ. ಆಗ ಒಂದು ಫಸ್ಟ್ ನನಗೆ ಆ ಒಂದು 1-2 ತಿಂಗಳಲ್ಲಿ ಈ ವಿಚಾರ ಗೊತ್ತಾದಾಗ ನಾನು ಕರೆದವನನ್ನು ಹೇಳಿದೆ, ನೀನು ಇಲ್ಲಿ ಕೆಲಸ ಮಾಡಬಾರ್ದು, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕೆಲಸ ಮಾಡಬಾರ್ದು. ನೀನು ಸೀದಾ ಒಂದು ಕೆಲಸ ಮಾಡೋದಾದರೆ ಬೆಂಗಳೂರು ಆ ಕಡೆ ಹೋಗ್ಬೇಕು. ಇಲ್ಲಿ ಕೆಲಸ ಮಾಡೋದು, ಅಲ್ಲಿ ಕೆಲಸ ಮಾಡೋದು. ಇಲ್ಲಿ ಊರಲ್ಲಿದ್ದು ತಂದೆ ಹೆಸರಿಗೆ ಕಪ್ಪು ಚುಕ್ಕಿ ಹೆಸರನ್ನು ತರಬೇಡ ಅಂತ ಬಲ್ಲ. ಆಗ ನನ್ನ ಮನೆಯಲ್ಲಿ ಕೂಡ ತಾಯಿ ಬೈದರು, ನಿನ್ನ ದಿಸೆಯಿಂದಾಗಿ ಅವನನ್ನು ಮನೆ ಬಿಟ್ಟು ಕಲಿಸಿರಿ ಅಂತ ಹೇಳಿ. ಅವನು ಸಣ್ಣವನಿದ್ದಾಗ, ಯಾವಾಗ 20 ವರ್ಷ ಹಿಂದೆ ಇದರಲ್ಲಿ. ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಏನಾದರೂ ಒಂದು ಕೆಲಸ ಮಾಡಿದರೆ ಜನ ಎಲ್ಲ ಕೂಡ MLA ಮಗ ಮಾಡೋದು. ಸೆಕೆಂಡ್, ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಒಂದು MLA ಮಕ್ಕಳು ಒಂದು ಕೂಡ ಸರಿ ಮಾಡೋದಿಲ್ಲ. ಮೂರನೇದು, ಬೇರೆ ಕಾಂಟ್ರಾಕ್ಟರೆಲ್ಲ ಬಂದು ಗುಂಪು ಸೇರುವುದು. ಹೆಸರು ಯಾರಿಗೆ ಇರ್ತದೆ? ಸುಮ್ಮನೆ ತಂದೆಯವರ ಹೆಸರು ಹಾಳಾಗುವಂಥ ಸಂದರ್ಭ. ಅದಕ್ಕೆ ಅವನು ಊರು ಬಿಟ್ಟು ಬೆಂಗಳೂರಿಗೆ ಹೋದ. ಬೆಂಗಳೂರಿಗೆ ಹೋಗಿ ಶಿಡ್ಲಘಟ್ಟ, ಕೋಲಾರದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲೇನಾಯಿತು, ಎಲ್ಲ ಚೆಲ್ಲಿದ್ದಾಗ ಬೇರೆ ಕಾಲೇಜ್ ಪರ್ಮಿಷನ್ ಬಂದಾಗ ಇವನಿಗೊಂದು ಕಾಲೇಜ್ ಟಚ್ ಆಯಿತು. ಅದಕ್ಕೆ ಅವನಿಗೆ ಕಾಲೇಜ್ ಹಾಕಿದ. ಈಗ ಸ್ವಂತ ಕಾಲೇಜ್. ಏನಾದರೂ ಅವತ್ತು ನಾವು ಆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋದಿದ್ದರೆ ಇಲ್ಲಿ ಸುಮ್ಮನೆ ಹೆಸರು ಕೂಡ ಹಾಳಾಗ್ತಿತ್ತು. ಅವನು ಅರ್ಧಂಬರ್ಧ ಇದಾಗ್ತಿದ್ದ. ಯಾಕೆ ಕಪ್ಪು ಚುಕ್ಕೆ ಇದರಲ್ಲಿ? ಸೊ ಕಲಿಸಿದ ಕಾರಣ ಆ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ. ಪ್ಲಸ್ ಅವನದೇ ಎಜುಕೇಷನ್ ಶೈಕ್ಷಣಿಕ ಸಂಸ್ಥೆ ಪ್ರಾರಂಭ ಮಾಡಿ ಈಗ ಸ್ವಂತ ಶೈಕ್ಷಣಿಕ ಜಾಗ ತೆಕ್ಕೊಂಡು ಸ್ವಂತ ಮಾಡುವಂಥ ಪರಿಸ್ಥಿತಿಗೆ ಆಗುವಂಥದ್ದು. ಸೊ ನಾವು ಭಾಳಷ್ಟು, ನಾನು ಅದನ್ನು ಉದಾಹರಣೆ ಎಲ್ಲರೂ ಗೊತ್ತಾಗ್ತೇನೆ, ಭಾಳಷ್ಟು ಕೇರ್ಫುಲ್ಲಿಂದ ಒಂದು ವಿಚಾರ ಇವತ್ತು ಮಾಡಬೇಕಾಗ್ತದೆ. ನಾನು ಹಿಂದೆ ಕೂಡ ಹೇಳಿದ್ದೇನೆ, ರಾಜ್ಯದಲ್ಲಿ ಸೊಲ್ಯೂಷನ್ ಅಂತ ಇಲ್ಲ. ಪೊಲಿಟಿಕ್ಸ್ ಮ್ಯಾಥಮ್ಯಾಟಿಕ್ಸ್ ಅಲ್ಲ, ನಾನು ಅರ್ಥ ಮಾಡಿಕೊಂಡು. ರಾಜ್ಯಕ್ಕೆ ಅದು ಮ್ಯಾಥ್ಸ್ ಅಲ್ಲ, ಗಣಿತ ಅಲ್ಲ. ಅಲ್ಲಿ 2+2 4 ಆಗುವುದಿಲ್ಲ. ಪಾಲಿಟಿಕ್ಸ್ ಅದು ಕೆಮಿಸ್ಟ್ರಿ, ಅದು ರಿಯಾಕ್ಷನ್ ಜಾಸ್ತಿ. 2+2 ಅದು 4 ಆಗ್ತದೆ, 6 ಆಗ್ತದೆ, -2 ಕೂಡ ಆಗ್ತದೆ. ಸೊ ಇಲ್ಲಿ ರಿಯಾಕ್ಷನ್, ಇಲ್ಲಿ ನಿಮಗೆ ಪರಿಹಾರ ಅಂತ ಸಿಕ್ಕುವುದಿಲ್ಲ. ಇಲ್ಲಿ ರಿಯಾಕ್ಷನ್ಗಳು ಜಾಸ್ತಿ. ಸೊ ರಿಯಾಕ್ಷನ್ ಆಗುವಾಗ ಅದು 2+2 4 ಆಗುವ ನೋಡಿಕೊಂಡು ಹೊರತು 2 - 22 ಆಗಲಿಕ್ಕೆ ಆಗಬಾರ್ದು. ಅದರ ಮುಖಾಂತರ ಭಾಳ ಜಾಗ್ರತೆಯಿಂದ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಭಾಳಷ್ಟು ತೂಕ ಮಾಡಿ 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 ಆಲೋಚನೆ ತಗೊಂಡು ಗಡಿಬಿಡಿ ಇಲ್ಲದೆ ಸಮಾಧಾನ ತಗೊಳ್ಳುವಂಥ ತೀರ್ಮಾನ ಇವತ್ತು ಮಾಡುವ ವಿಚಾರ ಇವತ್ತು ಆಗಬೇಕಾಗ್ತದೆ. ಆ ಕೆಲಸ ತಾವು ಖಂಡಿತವಾಗಿ ಮಾಡ್ತೀರೆಂಬ ವಿಶ್ವಾಸ ಕೂಡ ನನಗೆ ಇವತ್ತಿದೆ. ಎಲ್ಲ 31 ವಾರ್ಡಿಗೆ ಕೂಡ ತಾವು ಭೇಟಿ ಕೊಟ್ಟು ಅಧ್ಯಕ್ಷರು, ಉಪಾಧ್ಯಕ್ಷರು, ಅಲ್ಲಿಯ ನಮ್ಮ ಕೌನ್ಸಿಲರ್ಗಳು ಮತ್ತು ನಮ್ಮ ಕಾರ್ಯಕರ್ತರು 31 ವಾರ್ಡಿಗೆ ಕೂಡ ಭೇಟಿ ಕೊಟ್ಟು ಒಂದು ಸಭೆ ಚರ್ಚೆ ಅಂತ ಮಾಡಿಕೊಂಡು ಒಂದು ರೌಂಡ್ ಆಗಿ ಬರಬೇಕು. ಆಗೇನಾಗ್ತದೆ, ನೀವು 31 ವಾರ್ಡಿಗೆ ಹೋದಾಗಲೂ ಕೂಡ ಜನರಿಗೆ ಏನಾಗ್ತದೆ, ಅಧ್ಯಕ್ಷರು ಬಂದಿದ್ದರು, ಉಪಾಧ್ಯಕ್ಷರು ಬಂದಿದ್ದರು, ಮೀಟಿಂಗ್ ಮಾಡಿದ್ರು, ಬೇರೆ ಪಕ್ಷದ ಅವರ ಕೌನ್ಸಿಲ್ ಕೂಡ ಅಲ್ಲಿ ಕರೀರಿ ಇದಕ್ಕೆ. ಮತ್ತು ಎಲ್ಲ 31 ವಾರ್ಡನ್ನು ಕೂಡ ಆರಾಮದಲ್ಲಿ, ಯಾಕೆ ನಿಮಗೆ ಮತ್ತೆ ಒಮ್ಮೆ ಬಾಡಿ ಸ್ಟಾರ್ಟ್ ಆದ ನಂತರ ನಿಮಗೆ ಟೈಮ್ ಸಿಗೋದಿಲ್ಲ. ಈಗ ಅದೇ 1-2 ಸಂಜೆ 1-2 ಸುತ್ತು ಹೋಗೋದು ಬರೋದು, ಮತ್ತು ಯಾರು ತೀರಿ ಹೋದ್ರು, ಯಾವ ಕಾರ್ಯಕ್ರಮಕ್ಕೆ ಹೋದ್ರು, ಯಾವುದು ಹೋದ್ರು ಕೂಡ ಅಲ್ಲಿ ನೀವು ಹೋಗಬೇಕು. ಯಾಕೆಂದ್ರೆ ನೀವು ಅಲ್ಲಿ ಏನಾದರೂ ಹೆಚ್ಚುಗೆ ಅದು ಹೋದಾಗ ಅದೇನಾಗ್ತದೆ, ನೀವು ಪಕ್ಷವನ್ನು ಪ್ರತಿನಿಧಿಸುವಂತ ಆಗ್ತದೆ, ನಮ್ಮಿಂದ ಒಬ್ಬರಲ್ಲಿಗೆ ಹೋದಂತ ಆಗ್ತದೆ, ಒಂದು ಗುಂಪಲ್ಲಿ ಜನ ನೋಡಿದ ರೀತಿಯಲ್ಲಿ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಅದೆಲ್ಲ ತಾವು ಖಂಡಿತವಾಗಿ ಮೈಗೂಡಿಸ್ತಾರೆಂಬ ವಿಶ್ವಾಸ ನನಗೆ ಖಂಡಿತವಾಗಿ ಇದೆ ಅಂತ ಹೇಳಿಕೊಂಡು, ಬಹುಶಃ ಪ್ರೀ ಕೌನ್ಸಿಲ್ಗೆ ಸಂಬಂಧಪಟ್ಟಾಗಿ ಹೇಗೆ ಮೀಟಿಂಗ್ ತಗೊಂಡು ಹೋಗ್ಬೇಕಂತೇಳಿ ಅಲ್ಲಿ ಸೀನಿಯರ್ಸ್ ಇದ್ದಾರೆ, ಮೀಟಿಂಗ್ ತಗೊಂಡು ಹೋಗುವಂಥ ಮಾಡುವ. ಎಲ್ಲ ಮೆಂಬರ್ಸ್ ಕೂಡ ಕಡ್ಡಾಯವಾಗಿ ಬರಲೇಬೇಕು. ಇವತ್ತು ಬೇರೆ ಬೇರೆ ವಿಚಾರದಲ್ಲಿ ಇರ್ಬೋದು. ಮೀಟಿಂಗ್ ಕಂಪಲ್ಸರಿಯಾಗಿ
ಕೌನ್ಸಿಲರ್ಗಳು ಬರಲೇಬೇಕು. ಇನ್ನು ಯಾರಿಗೆ ಇಂಟ್ರೆಸ್ಟ್ ಇಲ್ಲ ದಯವಿಟ್ಟು ನೋಟ್ ಮಾಡಿ ನೆಕ್ಸ್ಟ್ಗೆ ಬೇರೆ ಕ್ಯಾಂಡಿಡೇಟ್ ಹಾಕಿ ಅವರನ್ನು ನಾವು ಚೇಂಜ್ ಮಾಡಿ ಬಿಡುವ. ಯಾರು ನೋಡಿ ನನ್ನನ್ನು ಕೂಡ ಸೇರಿಸಿ ಯಾರು ಕೂಡ ಒತ್ತಾಯಪೂರ್ವಕವಾಗಿ ನಿಲ್ಲುವಂಥ ಪ್ರಶ್ನೆ ಎಲ್ಲಿ ಕೂಡ ಇಲ್ಲ ಅಂತ ಅಗತ್ಯತೆ ಉಳ್ಳಾಲದಲ್ಲಿ ಕೂಡ ಇಲ್ಲ. ನಾನಲ್ಲಾದರೆ ಇನ್ನೊಬ್ಬಂದು ನಿಲ್ತಾರೆ. ಸೊ ಅವರಿಗೆ ಆಸಕ್ತಿ ಇದ್ದರೆ ಮಾತ್ರ ನಾವು ಅದನ್ನು ಮೈಗೂಡಿಸಿಕೊಂಡು ಹೋಗಬೇಕು. ಸೊ ಕಡ್ಡಾಯವಾಗಿ ಪ್ರೀ ಕೌನ್ಸಿಲ್ ಮೀಟಿಂಗ್ ಅವರು ಬರಗೆ ಯಾಕೆ ಇಸ್ಮಾಯಿಲ್ ಮತ್ತು ಇವರಿಗೆ ಇಷ್ಟು ಇವರು ಸೀನಿಯರ್ ಮೋಸ್ಟ್, ಇವರು ಬರುವಂಥ ಅಗತ್ಯನೇ ಇರಬೇಕು. ಆಯ್ತು, ಯುದ್ಧದಲ್ಲಿ ಸೀನಿಯರ್ ಮೋಸ್ಟ್ 4 ಸಲ 5 ಸಲ, ನಿಮ್ಮದು 6 ಸಲ. ಮತ್ತು ಅವ್ರು ಯಾಕೆ ಪಕ್ಷ ಪ್ರೀತಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಬರುವಂಥ ವಿಚಾರದಲ್ಲಿ ಸೊ ಪ್ರೀ ಕೌನ್ಸಿಲ್ಗೆ ಕಡ್ಡಾಯವಾಗಿ ನೀವು ಆದೇಶವೇ ಮಾಡಬೇಕು. ಮತ್ತು ಆ ಒಂದು ಪ್ರೀ ಕೌನ್ಸಿಲ್ ಮೇಲೆ ತೆಗೆದುಕೊಂಡು ಹೋಗೋ ಒಂದು ವ್ಯವಸ್ಥೆ ಕೂಡ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ನಮ್ಮೆಲ್ಲರ ಪ್ರೀತಿಯ ಮೆಚ್ಚಿನ ಮಾಜಿ ಸಚಿವರು ಹಾಲಿ ಶಾಸಕರಾದ ಸನ್ಮಾನ್ಯ ಯುಟಿ ಖಾದರ್ ಸಾಹೇಬ್ರವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕ ಅಭಿನಂದಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿಯಾದಂತಹ ಸನ್ಮಾನ್ಯ ಬ್ಲಾಕ್ ಅಧ್ಯಕ್ಷರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸುತ್ತಾ, ಮತ್ತು ನಮ್ಮ ಈ ಒಂದು ಉಳ್ಳಾಲ ನಗರಸಭೆಯಲ್ಲಿ ಆ ಅಧಿಕಾರದ ಒಂದು ಚುಕ್ಕಾಣಿಯನ್ನು ಹಿಡಿಯಲು ಬಹಳಷ್ಟು ನಿರಂತರವಾದ ಒಂದು ಹೇಳಲು ವರ್ಣಿಸಲು ಅಸಾಧ್ಯವಾದಂತಹ ಒಂದು ರೀತಿಯಲ್ಲಿ ಒಂದು ಟೆಕ್ನಿಕಲ್ ಆಗಿ ಏನು ನಮ್ಮಲ್ಲಿ ಹೇಳ್ತಾರೆ ಹಿಕ್ಮತ್ ಮೂಲಕ ಆ ಎಲ್ಲ ವಿರೋಧಿಗಳ ಆ ಒಂದು ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಬ್ಲಾಸ್ಟ್ ಮಾಡಿಕೊಂಡು ಒಂದು ನಮ್ಮೆಲ್ಲರನ್ನು ಹುರಿದುಂಬಿಸುವಂತಹ ಪ್ರಯತ್ನ ಮಾಡಿದಂತಹ ನಮ್ಮ ಶಾಸಕರು, ಅದೇ ರೀತಿ ನಮ್ಮ ಬ್ಲಾಕಿನ ಅಧ್ಯಕ್ಷರು ಮತ್ತು 2 ವೀಕ್ಷಕರು ಮತ್ತು ಅದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಒಂದು ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷನಾದ ನೆಲೆಯಲ್ಲಿ ನನ್ನ ಹೃದಯ ತುಂಬಿದ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಈಗಾಗಲೇ ಮಾಜಿ ಉಪಮೇಯರಾದಂತಹ ಹಿರಿಯರಾದಂತಹ ಮೊಹಮ್ಮದ್ ಕುಂಜತ್ ಬೈಲ್ರವರು ಕೆಲವೊಂದು ವಿಚಾರಗಳನ್ನು ಹೇಳಿದರು. ಮಾತು ಬಹಳ ಕಡಿಮೆ ಇತ್ತು, ಆದರೆ ಅದರಲ್ಲಿ ಬಹಳಷ್ಟು ಆ ಅಂಗಡಿಯಲ್ಲಿ ಸಾಮಾನುಗಳು ಬಹಳಷ್ಟು ಒಂದು ಸೂಪರ್ ಬಜಾರ್ ಟೈಪಲ್ಲಿ ಅವರ ಆ ಒಂದು ಮಾತುಗಳಲ್ಲಿ ಅಷ್ಟೊಂದು ನಮಗೆ ಕಲಿಯಲು ಬೇಕಾದಂತಹ ಒಂದು ವ್ಯವಸ್ಥೆ ಇದೆ. ಅದೇ ರೀತಿಯಲ್ಲಿ ಈಗ ನಮ್ಮ ಮಾಜಿ ಸಚಿವರು ಶಾಸಕರು ಕೂಡ ನಮಗೆ ಹಲವಾರು ಸಲಹೆಗಳನ್ನು ಹೇಳಿದ್ದಾರೆ. ಆ ಸಲಹೆಗಳನ್ನು ಎಲ್ಲ ಕೇಳಿಕೊಂಡು ಅದರಂತೆ ನಡೆಯುವಷ್ಟು ಶಕ್ತಿ ಖಂಡಿತ ನನಗಿಲ್ಲ. ಆದರೆ ಅವರ ಹೇಳಿದ ಪ್ರಕಾರ ಕೇವಲ 1% ಆದರೂ ಈ ಒಂದು ನಗರಸಭೆಯನ್ನು ನನ್ನ ಸಹೋದರಿ ಚಿತ್ರಕಲಾ ಜೊತೆ ಸೇರಿಕೊಂಡು ಖಂಡಿತವಾಗಿಯೂ ಯಾರು ಕೆಟ್ಟದಂತ ಹೇಳಬಾರದ ರೀತಿಯಲ್ಲಿ ಯಾರು ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರಾ, ನಮ್ಮ ಮಾಜಿ ಸಚಿವರು ಮತ್ತು ಶಾಸಕರು ಮತ್ತು ಬ್ಲಾಕ್ ಅಧ್ಯಕ್ಷರು ಮತ್ತು ಹಿರಿಯರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರಾ, ಅವರ ಗೌರವಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ, ಚ್ಯುತಿ ಬಾರದ ರೀತಿಯಲ್ಲಿ ಖಂಡಿತ ಅದನ್ನು ನೆರವೇರಿಸಿಕೊಂಡು ಹೋಗ್ತೇವೆ. ಅದಕ್ಕಾಗಿ ಖಂಡಿತ ನಿಮ್ಮೆಲ್ಲರ ಸಹಕಾರ, ನಿಮ್ಮ ಪ್ರಾರ್ಥನೆ, ದುವಾ ಸದಾಕಾಲ ನಮ್ಮ ಜೊತೆ ಇರಬೇಕು. ಅದರ ಜೊತೆಗೆ ನನಗೆಷ್ಟು ಸಾಧ್ಯವಿದೆ ಅಧ್ಯಕ್ಷರ ಅವರ ಜೊತೆ ಸೇರಿಕೊಂಡು ಒಂದು ಅಭಿವೃದ್ಧಿ ಜೊತೆಗೆ ಅಭಿವೃದ್ಧಿಯ ಬಹಳಷ್ಟು ಅಗತ್ಯ ಇಲ್ಲ. ಯಾಕೆಂದರೆ ಒಂದು 90% ಅಭಿವೃದ್ಧಿ ಖಂಡಿತವಾಗಿ 2 ವರ್ಷದಲ್ಲಿ ನಮ್ಮ ಶಾಸಕರಿಂದ ಆಗಿದೆ. ಏನಾದರೂ ಒಂದು ಸಣ್ಣ ಪುಟ್ಟ ವಿಚಾರಗಳು ಇರ್ಬೋದು, ಅದನ್ನು ಎಲ್ಲ ಸಚಿವರ ಹತ್ರ ಮತ್ತು ನಮ್ಮ ಶಾಸಕರ ಹತ್ರ ಮತ್ತು ಅಧ್ಯಕ್ಷರ ಹತ್ರ ಸೇರಿಕೊಂಡು ಮಾಡುವುದರ ಜೊತೆಗೆ ನಮ್ಮ ಪಕ್ಷವನ್ನು ಕೂಡ ಆದಷ್ಟು ಬಲಿಷ್ಠವಾಗಿಸಿ ಯುವಕರನ್ನು ಹೆಚ್ಚು ಸೇರಿಸುವಂಥ ಕೆಲಸಕ್ಕೆ ನಾನು ಪ್ರಯತ್ನ ಮಾಡ್ತೇನೆ, ನಿಮ್ಮ ಜೊತೆ ಪ್ರಯತ್ನ ಮಾಡ್ತೇನೆ ಎಂದ ಒಂದು ಮಾತನ್ನು ಹೇಳಿಕೊಳ್ಳುತ್ತಾ, ಮತ್ತು ಈ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಆ ಒಂದು ಏನು ಚೇರ್ ಉಂಟು ಅಷ್ಟೊಂದು ಅದು ಸುಲಭದ ಒಂದು ಚೇರ್ ಅಲ್ಲ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ನಮಗೆ ಅಲ್ಲಿ ಬೆಂಬಲ ಇಲ್ಲ, ನಮಗೆ ನಮ್ಮ ಮೆಜಾರಿಟಿ ಇಲ್ಲ, 13 ಜನ ಅಂತ ಇರೋದು. ಅದರಲ್ಲಿ ನಮ್ಮವರು ಏನಾದರೂ 2 ಜನ ಏನಾದರೂ ಗೈರುಹಾಜರಾದ ಸಂದರ್ಭದಲ್ಲಿ ಬಹಳ ಒಂದು ಕಠಿಣ ಪರಿಸ್ಥಿತಿ ಇದೆ ಅಂತ ನಾನು ಮಾಡಿಕೊಂಡಿದ್ದೇನೆ. ಆದರೂ ಕೂಡ ಅಲ್ಲಿ ನನಗೆ ಶಾಸಕರು ನಮ್ಮ ಜೊತೆ ಇಲ್ಲದಿದ್ದರೂ ಕೂಡ ಅವರು ನಮ್ಮ ಜೊತೆ ಇದ್ದಾರೆ ಅನ್ನುವ ನೆಲೆಯಲ್ಲಿ ಹಿರಿಯರಾದ ಮೊಹಮ್ಮದ್ ಮೊಕ್ಕಚೇರಿ ಅವರ ಸಲಹೆಯನ್ನು ಕೇಳಿಕೊಂಡು, ಅದೇ ರೀತಿ ಇಸ್ಮಾಯಿಲ್ ಅವರ ಸಲಹೆ ಮತ್ತು ಬಾಸಿಲ್ ಡಿಸೋಜರ್ ಅವರ ಸಲಹೆಯನ್ನು ಪಡ್ಕೊಂಡು ನಾವು ಅಧ್ಯಕ್ಷರಿಗೆ ಅಲ್ಲಿ ಶಕ್ತಿಯನ್ನು ತುಂಬುವಂಥ ಒಂದು ಕೆಲಸವನ್ನು ಮಾಡ್ತೇವೆ.
ಮಾಡ್ತೇವೆಂಬ ಒಂದು ಮಾತನ್ನು ಹೇಳಿಕೊಳ್ಳುತ್ತಾ ನಿಮ್ಮ ಗೌರವಕ್ಕೆ ಧಕ್ಕೆ ತರದ ರೀತಿಯಲ್ಲಿ ನೀವು ಕೊಟ್ಟ ವಿಶ್ವಾಸಕ್ಕೆ ಅರ್ಹತೆಗೆ ಆಗದ ರೀತಿಯಲ್ಲಿ ಖಂಡಿತ ಕಾರ್ಯನಿರ್ವಹಿಸ್ತೇವೆಂಬ ಒಂದು ಮಾತನ್ನು ಹೇಳಿಕೊಳ್ಳುತ್ತಾ ನಮಗೆ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಬಹಳಷ್ಟು ನೀವು ಸ್ಪೀಡಾಗಿ ಮಾಡಿದ್ದೀರಿ. ಎಲ್ಲೂ ಕೂಡ ನಮಗೆ ಆಗಲಿಲ್ಲ. ನಾಳೆಯಿಂದ ಕೆಲವೊಂದು ಕಡೆ ಆಗುವಂತಹ ಚಾನ್ಸಸ್ ಇದೆ. ಆದರೆ ಪ್ರಥಮವಾಗಿ ನಮಗೆ ಅವಕಾಶ ಕೊಟ್ಟ ನೀವು ಪ್ರಥಮವಾಗಿ ನಮಗೆ ಒಂದು ಅಭಿನಂದನಾ ಕಾರ್ಯವನ್ನು ಮಾಡುವಂತಹ ಒಂದು ಕಾರ್ಯಕ್ಕೆ ಬಹಳಷ್ಟು ಒಂದು 2 ಗಂಟೆ ಆದರೂ ಕೂಡ ಯಾರು ಹೋಗದೆ ನೀವು ನಮ್ಮ ಜೊತೆ ಇದ್ದೀರಿ. ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ. ಜೈ ಹಿಂದ್. ಥ್ಯಾಂಕ್ ಯು. ಅಭಿನಂದನಾ ಕಾರ್ಯಕ್ರಮದ ರೂವಾರಿಯಾದ ನಮ್ಮ MLA ಸರ್ ಅವರಿಗೂ ಹಾಗೂ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರಿಗೂ ನನ್ನ ಹಿರಿಯ ಮುಖಂಡರಿಗೆ ಎಲ್ಲರಿಗೂ ನನ್ನನ್ನು ನಮಸ್ಕರಿಸುತ್ತಾ ನಮ್ಮ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ನನಗೆ ಇವತ್ತು ಅಂದರೆ ಅಧ್ಯಕ್ಷ ಸ್ಥಾನವನ್ನು ನನಗೆ ಒದಗಿಸಿಕೊಟ್ಟ MLA ಅವರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಎಲ್ಲರೂ ನನಗೆ ಸಹಕಾರ ಕೊಟ್ಟ ನನ್ನ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಧನ್ಯವಾದವನ್ನು.